ಗಜಮುಖದ ಬಗೆ ಗಣಪಗೆ ಕುಮಾರ ಗಜವದನ ಶರಣ ಕಮಲ ಆರತಿ ಬೆಳಗಿದೆ ಗಜಮುಖದ ಬಗೆ ಗಣಪತಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಗ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಕೈ ಮುಗಿದಂಬುಜ ಹುಡುಗರೆ ಜಂಗ ಚಿತ್ತದುಳು ನೃಪಮನಿಸಿದ ಹುಡುಗರೆ ಚಿತ್ತದುಳು ಅಸುರರನು ಕಳುಹಿಸುತ್ತ ಶುಭ ಲಗ್ನದಲ್ಲಿ ಮಂಟಪಕ್ಕೆ ವಸುದೇವದೇ ಬರುತ್ತ ಕಿಳ ಪ್ರಜರ ವಸಗೆ ಮೆರೆದು ನೃಪನ ಮಯನ ಭಗವಾನ್ ಶ್ರೀಕೃಷ್ಣನನ್ನು ನೆನಪಿಸಿಕೊಂಡು ವಂದಿಸಿಕೊಂಡು ಎಂದಿನಂತೆ ಸಭಾ ಓಲಗವನ್ನು ಸೇರಿದವನು ನಾನು. ಶ್ರೀಕೃಷ್ಣನ ಅನುಗ್ರಹವೋ ದೈವಾನುಗ್ರಹವೋ ನಮ್ಮ ಪೂರ್ವಜರು ಮಾಡಿದಂತಹ ಪುಣ್ಯದ ಫಲವೋ ಈ ಇಂದ್ರಪ್ರಸ್ಥವೆನ್ನುವುದು ಯುಧಿಷ್ಠಿರನ ಪಾಲಿಗೆ ಪ್ರತ್ಯೇಕ ರಾಜ್ಯವಾಗಿ ವಿಭಾಗಿಸಲ್ಪಟ್ಟು ಕೊಡಲ್ಪಟ್ಟುದು ನಾನು ನನ್ನ ತಮ್ಮಂದಿರ ಸುದೈವ ಎಂದು ಭಾವಿಸಿಕೊಳ್ಳುತ್ತೇನೆ. ಎಲ್ಲಿಯೋ ಕಾಡಿನಲ್ಲಿ ಹುಟ್ಟಿ ತದನಂತರ ಹಸ್ತಿನೆಯನ್ನು ಸೇರಿ ಅಲ್ಲಿ ದ್ರೋಣಾಚಾರ್ಯರ ಮುಖೇನವಾಗಿ ತಮ್ಮಂದಿರೊಂದಿಗೆ ಕೌರವರೊಂದಿಗೆ ಶಾಸ್ತ್ರವಿದ್ಯೆಗಳನ್ನೆಲ್ಲವನ್ನು ಕಲಿತು ಅಜ್ಜ ಪಿತಾಮಹ ಭೀಷ್ಮಾಚಾರ್ಯರಿಂದ ಅನುಗ್ರಹವನ್ನು ಪಡೆದು
ಎಳವೆಯಲ್ಲಿ ಏನೋ ದಾಯಾದಿ ಮತ್ಸರ ನಮ್ಮ ಪಾಂಡವರ ಮಧ್ಯೆ ಮತ್ತು ಕೌರವರ ಮಧ್ಯೆ ತೋರಿಸಿದರೂ ಇನ್ನು ಮಕ್ಕಳನ್ನು ಹೀಗೆ ಬಿಟ್ಟರೆ ಅದು ಸರಿ ಹೋಗಲಾರದು. ಹೇಗೆ ಕೌರವನಿಗೆ ಹಸ್ತಿನಾಪುರದ ಅಧಿಕಾರವನ್ನು ಅವನು ಸ್ವಯಂ ತಾನೇ ದೊರಕಿಸಿಕೊಂಡಿದ್ದಾನೋ ಹಾಗೆ ಯುವರಾಜನಾಗಿ ಪಟ್ಟಾಭಿಷಿಕ್ತನಾದಂತಹ ಈ ಯುಧಿಷ್ಠಿರನಿಗೂ ಒಂದು ರಾಜ್ಯ ಬೇಕು ಎನ್ನುವ ನೆಲೆಯಲ್ಲಿ ಅವರ ಹಿರಿಯರ ಆಶಯದಂತೆ ಇಂದ್ರಪ್ರಸ್ಥವೆನ್ನುವುದು ನಮ್ಮ ಪಾಲಿಗೆ ಒದಗಿ ಬಂತು. ಸಿಕ್ಕಿದಂತಹ ಈ ಸೌಲಭ್ಯವನ್ನು ಉಪಯೋಗಿಸಿಕೊಂಡು ಕಾಡು ಮೇಡಾಗಿದ್ದಂತಹ ಇಂದ್ರಪ್ರಸ್ಥವನ್ನು ನಾನು ನನ್ನ ತಮ್ಮಂದಿರು ಶ್ರಮದಿಂದ ಬೆಳೆಸಿಕೊಂಡು ಕೃಷ್ಣನ ಅನುಗ್ರಹದ ಕಾರುಣ್ಯವನ್ನು ಪಡೆದು ನಳನಳಿಸುವಂತಹ ಒಂದು ಸುಂದರವಾದಂತಹ ಪಟ್ಟಣವನ್ನೇ ನಿರ್ಮಿಸಿದ್ದೇವೆ. ಕೇವಲ ನಾವು ನಿರ್ಮಿಸಿದ್ದೇವೆ ಎಂದು ಹೇಳಿದರೆ ತಪ್ಪಾದೀತು. ಮಯ ನಿರ್ಮಿತವಾದಂತಹ ಈ ಪಟ್ಟಣ ಇದು ಮಯ ನಿರ್ಮಿತವಾದಂತಹ ವಿಶೇಷವಾದಂತಹ ಕಂಗೊಳಿಸುವ ಅರಮನೆ ಇದು. ಇದರ ಆ ಒಂದು ವೈಭೋಗವನ್ನು ಕಂಡವರು, ಇದರ ಆಕರ್ಷಣೆಯನ್ನು ಕಂಡವರು ಸಾಕ್ಷಾತ್ ಇಂದ್ರನ ಸಭೆಗೆ ಇದನ್ನು ಹೋಲಿಸಿದರು. ಇಲ್ಲಿ ಏನು ಉಂಟು ಏನು ಇಲ್ಲ, ಯಾವುದು ಬೇಕು ಯಾವುದೆಲ್ಲ ಇರಬೇಕು ಎಲ್ಲವನ್ನು ಸ್ವಯಂ ಅಸುರ ಶಿಲ್ಪಿ ಮಯ ನಿರ್ಧರಿಸಿಕೊಂಡು ನಮ್ಮ ಇಚ್ಛೆಗೆ ಅನುಗುಣವಾಗಿ ಒಂದು ಸುಂದರವಾದಂತಹ ಪಟ್ಟಣ, ಸುಂದರವಾದಂತಹ ಅರಮನೆಯನ್ನು ನಮ್ಮ ಪಾಲಿಗೆ ನಿರ್ಮಿಸಿಕೊಟ್ಟಿದ್ದಾರೆ. ಹಾಗಾಗಿ ಸಿಕ್ಕಿದಂತಹ ಈ ಇಂದ್ರಪ್ರಸ್ಥದ ಪಟ್ಟವನ್ನು ಉಪಯೋಗಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಪ್ರಜೆಗಳಿಗೆಲ್ಲ ಆಳ್ವಿಕೆ ಮಾಡುವುದರಿಂದ ಯುಧಿಷ್ಠಿರನು ಧರ್ಮಪ್ರಭು ಎಂದು ಕರೆಸಿಕೊಂಡು ಧರ್ಮರಾಯ ಧರ್ಮಜ ಎನ್ನುವಂತಹ ಅನ್ವರ್ಥನಾಮವನ್ನು ನಾನು ಪಡೆದುಕೊಂಡೆ. ಹಾಗಾಗಿಯೇ ಎಲ್ಲರ ಬಾಯಿಯಿಂದಲೂ ಧರ್ಮರಾಯನ ಆಳ್ವಿಕೆ ಎಂದರೆ ಅದು ವಿಶೇಷವಾದುದು. ಪ್ರಜಾಜನರೆಲ್ಲರನ್ನೂ ತನ್ನ ಮಕ್ಕಳಂತೆಯೇ ನೋಡಿಕೊಳ್ಳುತ್ತಾ ತನ್ನ ತಮ್ಮಂದಿರಿಗೆ ಯಾವ ರೀತಿಯಲ್ಲಿ ಪ್ರೀತಿಯನ್ನು ಕೊಡ್ತಾ ಇದ್ದವನೋ ಅದೇ ಪ್ರೀತಿಯನ್ನು ನಮಗೆಲ್ಲರಿಗೂ ಕೊಡುತ್ತಿದ್ದಾನೆ ಎನ್ನುವ ರೀತಿಯಲ್ಲಿ ಪ್ರಜಾರಂಜಕನಾಗಿ ನನ್ನದೇ ರೀತಿಯಲ್ಲಿ ನಾನು ಪಾಲನೆಯನ್ನು ತೊಡಗಿಸಿಕೊಂಡವನು. ಕಾಲಕಾಲಕ್ಕೆ ಯಾವುದೆಲ್ಲವೂ ಆಗಬೇಕೋ ಅದೆಲ್ಲವನ್ನು ಮಾಡಿಕೊಳ್ಳುತ್ತಾ ತಮ್ಮಂದರಿಗೊಂದಿಗೆ ಸದಾಕಾಲ ಸಂವಹನವನ್ನು ಮಾಡಿಕೊಳ್ಳುತ್ತಾ ಸಮಾಲೋಚನೆಯನ್ನು ಮಾಡಿಕೊಳ್ಳುತ್ತಾ ಯಾವುದು ಎಲ್ಲಿ ಬೇಕು, ಯಾವುದು ಅಗತ್ಯ, ಏನು ಯಾವ ಕಾಲದಲ್ಲಿ ಆಗಬೇಕು ಎಲ್ಲವನ್ನು ತೀರ್ಮಾನಿಸಿಕೊಂಡು ಅವರ ಸಹಕಾರದಿಂದ ವಿಶೇಷವಾದಂತಹ ಆಳ್ವಿಕೆಯನ್ನು ಮಾಡಿಕೊಂಡು ಬಂದವನು. ವಸುಗೆಯಲ್ಲಿ ಇದು ವಿಶೇಷವಾಗಿ ಮೆರೆಯುತ್ತಾ ಇದೆ ಎನ್ನುವಂತಹ ಹೆಗ್ಗಳಿಕೆ ಎಲ್ಲ ಕಡೆಯಿಂದಲೂ ಕೇಳಿ ಬರುತ್ತಾ ಇದೆ. ಹಾಗಿದ್ದರೆ ಎಲ್ಲಿಯೋ ಕಾಡಾಡಿಗಳಾಗಿ ಹುಟ್ಟಿ ಹಸ್ತಿನೆಯನ್ನು ಸೇರಿ ಅಲ್ಲಿ ವಿದ್ಯಾಭ್ಯಾಸವನ್ನು ಕಲಿತ ನಂತರ ನಮ್ಮ ಬಾಳಿಗೊಂದು ಸಾರ್ಥಕ್ಯ ಬಂತು, ನಮಗೂ ಒಂದು ಅಧಿಕಾರದ ಪೀಠ ಉಂಟು ಎನ್ನುವ ರೀತಿಯಲ್ಲಿ ಮನಃಶಾಂತಿಯಿಂದ ಮನಸ್ಸಿಗೆ ಸಂತೋಷವಾಗಿ ತಮ್ಮೊಂದರೊಂದಿಗೆ ನಲಿಯುತ್ತಾ ಕೂಡಿ ಬಾಳುತ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ನನ್ನ ಪೂರ್ವಜರು ಮಾಡಿದಂತಹ ಸುಕೃತದ ಫಲವನ್ನು ನಾನು ಅನುಭವಿಸ್ತಾ ಇದ್ದೇನೆ, ನನ್ನ ತಮ್ಮಂದಿರು ಅನುಭವಿಸ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಭಾವಿಸಿಕೊಂಡು ಇದಕ್ಕೆಲ್ಲವೂ ಕಾರಣ ಕರ್ತೃ ಶ್ರೀಕೃಷ್ಣ ಪರಮಾತ್ಮ ಅನವರತವೂ ನಮ್ಮನ್ನು ಕಾಪಾಡುತ್ತಾ ಇದ್ದಾನೆ ಎನ್ನುವ ನೆರವೇರಿಕೆಯೊಂದಿಗೆ ಸಭಾ ಓಲಗದಲ್ಲಿ ಇರುವಂತೆಯೇ ಅದೇನು ದೂರದಲ್ಲಿ ಕೇಳಿ ಬರುತ್ತಾ ಇರುವುದು ಗಗನ ಬಗೆ ಬಗೆಯುವುದಕ್ಕೆ ವೀಣ ನಾನಗಳಿಂದ ನುಡಿಸುತ್ತೈತೌನ ನಾರಾಯಣ ನಾನಗಳಿಂದ ನುಡಿಸುತ್ತೈತೌನ
ನಾರದ ಮಹರ್ಷಿಗಳು ಹಾ ದೂರದಿಂದಲೇ ತಮ್ಮ ಆಗಮನದ ಸೂಚನೆಯನ್ನು ಕಂಡುಕೊಂಡವರು. ಹಾ ಆ ವೀಣೆಯ ನಾದನ ಹಾ. ನಾರಾಯಣ ಎನ್ನುವಂತಹ ನಿಮ್ಮ ಆ ಒಂದು ನಾಮಪದದ ರಣರಣ ಎಲ್ಲವನ್ನು ಕೇಳಿ ಓಡೋಡಿ ಬಂದವರು. ಹಾ. ಇದೋ ಎಲ್ಲರೂ ತಮ್ಮಂದಿರಾದಿ ಎಲ್ಲರೂ ನಮಸ್ಕರಿಸಿಕೊಂಡಿದ್ದೇವೆ. ಉದ್ಧರಿಸಬೇಕು ದೇವ, ಉದ್ಧರಿಸಬೇಕು. ಧರ್ಮಜ, ಹ. ಉಚಿತ ಆಸನವನ್ನಿತ್ತು ನಿಮ್ಮನ್ನು ಸತ್ಕರಿಸಿದ್ದೇನೆ. ಹಾ. ಬೇಕು ಬೇಕಾದ ಆತಿಥ್ಯವನ್ನು ನೀಡಿ ನಿಮ್ಮ ಮನಸ್ಸನ್ನು ನಿಮ್ಮ ದಣಿವನ್ನು ಸಂತೈಸುವ ರೀತಿಯಲ್ಲಿ ಉಪಚರಿಸಿದ್ದೇನೆ. ಹಾ ಈ ಕಡೆಗೆ ಆಗಮನವಾದುದೇ ವಿಶೇಷ ನಿಮ್ಮದು. ಹಾ ಬರಬೇಕು ಅಂತ ನಾವು ಬಯಸಿದರೆ ಅಥವಾ ಕರೆದರೆ ನೀವು ಬರುವವರ ಅಲ್ಲವೇ ಅಲ್ಲ. ಹಾ ಆದರೆ ಬರಬೇಡಿ ಅಂತ ಹೇಳುವ ಹಾಗೂ ಇಲ್ಲ. ನೀವು ಯಾವಾಗ ಹೇಗೆ ಬರ್ತೀರಿ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ಹಾ ಆಗಮನವಾಗಿದೆ, ಆಸನವನ್ನಿತ್ತು ಸತ್ಕರಿಸಿ ಆಗಿದೆ. ಬಂದುದು ಕಾರಣವನ್ನು ಕೇಳಬಹುದೇ ನಾರದ ಮಹರ್ಷಿ? ಸಂತೋಷವಾಯಿತು, ಸಂತೋಷವಾಯಿತು. ಅಯ್ಯ, ಧರಣಿ ಸಿರಿಯ ಸಾಮ್ರಾಜ್ಯದಿ ಮೆರೆಯುವವರಾರುಂಟಯ್ಯ. ಧರಣಿ ಸಿರಿಯ ಸಾಮ್ರಾಜ್ಯದಿ ಮೆರೆಯುವವರಾರು ಮೆರೆಯುವವರಾರು ಜಗದಿ ಮೆರೆಯುವವರಾರು ಜಗದಿ. ಆದರೆ ಕೊರತೆಯೋ ಸ್ವರ್ಗಾದಿ ಸ್ವರ್ಗದ ಸಿರಿಗೆ ಯೋಗ್ಯತಲ್ಲದಿಗಮೋ ಕೊರತೆಯೋ ನಿಮ್ಮಯ್ಯನು ಸ್ವರ್ಗದ ಸಿರಿಗೆ ಯೋಗ್ಯತಲ್ಲದಿಗಮೋ ಧರಣಿ ಸಿರಿಯ ಸಾಮ್ರಾಜ್ಯದಿ ಧರಣಿಪ. ಮಹರ್ಷಿಗಳೇ, ನನ್ನ ಬಾಯಿಂದಲೇ ನಿನ್ನನ್ನು ಇವತ್ತು ಧರಣಿಪ ಕರೆಯುವಂತಾಯ್ತು. ಉಳಿದವರು ನಿನ್ನನ್ನು ಕರೆಯುವುದಕ್ಕೂ ಹ, ದೇವಋಷಿ ಅಂತ ನಾನೇ ನಿನ್ನನ್ನು ಒಂದು ಕರೆಯುವುದಕ್ಕೂ ಇರುವಂತ ಏನು ಅಂತ ನಿನಗೆ ಗ್ರಹಿಸಿರಬಹುದು. ಸುಯೋಗ ನಮ್ಮದು. ಪಂಚ ಪಾಂಡವರಲ್ಲಿ ಹಿರಿಯನಾಗಿದ್ದುಕೊಂಡು ಹ ಇಂದ್ರಪ್ರಸ್ಥದ ಆಡಳಿತವನ್ನು ಈ ಹೊತ್ತು ಮಾಡುತ್ತಾ ಇದ್ದಿ. ಹ ಮಯ ನಿರ್ಮಿತವಾದಂತಹ ಮಂಟಪದ ವಿಶೇಷಗಳದೆಷ್ಟು ಹ ಸುವಸ್ತುಗಳು ನಿಮಗೆ ದೊರಕಿದ್ದೇನು. ಹ ಭೀಮಾದಿ ಅರ್ಜುನಾದಿ ಹಾ. ನಿಮಗೆಲ್ಲ ಸಿಕ್ಕಿದಂಥ ಸುವಸ್ತುಗಳಲ್ಲೂ ಹ ಆ ಭೀಮಸೇನಲ್ಲಿರುವಂಥ ರುದ್ರಮುಖಿ ಎಂಬ ಗದೆಯ ಮಹತ್ವವೇನು ಹಾ. ಇತ್ಯಾದಿ ಎಲ್ಲವನ್ನೂ ತಿಳಿದುಕೊಂಡು ಹಾ. ಅದು ಎಲ್ಲೂ ವರ್ತಮಾನದಲ್ಲಿರುವಂಥ ಧರಣಿ ಪಾಲಕರಿಗೆ ಸೇರಬೇಕು. ಹ ಆ ಲೆಕ್ಕದಲ್ಲಿ ಧರಣಿ ಪಾಲನಾದಂಥ ನಿನಗೆ ಇವತ್ತು ಸೇರಿದೆ. ಹ ಇಂದ್ರಪ್ರಸ್ಥದಲ್ಲಿ ವರ್ತಮಾನದ ಕಾಲದಲ್ಲಿ ನಿಮ್ಮ ಯಾವುದೇ ಹೊಸುಗೆ ಬರೆದುದು ಗೊತ್ತಾಯ್ತಲ್ಲ. ಈ ಸಭೆಯನ್ನೆಲ್ಲ ನೋಡುವಾಗ ಸುರಪನ ಸಭೆಗಿಂತಲೂ ಮಿಗಿಲಾಗಿ ನನಗೆ ಕಾಣುತ್ತಾ ಇದೆ. ಧನ್ಯನಾದೆ ಸ್ವಾಮಿ. ಯಾಕಂದ್ರೆ ಹ ಎಲ್ಲವೂ ಇಲ್ಲಿ ಪೂರ್ಣವಾಗಿ ಇದೆ ಎಂಬ ದೃಷ್ಟಿಯಿಂದಾಗಿ ಹ ತಿಳಿದಂತ ಈ ಎಲ್ಲ ವಿಚಾರವನ್ನು ಕಂಡ ಮೇಲೆ ಹ ಒಂದು ಸಲ ಇಂಥವನನ್ನು ಕಂಡು ಬರಬೇಕು ಅಂತ ಮನಸ್ಸಾಗಿ ಹ ಗಗನದಿಂದಿಳಿದೆ. ಹ ಗಗನದಲ್ಲಿ ಹೋಗುತ್ತಾ ಇರುವಾಗ ವರ್ತಮಾನ ಕಾಲ ಭವಿಷ್ಯತ್ತೇನು ಹ ಭೂತಕಾಲ ಏನು ತಿಳಿದ ಕಾರಣವೆಲ್ಲ ಆ ಕಡೆಗೆ ನಿನ್ನ ಕಡೆಗೆ ಬರಲಿಕ್ಕೆ ಮನಸ್ಸಾದ್ದು ನನಗೆ. 3 ಗಳಿಗೆಯಲ್ಲಿ ಇಡೀ ಪ್ರಪಂಚವನ್ನೇ ಸುತ್ತುವವರು ನೀವು. ಹಾ. ಇಲ್ಲಿಗೆ ಬಂದಿದ್ದೀರಿ ಎನ್ನುವಾಗ ಅದು ನಮ್ಮ ಸುಯೋಗ ಅಂತ ಭಾವಿಸಿಕೊಳ್ತೇನೆ. ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಎಲ್ಲ ಸಾಮಂತರ ಜೊತೆಯಲ್ಲಿ ಹೊತ್ತು ಈ ಇಂದ್ರಪ್ರಸ್ಥದಲ್ಲಿ ನೀನು ಹ ಪಟ್ಟವೇರಿದಂತ ಈ ವೈಭವವನ್ನು ಕಾಣಬೇಕು ಅಂತ ಬಂದಿದ್ದೇನೆ. ಹ ಆದರೆ ಆದರೂ
ಇಂಥ ಧರ್ಮರಾಯನಿಗೆ ಧರಣಿ ಪಾಲಕನಿಗೆ ಹ ಯಾವುದು ಕೊರತೆ ಇಲ್ಲದೆ ಉಳಿಬೇಕು ಎಂಬ ಆಸೆಯಿಂದ ಹ ಅದು ಒಮ್ಮೆ ಎಚ್ಚರಿಸಿ ಹೋಗೋಣ. ಇಲ್ಲಿ ಕೊರತೆ ಕಂಡಿರೆ ಸ್ವಾಮಿ? ಇಲ್ಲಿ ಯಾವ ರೀತಿಯ ಕೊರತೆಗಳಿಲ್ಲ, ಕೊರತೆಯನ್ನು ಹೇಳುವಂತಾಗಿಲ್ಲ. ಕೊರತೆ ತಿಳಿತಲ್ಲ, ಹ. ಕೊರತೆ ಹೇಳುವಾಗಿಲ್ಲ. ಮತ್ತೆ ಏನು? ಇಲ್ಲಲ್ಲ, ಮತ್ತೆ ಯಾವುದೇ ವರ್ತಮಾನಕ್ಕೆ ಈ ಹೊತ್ತು ನೀವು ರಾಜರಾಗಿ ಬೆರೆಯಬೇಕು ಅಂತ ಇದ್ರೆ ಹ ಇಲ್ಲಿಂದ ಹೋಗಿ ಆ ಪರಗತಿಯನ್ನು ಸಂಧಿದಂತಹ ವ್ಯಕ್ತಿಗಳ ಅನುಗ್ರಹವು ನಿಮಗೆ ಇರುತ್ತದೆ. ನಮ್ಮ ಹಿರಿಯರದ್ದು ಹೌದೌದು. ಇದೆ ಎಂದು ಭಾವಿಸಿಕೊಂಡವ ನಾನು. ಇಲ್ಲದಿದ್ದರೆ ಇದು ಈ ರೀತಿಯ ಒಂದು ಆಳ್ವಿಕೆಯನ್ನು ಮಾಡಲು ಸಾಧ್ಯವಿತ್ತೆ? ಹೌದಪ್ಪ, ತಮ್ಮ ಮಕ್ಕಳು ಒಳ್ಳೇದಾಗಬೇಕು ಅಂತ ಅವರಿಗೆ ಆಸೆ ಇರುತ್ತದೆ. ತಾನೆಷ್ಟೂ ನೋವಲ್ಲಿದ್ರು ಕೂಡ ಎಲ್ಲ ತಂದೆ ತಾಯಿಗಳು ಬಯಸುವುದು ತಮ್ಮ ಮಕ್ಕಳ ಅಭ್ಯುದಯವನ್ನಲ್ವೇ? ಹಾಗಾದ್ರೆ ಹ ಹೀಗೆಲ್ಲ ಆಗಬೇಕು ಅಂತ ಇದ್ರೆ ಹೇಗಿರ್ಬೋದು ಅಂತ ಗ್ರಹಿಸಿದ್ರೆ ಹೇಗಿರ್ಬೋದು? ನೀನು ಆಗ ಹೇಳಿದಂತೆ 3 ಗಳಿಗೆ 3 ಲೋಕವನ್ನು ಸಂಚಾರ ಮಾಡಬಲ್ಲ ಅಂತ ನನಗೆ ಹ. ಇತ್ತೀಚೆಗೆ ಸ್ವರ್ಗದ ಕಡೆಗೆ ಹೋದಾಗ. ಅಲ್ಲಿಗೆ ಹೋದ್ರಿ ನೀವು? ಹೌದಪ್ಪ, ಹೋದಾಗ ಯಾವತ್ತು ಹೋಗುವವರು ನೀವು? ಹೌದು. ಆದರೆ ಏನು ಮಾಡುದು? ಏನು? ಈ ಅಯ್ಯನಾದಂತಹ ಪಾಂಡು ಚಕ್ರವರ್ತಿಗೆ, ಹ. ಅವನು ಚಕ್ರವರ್ತಿ ತಾನೆ ನಮ್ಮ ಅಯ್ಯ. ಹೌದೌದು. ಹ. ಆ ಪಾಂಡು ಚಕ್ರವರ್ತಿಗೆ ಸ್ವರ್ಗದಲ್ಲಿ ಯಾವ ಸ್ಥಾನಮಾನದಲ್ಲಿ ಇದ್ದಾನೆ ಎಂಬುದು ಗ್ರಹಿಸಿದರೆ ಹ. ಉನ್ನತ ಸ್ಥಾನಮಾನವನಿಗೆ ದೊರಕದೆ ಹ. ಸಭೆ ಹಿಂದೆ ಬದಿಯಲ್ಲಿ ಇದ್ದ ಕಾರಣ ಹ ಹ ಹ ತಿಳಿಯಿತಲ್ಲ, ನಮ್ಮಯ್ಯನಿಗೆ ಸ್ವರ್ಗದಲ್ಲಿ ಸಮಾನ ಸ್ಥಾನ ದೊರಕಿಲ್ಲ. ಆಹಾ. ಹ. ಸ್ವರ್ಗ ಪ್ರಾಪ್ತಿಯಾದ್ರೂ ಕೂಡ ಅದರಲ್ಲಿ 1 2 3 4 ಅಂತ ಒಂದು ಲೆಕ್ಕಾಚಾರ ಇದೆ, ಅಂತರ ಇದೆ. ಹೌದೌದೌದು. ಹ. ಹಾಗಿದ್ರಂತ ಸ್ಥಾನಮಾನಗಳು ಅಯ್ಯನಿಗೆ ದೊರಕದೇ ಇರುವ ಕಾರಣ ಹ. ಅದನ್ನು ದೊರಕಿದ್ದನಲ್ಲಿ ಮೆಲ್ಲ ಅಯ್ಯನಲ್ಲಿ ದೂರದಿಂದಲೇ ಮಾತನಾಡಿದೆ. ನಮ್ಮಯ್ಯನಲ್ಲಿ ನೀವು ಮಾತನಾಡಿದಿರಿ? ಹೌದಪ್ಪ. ಏನಂತೆ? ಏನು ಅವರು ನೊಂದುಕೊಂಡೇ ಪ್ರಾಣ ಬಿಟ್ಟದ್ದು ಅಂತ ಗೊತ್ತಾಗ್ತಾ ಇದೆ. ನಮ್ಮಯ್ಯ ನೊಂದುಕೊಂಡೇ ಪ್ರಾಣ ಬಿಟ್ಟದ್ದು. ಹೌದೌದು. ಹ. ಹಾಗಾದ್ರೆ ಹ. ಆ ನೊಂದುಕೊಂಡು ಪ್ರಾಣ ಬಿಟ್ಟದ್ದಂತ ಹೇಳಿದ್ರೇನು? ಯಾವುದೋ ಅಲ್ಲಿ ಕೊರತೆ ಇತ್ತು ಎನ್ನುವಂತ. ಕಂದಮ ಋಷಿಯ ಶಾಪ. ಹ. ಆ ಕಂದಮ ಋಷಿಯ ಶಾಪವನ್ನು ಯಾವಾಗಲೂ ಸತ್ತು ತಾನು ಜೀವಿತ ಕಾಲದಲ್ಲಿ ಅಂತ ಯಾವುದೇ ಶಾಪವನ್ನು ಪರಿಮಾರ್ಜನೆ ಮಾಡಿ ಸ್ವರ್ಗದ ಕಡೆಗೆ ಹೋದರೆ ಹ. ಆ ಲಕ್ಷ್ಯವನ್ನು ಇರಿಸಿಕೊಟ್ರೆ ನಾವು ಹೇಳಿದಂತ ಒಳ್ಳೆಯ ಸ್ಥಾನಮಾನ ದೊರಕುತ್ತದೆ. ಅಲ್ಲಿ ಹಾಗಾಗಲಿಲ್ಲ ನಮ್ಮ ಅಯ್ಯನ ಕೊನೆಯ ಘಟ್ಟದಲ್ಲಿ. ಹಾಗೆ ಹ. ಹೀಗೆ ನೋಡುತ್ತಾ ಇದ್ದಾಗ ಹ. ನಿಮ್ಮ ವಂಶ ಚಂದ್ರವಂಶ ಆಗ್ಲಿ ಸೂರ್ಯವಂಶ ಆಗ್ಲಿ ರಾಜಾದಿರಾಜರು ಹೋದವರು ಕೆಲವರನ್ನು ನೋಡಿದ್ದೇನಪ್ಪ ನಾನು. ಯಾರೆಲ್ಲ ಕಂಡಿರಿ ಸ್ವಾಮಿ? ಆಗಲೇ ನಳನ ಕುಶಾದಿ ಭೂಮಿ ಬರಲ್ಲ. ಎಷ್ಟು ನಳನ ಕುಶಾದಿ ಭೂಮಿ ಬರಲ್ಲ. ಆಗಲೇ ನಳನ ನಹುಷಾದಿ ಭೂಮಿ ಬರಲ್ಲ. ಸಾಗಿದರ ಮರರ ಗದ್ದುಗೆಗೆ ಅವರೆಲ್ಲರೂ ಆಗಲೇ ನಳನ ಹುಷಾದಿ ಭೂಮಿ ಬರಲ್ಲ. ಸಾಗಿದರ ಮರಗದುಗೆಗೆ ಸಾಗಿದರ ಮರಗದುಗೆಗೆ ಚಿಂತಾತುರನಾಗಿಗ ನಿಮ್ಮಯ ಜನಕ ಚಿಂತಾತುರನಾಗಿಗ ಕಾಣುವುದೇನನು. ಆಗಲೇ ನಳನ ಕುಶಾದಿ ಭೂಮಿ ಬರಲ್ಲ. ಯಾಗಾದಿ ಶಕರ್ಮದಿವು ಸಾಗಿದರ ಮರಗದುಗೆಗೆ ಚಿಂತಾತುರನಾಗಿಗ ಬಾಡು ಎಂದೆನನು. ಧರಣಿ ಬಲಿಯುವುದೇ ಸಿರಿಯ ಸಾಮ್ರಾಜ್ಯದಿ ಮೆರೆಬರಾರು. ಈ ತ್ರೈ ಜಗದಿ ಓ ಧರ್ಮರಾಯ ನಾರದ
ಮಹರ್ಷಿಗಳೇ, ಏನು ಹೇಳುದು ಹೇಳು. ಹ ಕೆಲವು ವಿಚಾರವನ್ನು ನಿಮ್ಮನ್ನು ಎತ್ತಿ ಮಾತಾಡಲಿಕ್ಕೆ ಹೋದರೆ ಹ. ದೇವವಂಶ ಸಂಭೂತರಿಂದಾಗಿ ನಿಮ್ಮ ಜನನ ಇಲ್ಲಿ ಆಗಿದೆ ಎಂಬುದಾಗಿ ಅರ್ಥವಲ್ಲವೇ? ಹ ಒಂದೊಂದು ಅಂಶಗಳಿಂದಲೇ ಹ. ಯಮನ ಅಂಶದಿಂದ ನೀನಾದ್ರೆ ಹ. ಆ ವಾಯುದೇವನ ಅಂಶದಿಂದ ಹ ಭೀಮಸೇನಾದ್ರೆ ಭೀಮಸೇನ. ದೇವೇಂದ್ರನ ಅಂಶದಿಂದ ಅರ್ಜುನನಾಗಿದ್ರೆ ಹ. ಅಶ್ವಿನಿ ದೇವತೆಗಳ ಅಂಶದಿಂದ ನಕುಲ ಸಹದೇವರು ಹ. ಇವರೆಲ್ಲರೂ ಕೂಡ ಜನಿಸಿದ್ದಾರೆ ಎಂಬಾಗ ಹ. ನಿಮ್ಮಂಥವರ ಮಕ್ಕಳಿಗೆ, ನಿಮ್ಮಂಥವರ ತಂದೆಗೆ ಹ. ಉಳಿದವರೆಲ್ಲ ನಿಮ್ಮ ಸಿರಿಯ ಸಾಮ್ರಾಜ್ಯವು ಹೇಗಿರಬೇಕು? ಹ ಆ ಬಿಳಿ ಎಂಬ ಬಟ್ಟೆಯಲ್ಲಿ ಯಾವುದೇ ಒಂದು ಕೊಳಕಾದಂಥ ಚುಕ್ಕೆ ಇರದೆ ಹ. ಬಾಳಬೇಕು ಅಂತಿದ್ದಾಗ ಹ. ಈ ವಂಶಾವಳಿಯಲ್ಲಿ ಹುಟ್ಟಿದಂಥ ಸೂರ್ಯವಂಶರೇ ಚಂದ್ರವಂಶರೇ ಆಗಲಿ ಕ್ಷತ್ರಿಯರಾಗಿದ್ದುಕೊಂಡು ನೇರಾಗಿ ಸ್ವರ್ಗದ ಪದವಿಯನ್ನು ಪಡೆದವರನ್ನು ಲೆಕ್ಕ ಹಾಕು. ಹ ನಳನೇ ಆಗಲಿ, ಹ. ನಹುಷನೇ ಆಗಲಿ, ಹ. ಹರಿಶ್ಚಂದ್ರನೇ ಆಗಲಿ, ಹ. ಎಷ್ಟೆಷ್ಟು ಬೌರಗಳು ಎಷ್ಟೆಷ್ಟು ಕಷ್ಟಗಳು ಅವರಿಗೆ ಸಿಕ್ಕಿದ್ದೇನು ಗೊತ್ತಾ? ಹ. ಒಂದು ಸಲ ನಹುಷನಿಗೆ ಹ. ಸ್ವರ್ಗವನ್ನೇ ಆಳುವಂತ ಅಧಿಕಾರವು ದೊರಕಿದ್ದು ಗೊತ್ತು. ಯೋಗ್ಯತೆ ಬಂದಿತ್ತು ಒಂದೊಮ್ಮೆಗೆ. ಹೌದಲ್ವೇ? ಹ. ಹಾಗಿದ್ದರೆ ಸ್ವರ್ಗದ ಆಡಳಿತವೇ ಒಂದ್ಸಲ ಅವನಿಗೆ ಬಂದಿದೆ ಎಂಬಾಗ ನಳನಾದ್ರೂ ಹೇಗೆ? ಹ ಯಾವ ರೀತಿಯಲ್ಲಿ ಕಾರ್ಕೋಟಕ ಮೊದಲುಗೊಂಡಂತ ಎಲ್ಲ ಕಷ್ಟಗಳಿಗೆ ಮಕ್ಕಳನ್ನೆಲ್ಲ ಬಿಟ್ಟು ಹೋದರೂ ಕೂಡ ಹ. ವೃತಾಚರಣೆಯಲ್ಲಿ ಇದ್ದುಕೊಂಡು ಹ ತಾನು ಮಾಡಿದ ಯಾವುದೇ ಕಾರ್ಯಗಳಲ್ಲಿ ಹ. ಲೋಪದೋಷಗಳಿಲ್ಲದೆ ಹ. ಎಲ್ಲವನ್ನು ಕಳೆದು ಎಂತ ಕರ್ಮಾದಿಗಳನ್ನು ತಪ್ಪುಗಳನ್ನು ಒಪ್ಪುಗಳನ್ನು ಕಳೆದು ಅಷ್ಟಮ ಶನಿದೋಷ ಪ್ರಭಾವದಿಂದ ಎಲ್ಲವನ್ನು ಕಳ್ಕೊಂಡು ಮತ್ತೆ ಪುನರ್ ಗಳಿಸಿದಂತೆ. ಅವರು ಪ್ರಾತಸ್ಮರಣೀಯರಾಗಿದ್ದಾರೆ. ಹ ಗೊತ್ತಾಯ್ತಲ್ಲ, ಅವನ ನಳನ ಎಲ್ಲ ಹೆಸರನ್ನು ಹೇಳಿದಂತ ಶನಿಗ್ರಾಚಾರವು ಕಡಿಮೆ ಆಗುತ್ತದೆ ಅಂತೆ ಲೋಕಕ್ಕೆ ಅನುಗ್ರಹ ಆಗಿದೆ. ಶನಿ ಲೋಕದ ಅನುಗ್ರಹ ಅದು ಆಗಿದೆ ಆಗಿದೆ. ಅಂಥವರೆಲ್ಲ ಅಂತ ಸ್ಥಾನಮಾನಕ್ಕೆ ಹೋಗಿದ್ದಾರೆ ಎಂಬಾಗ ನಿನ್ನ ತಂದೆಯನಿಗೆ ಈ ಗತಿ ಹೇಗಾಯಿತು ಅಂತ ಹೀಗೆ ಅವರ ಸರಿಸಮ ಸ್ಥಾನದಲ್ಲಿ ನಮ್ಮ ತಂದೆ ಇಲ್ಲ. ಹ. ಆದ ಕಾರಣ ಹ. ಬಹಳ ದುಃಖದಲ್ಲಿದ್ದಾನೆ ನಿಮ್ಮಯ್ಯ. ಹ. ಏನು ಕಾರಣ ಎಂದು ಹೇಳಿದರೆ ಬಹಳ ದುಃಖದಲ್ಲಿ ಇದ್ದಾನೆ ನಿಮ್ಮಯ್ಯ ಅಂತ ಹೇಳಿದ್ಯಾಕೆ? ಹ. ನಿಮ್ಮ ಇಚ್ಛೆ ಹ. ಅವರನ್ನು ಅಲ್ಲಿಂದ ಉನ್ನತದ ಕಡೆಗೆ ಒಯ್ಯುವ ಏನಾದರೂ ಯೋಚನೆ ಉಂಟಾ ಇಲ್ಲೋ ಅಂತ ದುಃಖಿಸುತ್ತಾ ಏನು? ಹ ಹ ಹ ಗೊತ್ತಾಯ್ತಲ್ಲ, ಹ. ತನ್ನ ಮಕ್ಕಳು ಉನ್ನತ ಸ್ಥಾನಮಾನಕ್ಕೆ ಹೋಗಿದ್ದಾರೆ, ಆದರೆ ಸ್ವರ್ಗದಲ್ಲಿದ್ದ ಸದ್ಗತಿ ಹ. ಎಂಬುದಲ್ಲಿ ಸರಿಯಾಗಿ ದೊರಕಬೇಕು ಅಂತ ಈ ಯೋಚನೆ ಮಾಡ್ತಾ ಇದ್ದವನು ಏನು? ಹ. ಹೀಗೆ ನೋಡಿ ಬಂದೆನಯ್ಯ ನಾನಲ್ಲಿ. ಈಗ ನಮ್ಮ ತಂದೆಯವರಿಗೆ ಅಲ್ಲಿ ಸದ್ಗತಿ ಇಲ್ಲ. ಸದ್ಗತಿ ಆಯಮಸೂನು ಚಿಂತಿಸಲು ಆಯಮಸೂನು ಚಿಂತಿಸಲು ಅದಕ್ಕೆ ಪ್ರಯಾಲಾಲಿಸು ರಾಜ ಸುಯಾಜ್ವರ ಮಾಡು ಅದಕ್ಕೆ ರಾಯಾಲಾಲಿಸು ರಾಜ ಸುಯಾಜ್ವರ ಮಾಡು ಆಹಾ, ಅಯ್ಯಗೆ ಕೊಡಿಸು ಸಂಪದವ ರಾಯಾಲಾಲಿಸು ರಾಜ ಸುಯಾಜ್ವರವ ಮಾಡು ಅಯ್ಯಗೆ ಕೊಡಿಸು ಸಂಪದವ ಇನ್ನಯ್ಯಗೆ ಕುಡಿಸು ಕೊಡಿಸು ಸಂಪದವ ಇದಕ್ಕೂ ಬಾಯ ಅರಸ. ಮಹರ್ಷಿಗಳೇ, ನೀನು ಹೇಳುವಂತ ರೀತಿಯನ್ನು ನೋಡಿದರೆ ಹ ನೀನು ಕೂಡ ಏನು ಮಾಡುವುದು, ಹ ಈ ಪ್ರಸಂಗವನ್ನು ಏನು ಮಾಡುವುದು ಅಂತ ಯೋಚನೆ ಮಾಡ್ತಾ. ಅಲ್ಲ, ತಂದೆಗೆ ಸದ್ಗತಿ ಇಲ್ಲ ಎನ್ನುವಂತಹ ವರ್ತಮಾನವನ್ನು ನೀವು ಹೇಳಿದ ನಂತರ ಹಾ ಇದಕ್ಕೆ ಪರಿಹಾರ ಏನು ಎನ್ನುವುದನ್ನು ನಿಮ್ಮ ಬಳಿಯೇ ಕೇಳಬೇಕಲ್ವೇ? ಹಾ ಹ ಏನು ಪರಿಹಾರ ಸ್ವಾಮಿ? ಅಲ್ಲ, ದೋಷ ಹೇಳಿದವನಲ್ಲಿ ಪರಿಹಾರ ಹೇಳಿದರೆ ಸುಲಭದಾಗಲೇ ಆಗ್ತದೆ. ಹ. ದೋಷ ಹೇಳುವ ಒಬ್ಬ ಪರಿಹಾರ ಹೇಳುವ ಮತ್ತೊಬ್ಬ ಆದ್ರೆ ಹ. ಅವನದ್ದು ಬೇರೆ ಎಂದು ಇಷ್ಟುದ್ದದ್ದು ಬರ್ತದೆ. ಸಮಸ್ಯೆ ಹೇಳಿದವರೇ ಸಮಸ್ಯೆಗೊಂದು ಪರಿಹಾರವನ್ನು ಹೇಳಬೇಕಲ್ಲ. ಹೌದೌದೌದು. ಹ. ಆದ ಕಾರಣ ಈಗ ವಿಷಯ ಗೊತ್ತಾದದ್ದೇ ನಮಗೆ ಈಗ. ಹಾ. ನಾವೇನೋ ಎಣಿಸಿಕೊಂಡಿದ್ದೆವು ಸಂದೇಹ ಮಾಡಿದಂತಹ ದಿಗ್ವಿಜಯ ಆದಿ ಕಾರ್ಯಕ್ರಮಗಳಿಂದ ಅವರಿಗೆ ಒಳ್ಳೆಯ ಸ್ಥಾನ ಸಿಕ್ಕಿರಬಹುದು ಎಂದು. ಹೌದೌದು, ಪಾಂಡು ದಿಗ್ವಿಜಯ ಆಯಿತು. ಹ. ದಿಗ್ವಿಜಯ ಪೂರ್ಣದಲ್ಲಿ ಹ.
ಅವನಿಗೆ ಒಂದು ಚಕ್ರವರ್ತಿ ಸ್ಥಾನ ದೊರಕಿರಬಹುದು, ಅದು ಬೇರೆ ಸಂಗತಿ. ಆದ್ರೆ ಇದಕ್ಕೆ ನೀನು ಚಿಂತಿಸುವುದು ಏನು ಮಾಡಬೇಕು ಸ್ವಾಮಿ? ಅದಕ್ಕೆ ನನ್ನನ್ನು ಜೀಯ ಅಂತ ಹೇಳಿದ ಮೇಲೆ, ದೀನನಾಗಿ ನೀನು ಹೇಳಿದ ಮೇಲೆ ನಿನ್ನ ಕರ್ತವ್ಯವನ್ನು ಹೆಚ್ಚಿಸುವಂತ ಕೆಲಸ ನನ್ನದಾಗಿದೆ. ಹೇಳಬೇಕು ಸ್ವಾಮಿ. ಅದಕ್ಕೆ ಕೆಲವೆಲ್ಲ ಯಾಗಾದಿಗಳು ಅಂತ ಇದೆಯಲ್ಲ, ಜ್ಯೋತಿಷ್ಠಾದಿ ಕರ್ಮ ಉಂಟಲ್ಲ, ಹಾಗೆ ವಾಜಪೇಯಿ ಯಾಗವೋ ಅದು ಇದು ಎಲ್ಲ ಇರ್ತದೆ ಕೆಲವು ಕಡೆಯಲ್ಲಿ. ಇಲ್ಲಿ ರಾಜಸೂಯ ಎಂಬ ಯಾಗವನ್ನು ಮಾಡಿದರೆ ನಿನ್ನ ಅಯ್ಯನು ಸಂಪದದಲ್ಲಿ ಇರ್ತಾನೆ. ರಾಜಸೂಯ ಯಾಗ ಮಾಡಿದರೆ ಅಯ್ಯನಿಗೊಂದು ಸದ್ಗತಿ. ಅವ್ರು ನೀನು ಸಂಪತ್ತಲ್ಲಿ ಇರ್ತಿ, ಅಯ್ಯನಿಗೆ ಸಂಪದ ಅಲ್ಲಿ ಆಗ್ತದೆ, ಒಳ್ಳೆಯ ಸಂಪದ ದೊರಕುತ್ತದೆ. ಅವು ಸ್ವರ್ಗದಲ್ಲಿ ಒಳ್ಳೆ ಸಂಪದ ದೊರಕುತ್ತದೆ. ಏನು ವಿಶೇಷತೆ ಸ್ವಾಮಿ ರಾಜಸೂಯ ಯಾಗ? ರಾಜಸೂಯ ಅಂತ ಯಾಗವನ್ನು ಮಾಡುವಾಗ ಎಲ್ಲರನ್ನೂ ಭೂಮಿ ಪಾಲಕರನ್ನು ಗೆಲ್ಲುವಂತ ಒಂದು ರೀತಲ್ಲ, ಭೂಮಿ ಪಾಲಕರನ್ನು ಗೆದ್ದು ಕಪ್ಪ ಕಾಯಿಕೆಯನ್ನೆಲ್ಲ ತಂದು ಮಾಡುವಂತ ಯಾಗಗಳು ಇದಕ್ಕೆ. ಎಲ್ಲರೂ ಈ ಹೊತ್ತು ನಿನ್ನನ್ನು ಚಕ್ರವರ್ತಿ ಯಾವುದೇ ರಾಜಾದಿರಾಜನಾಗಿದ್ರು ಕೂಡ ನಿನ್ನನ್ನು ಒಪ್ಪಿಕೊಳ್ಳಬೇಕು ಉಳಿದವರು. ವರ್ತಮಾನ ಕಾಲಘಟ್ಟದಲ್ಲಿ ಧರ್ಮರಾಯ ಚಕ್ರವರ್ತಿಯ ಸ್ಥಾನಕ್ಕೆ ಏರಬೇಕು ಅಂತ ಅಲ್ಲ, ಆ ಉನ್ನತಕ್ಕೆ ಏರಬೇಕು ಅಂತಿದ್ರೆ ಭೂಲೋಕದಲ್ಲಿದ್ದವರು ನಿನ್ನನ್ನು ಒಪ್ಪಿಕೊಂಡಾಗ ಸ್ವರ್ಗದಲ್ಲಿ ನಿನ್ನ ಅಯ್ಯನನ್ನು ಅವರು ಒಪ್ಪಿಕೊಳ್ತಾರೆ. ಹಾಗೆ ಗೊತ್ತಾಯ್ತಲ್ಲ, ತಿಳಿಯಿತಲ್ಲ. ರಾಜಸೂಯ ಯಾಗ ಮಾಡುವ ಮೂಲಕವಾಗಿ ರಾಜರಿಗೆ ಅಸೂಯೆಯಾಗುವಂತಹ ಸಂಪದವನ್ನು ಗಳಿಸಿ ತಂದೆಗೊಂದು ಸಂಪದದ ಸ್ಥಾನ ಎಂಬುದೇ ದೀರ್ಘವಾದಲ್ಲ. ಉಳಿದವರೆಲ್ಲ ಅಸೂಯೆ ಮಾಡಿ ನಿಮ್ಮ ಅಪ್ಪನಿಗೆ ಒಳ್ಳೇದಾಗಬೇಕು ಅಂತ ಅಂತಲ್ಲ, ಅವರನ್ನು ಮರಳಿ ನಿನ್ನ ಕಡೆಯನ್ನು ಓಲೈಸುವ ರೀತಿಯಲ್ಲಿ, ತಿಳಿಯಿತಲ್ಲ, ಎಲ್ಲರೂ ನನ್ನವರಾಗಬೇಕು. ಈ ಪಾಂಡವರನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತೇನೆ ನಾರದರಾದಂತ ನಾನೇ ಹೇಳಿದ್ರು ಕೂಡ ಎಲ್ಲವೂ ಕೂಡ ನೀವು ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಎಂಬ ವರದಿ ಏನಿಲ್ಲ. ಹಾಗೆ ಹೇಳಲಿಕ್ಕೆ ಆಗುವುದಿಲ್ಲ. ಅದು ನೋಡುವ ನೋಟಕ್ಕೆ ಈ ಹೊತ್ತು ಪಾಂಡವರನ್ನು ಒಪ್ಪಿಕೊಂಡಿದ್ದೇವೆ. ಕೆಲವರು ಎದುರಿಗೆ ಒಪ್ಪಿಕೊಳ್ತಾರೆ, ಹಿಂದಿನಿಂದ ತೆಗೆಳ್ತಾರೆ. ಕೆಲವರು ಮನಪೂರ್ವಕವಾಗಿ ನಮ್ಮವರಾಗಿ ಇಡುತ್ತಾರೆ. ನಿಮ್ಮವರೇ ಇಲ್ವೋ? ಅದಕ್ಕೆ ಬೇರೆಯವರನ್ನು ಪಕ್ಕದಲ್ಲೇ ಇದೆ ಅಲ್ಲ, ನಿಮ್ಮವರೇ ಇದ್ದಾರೆ ವಿರೋಧ ಮಾಡುವವರು. ಆದ ಕಾರಣ ಅವರನ್ನು ಎಲ್ಲರನ್ನೂ ಸೇರಿಸಿಕೊಂಡು ಈ ಯಾಗವನ್ನು ಮಾಡಿದೆ ಅಂತ ಆದರೆ ಗೊತ್ತಾಯ್ತಲ್ಲ. ಇದಕ್ಕೆ ಅಗ್ರಪೀಠ ಅಂತ ಒಂದು ಇದೆ, ಅದೆಲ್ಲ ಮಾಡ್ಲಿಕ್ಕೆ ಉಂಟು. ಅದು ಯಾಗವನ್ನು ಮಾಡ್ಲಿಕ್ಕೆ ತೊಡಗುತ್ತಾ ಹೋದಾಗ ಅದ್ರ ಹೋತೃಗಳೆಲ್ಲ ಯಾರೆಲ್ಲ ಇದ್ದಾರೆ ಅದಕ್ಕೆ ನೀನು ಅನುಕೂಲವಾಗಿ ನೀನು ಹೇಳಿಕೊಡ್ತಾ ಇರ್ತಾರೆ. ಈ ನಾಳೆ ಉದುರಿ ಹೋಗುವುದನ್ನು 4 ದಿವಸ ಮೊದಲೇ ಅದನ್ನು ನೇತಾಡಿಸಿದ್ರೆ ಏನಾಗ್ತದೆ? ತಂಟು ಮಾಡ್ತಾರೆ, ಅದು ತಲೆ ಮೇಲೆ ಬೀಳ್ತದೆ. ಹೌದು, ಆದ ಕಾರಣ ನಿಮಗೆ ಅನುಭವ ಒಳ್ಳೆದಿದೆ. ಹೌದಪ್ಪ, ಹೌದು. ನಾಳೆ ಉದುರಿ ಹೋಗುದನ್ನು ಇದಕ್ಕಿಂತ ಮೊದಲು 4 ದಿವಸ ಇಟ್ಟರೆ ಬರೀ ತಂಟು ಮಾತ್ರ ಇರ್ತದೆ, ಹಣ್ಣುಗಳು ಉದುರಿ ಹೋಗ್ತದೆ. ಇದೆಲ್ಲವನ್ನು ಹೇಳಿದ್ರು ನಿನ್ನ ತಲೆಯಲ್ಲಿ ಉಳಿಲಿಕ್ಕಿಲ್ಲ, ಉಳಿತದೆ ಹೇಳಲಿಕ್ಕೆ ಆಗುದಿಲ್ಲ. ಆದ ಕಾರಣ ತಮ್ಮಂದಿರಿದ್ದಾರೆ, ಭೀಮಾರ್ಜುನರಿದ್ದಾರೆ, ಇವರೆಲ್ಲ ಇರುವಾಗ ಈ ಯಾಗವನ್ನು ಮಾಡೋದಕ್ಕೆ ಯಾವ ಹೆದರಿಕೆ ಇಲ್ಲ, ಯಾವ ಹೆದರಿಕೆ ಇಲ್ಲ. ಆಗಲಿ ಅಂತೆ ಸ್ವಾಮಿ, ನಿಮ್ಮ ಮಾತಿನಂತೆ ಯಾಗ ಸಂಕಲ್ಪವನ್ನು ಮನಸ್ಸಿನೊಳಗೆ ಮಾಡಿಕೊಳ್ತೇನೆ. ಮಾಡಿದ್ಯಲ್ಲ, ಸಂಕಲ್ಪ ಆಯ್ತಲ್ಲ. ಸಂಕಲ್ಪ ಆದ್ಮೇಲೆ ಕೆಲಸ ಉಂಟು. ಇನ್ನು ನನ್ನ ತಮ್ಮಂದಿರೊಡನೆ ಎಲ್ಲವನ್ನು ಸಮಾಲೋಚನೆ ಮಾಡಬೇಕಲ್ವೇ? ಸಂಕಲ್ಪ ಆದ್ಮೇಲೆ ಕೆಲಸ ಉಂಟು. ನನಗೆ ನಿಂತಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ನಿಂತು ಆಗಲಿ ಸ್ವಾಮಿ. ಆದ್ರೆ ಬರ್ತೇನೆ. ನಾರಾಯಣ ನಾರಾಯಣ. ಸಿಂಹಾಸನಕ್ಕೆ ದೌಮ್ಯಾದಿಗಳ ಸಚಿವರನು ಜಾತಿ ಮುಖ್ಯರ ಕರೆದು ಬೆಸಗೊಂಡ ನಾರದರೇನೋ ಹೇಳಿ ಹೋದರು. ಅವರು ಒಂದು ವಿಷಯವನ್ನು ಹೇಳಿದ ನಂತರ ನನ್ನ ಮನಸ್ಸಿನೊಳಗೆ ಚಿಂತೆ ಎನ್ನುವುದು ಅಡರಿ ಹೋಯಿತು. ರಾಜಸೂಯ ಅಧ್ವರವನ್ನು ಮಾಡಬೇಕು, ಪರಿಹಾರ ಇದೇನೋ ಎಂದು ಅವರು ಹೇಳಿದರು. ಆದರೆ ವಿಷಯ ಏನು? ನನ್ನ ತಂದೆಯವರಿಗೆ ಅಲ್ಲಿ ಸದ್ಗತಿಯ ಸ್ಥಾನ ಇಲ್ಲ, ಸ್ವರ್ಗದಲ್ಲಿ ಸಮಾನತೆ ಇಲ್ಲ. ಹಾಗಿದ್ದರೆ ಅವರು ಅಲ್ಲಿ ಸದ್ಗತಿಯನ್ನು ಪಡೆಯದೆ ಚಿಂತಿಸುತ್ತಾ ಇದ್ದಾರೆ, ತನ್ನ ಮಕ್ಕಳೇನು ಮಾಡ್ತಾ ಇದ್ದಾರೆ ಇದಕ್ಕಾಗಿ ಎನ್ನುವಂತಹ ಅವರ ಚಿಂತನೆ ಇದ್ದರೆ
ಅದನ್ನು ದೂರ ಮಾಡುವುದು ನಮ್ಮದಾದಂತಹ ಕರ್ತವ್ಯ. ಹಾಗೂ ಮುಂದಿನ ರಾಜಸೂಯಾಧ್ವರದ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ತಮ್ಮಂದಿರಾದ ಭೀಮಾರ್ಜುನರು ನಕಲ ಸಹೋದರರನ್ನು ಕರೆಸಿಕೊಳ್ತೇನಂತೆ. ತಮ್ಮಂದಿರೇ, ಅಗ್ರಜ ರಾಜಸೂಯಾಧ್ವರ ಕೈಗೊಂಡು ಸದ್ಗತಿ ಮಾಡಲು ಬೇಡರಾದನು. ಮಾತಾಲಾಲಿಸಿ ಕೇಳಿ ನೀವೆಲ್ಲ ಕೇಳಿ. ತಮ್ಮಂದಿರೇ, ಅಗ್ರಜ ನಾರದರು ಸಭೆಗೆ ಬಂದು ಹೇಳಿದ ಮಾತುಗಳನ್ನು ನೀವು ಕೇಳಿದ್ದೀರಿ. ಹೌದಂಟು. ನೀವೆಲ್ಲರೂ ಸಭೆಯಲ್ಲಿ ಸಭಾಸದರಾಗಿ ಇದ್ದವರೇ ತಾನೆ. ಅವರು ಹೇಳಿದ ಮಾತನ್ನು ಕೇಳಿದ ನಂತರ ಅಲ್ಲಿ ಸ್ವರ್ಗದಲ್ಲಿ ನಮ್ಮಯ್ಯನಿಗೆ ಸಮಾನತೆಯ ಸ್ಥಾನಮಾನ ಇಲ್ಲ. ಬಾಕಿಯವರೆಲ್ಲರೂ ಎದುರಿನ ಅಂತರದಲ್ಲಿ ಮೆರೆಯುತ್ತಾ ಇದ್ದರೆ ನಮ್ಮಯ್ಯ ಹಿಂದೆ ಇದ್ದಾರೆ, ಕೊರಗುತ್ತಾ ಇದ್ದಾರೆ. ಅಂತಹ ಅವರ ಕೊರಗನ್ನು ದೂರ ಮಾಡಬೇಕಿದ್ದರೆ ನಾವು ಮಕ್ಕಳು ರಾಜಸೂಯಾಧ್ವರವನ್ನು ಮಾಡುವ ಮೂಲಕವಾಗಿ ತಂದೆಗೊಂದು ಸದ್ಗತಿಯನ್ನು ದೊರಕಿಸಿಕೊಡಬೇಕು. ನಾರದರೇನೋ ಸುಲಭವಾಗಿ ಹೇಳಿ ಹೋದರು. ನಾವಿಷ್ಟು ಸಿರಿ ಸಂಪತ್ತಿನಿಂದ ಮೆರೆಯುವ ಮಕ್ಕಳು ಇದ್ದೂ ಸಹ ತಂದೆಗೊಂದು ಸದ್ಗತಿಯನ್ನು ಸರಿಯಾಗಿ ಮಾಡದೆ ಹೋದರೆ ನಾಳೆ ಲೋಕ ಏನು ಹೇಳಿತು, ಅಪವಾದವನ್ನು ಮಾಡಲಿದ್ದಿತೆ. ಅಂತಹ ಸಮರ್ಥನಾದಂತಹ ಧರ್ಮರಾಯ, ಧರ್ಮಪ್ರಭು ಎನಿಸಿಕೊಂಡಂತಹ ಧರ್ಮರಾಯ, ಬಲಾಢ್ಯರಾದಂತಹ ಭೀಮಾರ್ಜುನರು, ಅವರಿಗೆ ಸಹಕಾರಿಗಳಾಗಿರುವಂತಹ ನಕುಲ ಸಹದೇವರು, ಪಂಚ ಪಾಂಡವರು ಒಂದಾಗಿ ಇದ್ದುಕೊಂಡು ಸಮಷ್ಟಿಯ ಆಳ್ವಿಕೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ತಂದೆಗೊಂದು ಸದ್ಗತಿಯನ್ನು ಸರಿಯಾಗಿ ಮಾಡಲಿಲ್ಲ ಅಂತ ಲೋಕ ಹೇಳಿದರೆ ನಮ್ಮ ಬದುಕಿಗೊಂದು ಅದು ಅಪವಾದವಲ್ಲವೇ? ಹೌದಣ್ಣ. ಹಾಗಿದ್ದರೆ ರಾಜಸೂಯಾಧ್ವರವನ್ನು ಮಾಡಬೇಕೇನೋ ಎಂದು ಮನದಲ್ಲಿಯೇ ನಾನು ಚಿಂತಿಸಿದ್ದೇನೆ. ನಾರದರು ಆ ಸಂಕಲ್ಪವನ್ನು ಮಾಡಿಸಿಯೇ ಇಲ್ಲಿಂದ ತೆರಳಿದವರು. ಹಾಗಿದ್ದರೆ ಸಂಕಲ್ಪವೆನ್ನುವುದು ಕೇವಲ ನನ್ನ ಮನಸ್ಸಿನೊಳಗಿದ್ದರೆ ಸಾಕಾಗುವುದಿಲ್ಲ. ಸಹಕಾರಿಗಳು ನೀವೇನು ಮಾಡಬಲ್ಲಿರಿ? ಸಹಕಾರಿಗಳಾಗಿ ನೀವು ಹೇಗೆ ಇದಕ್ಕೆ ನನಗೆ ಸರಿಯಾಗಿ ಇರುವಿರಿ ಎನ್ನುವುದನ್ನು ಹೇಳಬೇಕಲ್ವೇ? ಅವರು ಹೇಳಿದ ಒಂದು ಮಾತು, ತಂದೆಗೆ ಸಂಪದವು ಬರಬೇಕಿದ್ದರೆ ಈ ಭೂಮಂಡಲದಲ್ಲಿರುವಂತಹ ಎಲ್ಲ ರಾಜರನ್ನು ನಾವು ಮಣಿಸುವ ಮೂಲಕವಾಗಿ ಅಥವಾ ನಮ್ಮವರನ್ನಾಗಿ ಮಾಡುವ ಮೂಲಕವಾಗಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಕೊಂಡು ನಮಗೆ ಯಾರು ಇದಿರಿಲ್ಲ ಎನ್ನುವ ರೀತಿಯಲ್ಲಿ ನಮ್ಮದಾದಂತಹ ಅಧ್ವರವನ್ನು ಮಾಡಬೇಕಾಗಿದೆ. ಒಂದು ರೀತಿಯಲ್ಲಿ ರಾಜರೆಲ್ಲರೂ ಅಸೂಯೆ ಪಡುವಂತಹ ಅಧ್ವರ ಇದು. ಹಾಗಿದ್ದರೆ ಅಷ್ಟು ಸುಲಭವಾಗಿ ಎಲ್ಲರನ್ನು ಒಪ್ಪಿಸಲು ಸಾಧ್ಯವಾದೀತೆ ಎನ್ನುವಂತಹ ಆಲೋಚನೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇನೆ. ಭೀಮಾರ್ಜುನರೇ, ನಿಮ್ಮ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇನೆ.
ಭೀಮಸೇನ, ನಮ್ಮಯ್ಯನಿಗೆ ಹ. ನಾವು ಅಯ್ಯರು ಬಲವಂತರಾದಂಥ ಮಕ್ಕಳಿದ್ದು ಹ, ಸ್ವರ್ಗದಲ್ಲಿ ಉನ್ನತವಾದಂತಹ ಸ್ಥಾನವಿಲ್ಲ ಎಂಬುದಾಗಿ ಹ, ನಾರದ ಮುಖೇನ ನಾವು ಕೇಳಿಕೊಂಡೆವು. ಅಲ್ವೇ? ಏನು ಹ. ನಾವು ಐವರಿದ್ದು ಹ, ನಮ್ಮ ಅಯ್ಯನವರು ಈ ರೀತಿಯಾಗಿ ಇರಬೇಕೆ ಹ, ಬಿಡಣ್ಣ ಬಿಡು, ಹ, ಈ ರಾಜಸೀಯ ಹತ್ತಿರವನ್ನು ಕೈಗೊಳ್ಳು. ಹ, ಎಲ್ಲಿ ಯಾವ ರಾಜ್ಯದ ಮೂಲೆಯಲ್ಲಿ ಹ. ಯಾವ ರಾಜರು ಇದ್ದಾರೆ ಹ. ಅವರನ್ನು ಬಡಿದು ಹ. ಅವರಿಂದ ಕಪ್ಪ ಕಾಣಿಕೆಯನ್ನು ತಂದು ಹ. ಆ ಯಾಗವನ್ನು ಪೂರೈಸುವಂತ ಕೆಲಸ ಹ. ನನ್ನದು. ಹ. ಸಂತೋಷವಾಯಿತು ತಮ್ಮ ನಿನ್ನ ಮಾತು. ಅರ್ಜುನನ ಅಭಿಪ್ರಾಯ ಏನು? ಅಣ್ಣ ಹ, ಲಾಲಿಸಿ ಕೇಳುವ ರಕ್ಷಿಪವನ ಮಾಲೆಯೊಳಿದ ನೆಲವ ಆಲೋಚನೆಯ ಎದಗುವುದ ಮಣಿ ಕೇಳಿ ನಿಶ್ಚಯಿಸುವುದೆಂದೆನಲೆಯ ಮಜನು ಲಾಲಿಸಿ ಕೇಳುವ ರಕ್ಷಿಪವನ ಮಾಲೆಯೊಳಿದ ನೆಲವ ಎಲ್ಲವ ಅಣ್ಣ, ಅರ್ಜುನ. ನಾರದರು ಬಂದು ಹ, ಹೇಳಿದಂತಹ ಮಾತುಗಳನ್ನು ಹ, ಕೇಳಿದಾಗ ಹ, ನಮಗೂ ಮನಸ್ಸಿಗೆ ಬಹಳ ಬೇಸರವಾಯಿತು. ಹ, ಯಾಕೆ ಗೊತ್ತೇ? ಹ, ನಮ್ಮಯ್ಯನಿಗೆ ಸ್ವರ್ಗದಲ್ಲಿ ಹ, ಯೋಗ್ಯವಾದಂತಹ ಸ್ಥಾನಮಾನ ದೊರಕಲಿಲ್ಲ. ಹ, ನಳ ನೌಷಾದಿಗಳಲ್ಲಿ ಹ, ಸ್ವರ್ಗದಲ್ಲಿ ಹ. ಎದುರಿನ ಪೀಠದಲ್ಲಿ ಕುಳಿತಿದ್ದಾರೆ, ಹ. ನಮ್ಮವರೊಂದು ಮೂಲೆಯಲ್ಲಿ ಕುಳಿತಿದ್ದಾರೆ ಹ. ಎಂಬುದನ್ನು ಕೇಳಿದಾಗ ಬಹಳ ದುಃಖವಾಯಿತು. ದುಃಖದ ವಿಷಯವೇ ಇದು. ನಾವು ಐವರು ಹ, ಬಲಿಷ್ಠರಾದಂತಹ ಪುತ್ರರಿದ್ದು ಕೂಡ ಹ, ಈ ರೀತಿ ಆಯ್ತಲ್ಲ ತಂದೆಗೆ ಎಂಬುದಾಗಿ. ಹ, ಮಾತ್ರವಲ್ಲ, ನಾರದರು ಅದಕ್ಕೆ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹ. ರಾಜಸೂಯಾದ್ವರ ಯಾಗವನ್ನು ಮಾಡಿದರೆ ಹ. ಅದಕ್ಕೆ ಪರಿಹಾರ ಉಂಟು ಎಂಬುದಾಗಿ ಹ. ಅವರು ಹೇಳಿದ್ದೇನು? ಸಮಸ್ಯೆಯನ್ನು ಹೇಳಿದವರು ಅವರೇ, ಹಾ. ಪರಿಹಾರವನ್ನು ಸೂಚಿಸಿದವರು ಅವರೇ. ಈಗ ಮಾಡುವ ಕರ್ತವ್ಯ ನಮ್ಮ ಪಾಲಿಗಿದೆ ಅಷ್ಟೇ. ಪರಿಹಾರವನ್ನು ಕೊಡುವಾಗ ಹ. ಉದ್ದದ ಅಂತ ಒಂದು ವಿಷಯಗಳನ್ನು ಹೇಳಿದರು. ಹ. ಎಷ್ಟೇ ಉದ್ದದ ಪರಿಕರಗಳಾಗಿ ಸಾಹಿತ್ಯಗಳಾಗಿರಲಿ ಹ. ಅದನ್ನು ನಾವು ನಿನಗೆ ಒದಗಿಸ್ತೇವೆ. ಹ. ಆದರೆ ನಮ್ಮನ್ನು ಇದುವರೆಗೆ ರಕ್ಷಿಸಿಕೊಂಡ ಒಬ್ಬ ಇದ್ದಾನಲ್ಲ, ಶ್ರೀಹರಿ ಭಗವಾನ್ ಶ್ರೀಕೃಷ್ಣ. ಹಾ, ಹ. ಅವನ ಶ್ರೀರಕ್ಷೆ ಇಲ್ಲದೆ ಇದುವರೆಗೆ ನಾವು ಬದುಕಲಿಲ್ಲ. ಹ, ಎಲ್ಲವನ್ನು ನಾವು ಅವನಲ್ಲಿ ಕೇಳಿಯೇ ನಾವು ಯಾವುದೇ ಕಾರ್ಯಕ್ಕೆ ತೊಡಗುವವರು. ಹ, ಆದ ಕಾರಣ ಹ. ಅವನಲ್ಲಿ ಸಮಾಲೋಚಿಸಿ ಹ. ಈ ಕಾರ್ಯಕ್ಕೆ ತೊಡಗುವುದು ಒಳ್ಳೆಯದೆಂದು ನನ್ನ ಅಭಿಪ್ರಾಯ. ತಮ್ಮ, ಹ. ಬಹಳ ಸೂಕ್ತವಾದ ಸಲಹೆ ನಿನ್ನದು. ಹ. ನಾವೆಷ್ಟೇ ಪರಾಕ್ರಮಿಗಳಾಗಿರಲಿ, ಹ. ನನ್ನ ತಮ್ಮಂದಿರಾದ ನೀವೆಲ್ಲರೂ ಎಷ್ಟೇ ಸಮರ್ಥರಿರಲಿ, ಹ. ಆದರೆ ಯಾವುದಕ್ಕೂ ಕೃಷ್ಣನ ಆಲೋಚನೆ ಸಮಾಲೋಚನೆ ಇಲ್ಲದೆ, ಹ. ಅವನ ಅನುಗ್ರಹವಿಲ್ಲದೆ ನಾವು ಮುಂದಡಿ ಇಟ್ಟವರಲ್ಲ ಅಲ್ಲ. ಹೌದು. ಹಾಗಾದರೆ ತಡ ಮಾಡದೆ ಕೃಷ್ಣನ ಬಳಿಗೆ ನಾವು ನಮ್ಮವರನ್ನೇ ಯಾರನ್ನಾದರೂ ಕಳುಹಿಸಬೇಕಲ್ಲವೇ? ಹ. ಹಾಗಿದ್ದರೆ ನಮ್ಮಲ್ಲಿ ಯಾರಿರಬಹುದು ಇದಕ್ಕೆ ಸೂಕ್ತವಾದ ವ್ಯಕ್ತಿ ಅಂತ ಆಲೋಚನೆ ಮಾಡಿದಾಗ ನಮ್ಮವನಾದಂತಹ ಇಂದ್ರಸೇನ ಇದ್ದಾನೆ. ಹ. ಅವನಲ್ಲಿಯೇ ಹೇಳಿದ್ದೇವೆ, ಪಾಂಡವರು ತಮ್ಮದಾದಂತಹ ಒಂದು ಕೊರಗಿನಲ್ಲಿದ್ದಾರೆ, ಹ. ಅವಸರವಾಗಿ ಬರಬೇಕಂತೆ ಎನ್ನುವ ರೀತಿಯಲ್ಲಿ ಹೇಳಿ ಕಳಿಸಿದ್ದೇವೆ. ನೋಡೋಣ ಏನಾದೀತು. ಬಳಿಕ ಬರಿ ಬರಿ ಬಂಧುಗಳ ಕೈಗಳು ದಲದಲ್ಲಿ ದೂತರು ಜಲನಿಧಿಯ ಕಳೆದ ದ್ವಾರಾವತಿಗೆ ನಡೆತಂದು ಲಲನೆಯರ ಮಧ್ಯದಲ್ಲಿ ಬಂದ ಮಣಿ ಶಿರೋ
ಪದಗಳಿಗೆರಗಿ ಕೈ ಮುಗಿದು ಕಾಣಿಕೆ ಕೊಟ್ಟು ಬೇಳಿದರು ಕಾಣಿಕೆ ಕೊಟ್ಟು ಬೇಳಿದರು ಹೌದು, ಕೆಲವು ಕಾಲದ ನಿರೀಕ್ಷೆಯಲ್ಲಿ ಇದ್ದವನು ನಾನು. ಜಗತ್ತಿನಲ್ಲಿ ಧರ್ಮವು ಸ್ಥಿರವಾಗಬೇಕು, ಅಧರ್ಮವು ಅಳಿಯಬೇಕು, ದುಷ್ಟರ ನಾಶ ಆಗಬೇಕು ಅಂತ ಕಾಯುತ್ತಾ ಇದ್ದೆ. ಮೊನ್ನೆ ಮಗಧ ದೇಶದಿಂದ ಬಂದಂತಹ ವಿಪ್ರನೋರ್ವ ಅಲ್ಲಿಯ ಅರಸುಕುವರರ ಕಣ್ಣೀರಿನ ಕಥೆಯನ್ನು ತನ್ನ ಬಳಿ ಹೇಳಿದ. ದಿಗ್ವಿಜಯವನ್ನು ಕೈಗೊಳ್ಳುವುದರ ಮುಖೇನವಾಗಿ 87 ವಂಶದ ಅರಸು ಮಕ್ಕಳನ್ನು ತನ್ನ ಬಂದೀಖಾನೆಯಲ್ಲಿರಿಸಿದ್ದಾನೆ. ಮುಂದಕ್ಕೊಂದು ದಿವಸ ಅವರನ್ನೆಲ್ಲರನ್ನೂ ಸಾಮೂಹಿಕವಾಗಿ ವಧೆ ಮಾಡುವಂತಹ ಅಥವಾ ಹೋಮಿಸುವಂತಹ ಕಾರ್ಯವನ್ನು ಹಮ್ಮಿಕೊಂಡಿದ್ದಾನೆ ಎನ್ನುವುದಾಗಿ ಹೇಳಿದ್ದ. ಹಾಗಾದರೆ ಮಗಧನಿಗೆ ಒಂದು ರೀತಿಯ ಅವಸಾನವನ್ನು ಕಾಣಿಸಬೇಕು, ಆ ಅರಸುಕುವರರನ್ನು ಬಂಧನದಿಂದ ಬಿಡಿಸಬೇಕು ಎನ್ನುವ ಹಾಗೆ ಆಲೋಚನೆಯಲ್ಲಿದ್ದೆ. ಆ ಸಂದರ್ಭದಲ್ಲಿ ಬಂದವನು ಇಂದ್ರಸೇನನಲ್ವೇ. ಒಂದಷ್ಟು ಕಾಣಿಕೆಗಳನ್ನು ಹಿಡಿದುಕೊಂಡು ಬಂದ. ಏನು ವಿಚಾರ ಅಂತ ಕೇಳಿದಾಗ, ನಾರದರು ಧರ್ಮರಾಯನ ಸಭೆಗೆ ಬಂದರು, ಏನೋ ಅವರವರೇ ಮಾತಾಡಿಕೊಂಡ್ರು, ಆಮೇಲೆ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ರು ಅಂತ ಹೇಳಿದ. ಈ ವಿಚಾರವನ್ನು ಕೇಳಿ ನನಗೆ ನಗು ಬರುತ್ತಾ ಉಂಟು. ಕೇಳಿ ಕೇಳಿ ನಸು ನಗುತ್ತಚ್ಯುತನು ಶಿಶುಪಾಲ ಕಳಬಗಲಾಧ್ಯರಿಗೆ ಕಡೆಗಾಲವಂದು ಶಿಶುಪಾಲ ಕಳಬಗಲಾಧ್ಯರಿಗೆ ಕಡೆಗಾಲ ಎಮ್ಮಯ ಮನೋರಥ ಸಿದ್ಧಿ ಎಮ್ಮಯ ಮನೋರಥ ಸಿದ್ಧಿ ಕೇಳಿ ನಸು ನಗು ನಚ್ಚುದ ಕಾಲ ಎನ್ನುವುದು ಅಗಾಧವಾದದ್ದು, ಅನಂತವಾದದ್ದು. ಎಲ್ಲವನ್ನೂ ತನ್ನ ಒಡಲಲ್ಲಿ ಸೇರಿಸಿಕೊಂಡು ಮುಂದೆ ಸಾಗುವಂಥದ್ದು. ಅಂತಹ ಕಾಲಪ್ರವಾಹದಲ್ಲಿ ಏರುಪೇರಾದಾಗ ಕೆಲವೊಮ್ಮೆ ಧರ್ಮಕ್ಕೆ ಹಾನಿಯಾಗುತ್ತದೆ. ಅಂತಹ ಧರ್ಮಕ್ಕೆ ಹಾನಿಯಾದಂತಹ ಸಂದರ್ಭದಲ್ಲಿ ಅದನ್ನು ಸರಿಪಡಿಸಲು, ಧರ್ಮವನ್ನು ಸ್ಥಿತವಾಗಿರಿಸಲು ಬಂದವನು ನಾನಲ್ವೇ. ಧರ್ಮಕ್ಕೆ ಕೇಡನ್ನು ಬಗೆಯುವವರಿಗೆ ಕೊನೆಗಾಲ ಬರಬೇಕು ಅಂತ ಹಲವು ಸಮಯದಿಂದ ಕಾಯುತ್ತಾ ಇದ್ದವನು ನಾನು. ಕೂಡಿ ಬರಲಿಲ್ಲ. ಹಾಗಾದರೆ ಇದುವೇ ಸರಿಯಾದಂತಹ ಸಂದರ್ಭ. ಒಂದು ಕಡೆಯಲ್ಲಿ ಮಗಧ ನೃಪನ ಬಳಿಯಿಂದ ಬಂದಂತಹ ವಿಪ್ರರ ದೂರು, ಮತ್ತೊಂದು ಕಡೆಯಲ್ಲಿ ಇಂದ್ರಸೇನ ಬಂದು ಧರ್ಮರಾಯ ಹೇಳಿದಂಥ ವಿಚಾರವನ್ನು ಹೇಳಿದ. ಧರ್ಮರಾಯ ರಾಜಸೂಯಧ್ವರವನ್ನು ಮಾಡುತ್ತಾ ಇದ್ದಾನಂತೆ, ಅದಕ್ಕಾಗಿ ಬರಬೇಕು ಅಂತ ಹೇಳಿದ. ಹಾಗಾದರೆ ಮಗಧನ ವಧೆಯೋ, ಶಿಶುಪಾಲನ ವಧೆಯೋ, ದಂತವಕ್ರನ ವಧೆಯೋ ಈ ಸಂದರ್ಭದಲ್ಲಿ ಕೂಡಿ ಬಂದಿದೆ. ಇದಕ್ಕೆ ಅನುಕೂಲವಾದಂತಹ ಕಾಲವು ಒದಗಿ ಬಂದಿದೆ ಅಂತ ಹೇಳಿದರೂ ಹೆಚ್ಚಾಗಲಾರದು. ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು, ಎಲ್ಲಿಯ ರಾಜಸೂಯ ಯಾಗ, ಇನ್ನೆಲ್ಲಿಯ ಮಗಧನ ವಧೆ ಅಂತ.
ಎಲ್ಲೋ ಬೆಟ್ಟದಲ್ಲಿ ಬೆಳೆದಂತಹ ನೆಲ್ಲಿಕಾಯಿ, ಇನ್ನೆಲ್ಲೋ ಸಮುದ್ರದಲ್ಲಿ ಉತ್ಪತ್ತಿಯಾದಂತಹ ಲವಣ, ಇವೆರಡು ಒಟ್ಟಾಗುವುದಿಲ್ವೇ? ಅಂತಹ ಒಂದು ಸಂದರ್ಭ ಆದಷ್ಟು ಶೀಘ್ರದಲ್ಲಿ ನೆರವೇರಲಿದೆ. ಆ ಕಾಲದ ನಿರೀಕ್ಷೆಯಲ್ಲಿ ನೀವಿರಿ. ಏನಿದ್ರು ಧರ್ಮರಾಯನ ಕರೆಯೋಲೆ. ಅತ್ತ ಸಾಗುತ್ತೇನೆ, ಅತ್ತ ಸಾಗುತ್ತೇನೆ. ನಾವು ಹೇಳಿ ಕಳುಹಿಸಿದಂತಹ ಭಗವಾನ್ ಶ್ರೀಕೃಷ್ಣ ಬರುತ್ತಾ ಇದ್ದಾನೆ ಎನ್ನುವಂತಹ ವರ್ತಮಾನವನ್ನು ಕೇಳಿದ್ದೇವೆ. ಹಾಗಿದ್ದರೆ ಬರುವವರನ್ನು ಎದುರುಗೊಳ್ಳಲು ನಾವು 5 ಮಂದಿಯೂ ಎದುರು ಸಾಗಿ ಅವರನ್ನು ಆದರದಿಂದ ಬರಮಾಡಿಕೊಳ್ಳುವ. ಧರ್ಮರಾಯ, ಭಗವಾನ್ ಉದ್ಧರಿಸಬೇಕು ನಮ್ಮನ್ನು. ಪಾದ ಮೂಲಕ್ಕೆ ವಂದಿಸಿಕೊಂಡಿದ್ದೇವೆ. ಎದ್ದೇಳಿ, ಎದ್ದೇಳಿ. ಏನು ಕರೆಸಿದಿರಿಂತ ಕಾರಣ ಕೇಳಬಹುದೇ? ಏನು ಕರೆದಿರುವನು? ಮನದಿನೊಳಗೇನು ಯೋಚಿಸಿದಿರುಳು ಅದವರು ಕೌರವರು, ದಾನವರು ಕೌರವರು ಏನು ಕರೆಸಿರುವನು? ಧರ್ಮರಾಯ, ಭಗವಾನ್ ನನ್ನ ಬರೋಣವನ್ನು ಕಂಡು ದೂರದಿಂದಲೇ 4 ಮಂದಿ ತಮ್ಮಂದಿರ ಸಹಿತವಾಗಿ ನೀನು ಬಂದು ನನ್ನ ಪದತಲಕ್ಕೆ ಪಡಮಟ್ಟಿದ್ದೀಯ. ಉಭಯ ಕರಗಳಿಂದ ಎತ್ತಿ ಹಿಡಿದವನು ನಾನು. ಧರ್ಮರಾಯ ಪ್ರಭು, ಮೊನ್ನೆಯಷ್ಟೇ ಈ ಇಂದ್ರಪ್ರಸ್ಥದಲ್ಲಿ ನಿಮ್ಮನ್ನು ಪ್ರತಿಷ್ಠಾಪಿಸಿ ಹೋದವನು ತಾನೇ ನಾನು. ಆದರೆ ಮತ್ತೆ ಇಂದ್ರಸೇನನನ್ನು ಕಳುಹಿಸಿ ಶ್ರೀಕೃಷ್ಣ ಪರಮಾತ್ಮ ಆದಷ್ಟು ಬೇಗ ಇಂದ್ರಪ್ರಸ್ಥಕ್ಕೆ ಬರಬೇಕು ಅಂತ ಕರೆಯನ್ನು ಕಳುಹಿಸಿದ್ದಿ. ಅವಸರದಿಂದ ಕಳುಹಿಸಿದ್ದು. ಹೌದು, ಅವನು ಅವಸರದಲ್ಲೇ ಇದ್ದ. ಹಾಗಾದರೆ ಏನು ಕಾರಣ ಅಂತ ಕೇಳಬಹುದೇ? ದಾನವರು ಯಾರಾದರೂ ಹಿಂದೆ ಕೆಲವು ಮಂದಿ ದಾನವರು ನಿನ್ನ ತಮ್ಮ ಕೊಂದಿದ್ದ. ಹಿಡಿಂಬನು, ಭಕನ ಮುಂತಾದವರನ್ನು ಕೊಂದಿದ್ದ. ಅವರ ಸಂಬಂಧಿಗಳಾರಾದರೂ ಹಗೆಯನ್ನು ತೀರಿಸಬೇಕು ಎನ್ನುವ ಕಾರಣದಿಂದಲಾಗಿ ನಿಮ್ಮ ಮೇಲೆ ಅಭಿಯೋಗವನ್ನು ಮಾಡಿದರು. ಅಲ್ಲ, ಕೌರವರು ದಾಯಾದಿಗಳು ನಿಷ್ಪಾಂಡವ ಪೃಥ್ವಿ, ಪಾಂಡವರಿಲ್ಲದಂತಹ ಭೂಮಿಯನ್ನು ಕಾಣಬೇಕು ಎನ್ನುವ ಹಾಗೆ ಬಯಸುತ್ತಾ ಇದ್ದವನು ಕೌರವನು. ಹಿಂದಿನ ಪ್ರಕರಣ ಅರಗಿನಾಲಯದಲ್ಲಿ ಸುಟ್ಟು ಬೂದಿ ಮಾಡಲು ಹವಣಿಸಿದ ತಾನೆ. ಆ ರೀತಿಯಲ್ಲಾದರೂ ಯಾವುದಾದರೂ ಕೃತ್ರಿಮವನ್ನು ಬಳಸಿ ನಿಮ್ಮನ್ನು ನಾಶ ಮಾಡುವಂತಹ ಉದ್ದೇಶವನ್ನು ಹೊಂದಿದನು. ಈ ರೀತಿಯಲ್ಲಿ ಆತಂಕಗೊಂಡಂತಹ ನೀವುಗಳು ಕೃಷ್ಣ ಆದಷ್ಟು ಬೇಗ ಬರಬೇಕು ಅಂತ ಹೇಳಿ ಕಳುಹಿಸಿದ್ದೀಯ. ಏನೋ ನಾನರಿಯೆ, ಯಾಕೆ ಕಳುಹಿಸಿದ್ದಿ, ಏನು ಕಾರಣ ಅಂತ ಹೇಳಬಹುದೇ? ಭಗವಾನ್, ಧನುಜರೋಳು ಕೌರವರೋಳು
ಅದಕ್ಕೆ ರಾಜ ಧ್ವರದೊಳು ಅದಕ್ಕೆ ರಾಜ ಧ್ವರದೊಳು ಬಿದಗೆ ದುರ ಬಲವಿಯ ಉದಗುದ ಕೇಳು ಇದನೆ ಜಗದಿರಲು ಸುತರು ನಾವಿಂದು ಬದುಕಿ ಫಲವೇ ಐವರು ನಾವಿಂದು ಬದುಕಿ ಫಲವೇ ಐವರು ಜನಕ ಗಮರೇಂದ್ರ ಸವಿಯೂ ಇಲ್ಲೋ ಭಗವಾನ್ ಧರ್ಮರಾಯ, ನಮ್ಮ ಆತುರದ ಕರೆಯನ್ನು ಮನ್ನಿಸಿ ನೀವು ಅಷ್ಟೇ ಆತುರವಾಗಿ ಬಂದಿದ್ದೀರಿ ಎನ್ನುವಾಗ ಹಾ ಪಾಂಡವರ ಪಾಲಿಗೆ ರಕ್ಷಕರಾಗಿ ಸದಾ ನೀವು ಇದ್ದೀರಿ ಎನ್ನುವುದು ನಮ್ಮದಾದಂತಹ ಕೃತಾರ್ಥವಾದಂತಹ ಭಾವ. ಹಾ ಅದನ್ನು ನೀವು ಯಾವತ್ತೋ ಘೋಷಿಸಿದ್ದೀರಿ. ಹಾ ಮಮ ಪ್ರಾಣಾಹಿ ಪಾಂಡವಾಹ. ಹೌದು. ಅದನ್ನು ಇದುವರೆಗೂ ಉಳಿಸಿಕೊಂಡು ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಆ ಒಂದು ಸಮರ್ಥವಾಗಿ ಮುನ್ನಡೆಸುವಂತಹ ದಾರಿಯನ್ನು ಸದಾ ತೋರಿಸಿಕೊಡುವವರು ನೀವು. ಹಾ ಸರಿಯಾಗಿ ಗಮನಿಸಿದರೆ ನಮ್ಮ ಮುಖಭಾವದಲ್ಲಿ ಭಯದ ಯಾವ ಭಾವವೂ ಇಲ್ಲ ಸ್ವಾಮಿ. ಹಾ ಆದರೆ ಆತಂಕದಲ್ಲಿದ್ದೇವೆ. ಏನು ಹೀಗಾಗಬಾರದಿತ್ತು, ಆಯಿತಲ್ಲವೇ, ಮುಂದೇನು ಎನ್ನುವಂತಹ ಒಂದು ಸಂಕೋಚ ಭಾವ, ಏನಾಯಿತು? ಹೊರಗಿನ ಭಾವ. ಹಾಗಾಗಿ ನೀವು ಹೇಳಿದ ಹಾಗೆ ಯಾರೋ ದಾನವರಾಗಲಿ, ಹಾ ಪಕ್ಕೆಲುಬಾಗಿ ನಮಗಿರುವಂತಹ ಪಕ್ಕಲು ಮುಳ್ಳು ಕೌರವರಾಗಲಿ, ಹಾ ಅವರಿಂದ ಯಾವ ಥರದ ಭಯವೂ ಇಲ್ಲ, ಯಾವ ಥರದ ತೊಂದರೆಯೂ ಇಲ್ಲ. ಹಾ ನಿಮ್ಮ ಅನುಗ್ರಹ ಇರುವ ತನಕ ಅವರಾರಿಂದಲೂ ನಮಗೆ ಏನೂ ಆಗಲಿಕ್ಕಿಲ್ಲ. ಹಾ. ಕೃಷ್ಣ ಕಾರುಣ್ಯವೆನ್ನುವುದು ಸದಾ ನಮ್ಮನ್ನು ಕಾಪಾಡುತ್ತದೆ ಎಂದಾದಾಗ ಹಾ. ಇಂತಹ ಯಾವ ಭಯದ ವಾತಾವರಣವೂ ಸದ್ಯಕ್ಕೆ ನಮ್ಮಲ್ಲಿಲ್ಲ. ಹಾ. ಆದರೆ ನಮ್ಮನ್ನು ಕಾಡುವ ಕೊರಗು ಏನು ಗೊತ್ತೇ? ಏನು? ಇತ್ತೀಚೆಗೆ ತಾನೇ ನಾರದ ಮಹರ್ಷಿಗಳು ಬಂದು ಇಂದ್ರಪ್ರಸ್ಥಕ್ಕೆ ಬಂದು ಹೋದರು. ನಾರದ ಮಹರ್ಷಿಗಳು ಬಂದ್ರೆ ವಿಷಯ ನಿಮಗೂ ತಿಳಿದಿರಬಹುದು. ಹಾ. ಅವಸರವಾಗಿ ಬಂದರು, ಒಂದು ಮಾತನ್ನು ಹೇಳಿ ಹೋದರು. ಏನು? ಅವರ ಅವಸರದಲ್ಲೇ ಬರುವವರು. ಹಾ. ಯಾಕೆ? ನಿಂತಲ್ಲಿ ನಿಲ್ಲಲಾರದ ಸ್ಥಿತಿಯಲ್ಲಿರುವವರು ಅವರು, ಸದಾ ಸಂಚಾರಿಗಳು ಅವರು. ಹೌದು. ಹಾಗಾಗಿ ಬಂದಂತಹ ಅವರಲ್ಲಿ ಕುಶಲೋಪಾರಿಯಲ್ಲಿ ಮಾತನಾಡಿದಾಗ ಹಾ. ಅವರು ಹೇಳಿದ ವಿಷಯ ಏನು ಗೊತ್ತೇ? ಏನು? ಅಲ್ಲಿ ಸ್ವರ್ಗಲೋಕದಲ್ಲಿ ಇಂದ್ರನ ಸ್ಥಾನದಲ್ಲಿ ಸ್ವರ್ಗಸ್ಥಾನದಲ್ಲಿ ಎಲ್ಲರೂ ಸಮಾನರಾಗಿ ಮೆರೆಯುತ್ತಾ ಇದ್ದಾರೆ. ನಳ, ನಹುಷಾದಿ, ಹರಿಶ್ಚಂದ್ರಾದಿಗಳಿಗೆಲ್ಲವೂ ಒಳ್ಳೆಯ ಸ್ಥಾನಮಾನ ಇದೆ. ಹಾ. ಆದರೆ ನಮ್ಮಯ್ಯ ಪಾಂಡು ಚಕ್ರವರ್ತಿ ಬಹಳ ಹಿಂದೆ ಕುಳಿತು ಸಮಾನತೆಯ ಸ್ಥಾನಮಾನ ಇಲ್ಲದೆ ಕೊರಗುತ್ತಾ ಇದ್ದಾರೆ. ಮಕ್ಕಳು ರಾಜಸೂಯಾಧ್ವರವನ್ನು ಮಾಡಿದರೆ ತನಗೆ ಒಳಿತಾದೀತು, ಸದ್ಗತಿ ಪ್ರಾಪ್ತಿಯಾದೀತು ಎನ್ನುವ ವಿಷಯವನ್ನು ನಾರದರಲ್ಲಿ ತಿಳಿಸಿ ನಾರದರು ಬಂದು ನಮಗೆ ಅದನ್ನು ಹೇಳಿ ಹೋದರು. ಹಾಗಿದ್ದರೆ ಅಂತಹ ತಂದೆಗೆ ಸದ್ಗತಿಯನ್ನು ಮಾಡಲಾರದೆ ಹೋದರೆ ವೀರ ಪಾಂಡವರಾಗಿ ನಾವು 5 ಮಂದಿ ಪೃಥ್ವಿಯಲ್ಲಿ ಬದುಕಿಯೇನು ಪ್ರಯೋಜನ? ಈ ಇಂದ್ರಪ್ರಸ್ಥದ ಸ್ಥಾನಮಾನವನ್ನು ಪಡೆದೇನು ಪ್ರಯೋಜನ? ಎಷ್ಟೇ ಸುಖ ಸಂಪತ್ತು ಇರಲಿ, ತಂದೆಗೊಂದು ಒಳ್ಳೆಯ ಸ್ಥಾನವನ್ನು ದೊರಕಿಸಿ ಕೊಡಲಾದ ಮೇಲೆ ಮಕ್ಕಳು ಬದುಕಿದ್ದೇನು ಪ್ರಯೋಜನ ಎನ್ನುವ ಚಿಂತೆಯಲ್ಲಿ ಅವರು ಹೇಳಿದ ಹಾಗೆ ಪರಿಹಾರವಾಗಿ ರಾಜಸೂಯಾಧ್ವರವನ್ನು ನಡೆಸುವುದಾಗಿ ಸಂಕಲ್ಪವನ್ನೇನೋ ಮಾಡಿದ್ದೇನೆ. ತಂದೆಗೆ ಸ್ವರ್ಗದಲ್ಲಿ ಸರಿಯಾದಂತಹ ಸ್ಥಾನಮಾನ ಇಲ್ಲ, ಅದಕ್ಕೆ ಅದರ ಪರಿಹಾರಾರ್ಥವಾಗಿ ರಾಜಸೂಯವನ್ನು ಮಾಡಬೇಕು ಅಂತ ಅವರೇ ಹೇಳಿದ್ರ. ನಾರದ ಮಹರ್ಷಿಗಳು ಪರಿಹಾರವನ್ನು ಸೂಚಿಸಿದರು. ಸಮಸ್ಯೆಯನ್ನು ಅವರೇ ತಂದಿಟ್ರು, ಪರಿಹಾರದ ಸೂಚನೆಯನ್ನು ಅವರೇ ಕೊಟ್ಟರು. ಈಗ ವಿಷಯ ಇರುವುದು ಏನು ಗೊತ್ತೇ ಸ್ವಾಮಿ? ಯಾಗವನ್ನು ಮಾಡುವುದೇನೆಂದು ಸಂಕಲ್ಪಿಸಿದ್ದೇವೆ, ಆದರೆ ಈ ಯಾಗವನ್ನು ಪೂರೈಸುವಂತಹ ಆ ಒಂದು ಅದ್ವೈರುದನವನ್ನು ತಾವು ತೆಗೆದುಕೊಳ್ಬೇಕು. ಯಾಗವನ್ನು ಪೂರೈಸುವುದ ಈ ಭವಸಾಗರವ ನಿದಾಟಿಸಲು ಯಾಗವನ್ನು ಪೂರೈಸುವುದೇ ಸಾರ
ಯಾಗವನ್ನು ಮಾಡುವುದೆಂದರೆ ಅದೇನು ಅಷ್ಟು ಸುಲಭದ ಕೆಲಸವೇ? ಹಾ ಅದೂ ಕೂಡ ರಾಜಸೂಯಾಧ್ವರದ ವಿಶೇಷತೆಯನ್ನು ನಾರದರೇ ಹೇಳಿದ ಮೇಲೆ ಹಾ ತಮ್ಮಂದಿರೇನೋ ಭರವಸೆಯ ಮಾತುಗಳನ್ನಾಡಿದರೂ ಸಹ ಹಾ ಅದ್ವೈರವಾಗಿ ಅದರ ಆ ಒಂದು ಸಂಕಲ್ಪವನ್ನು ಮಾಡಿ ಯಜಮಾನಿಕೆಯ ಸ್ಥಾನದಲ್ಲಿ ನಾನಿದ್ದರೂ ಸಹ ಹಾ ಈ ಯಾಗವನ್ನು ಪೂರೈಸಬೇಕಿದ್ದರೆ ಹಾ. ಅದು ಭವಸಾಗರವನ್ನು ದಾಟುವ ರೀತಿಯಲ್ಲವೇ ಸ್ವಾಮಿ? ಹಾ. ಈ ಭವಸಾಗರದಲ್ಲಿ ಈಜಿ ದಡ ಸೇರುವುದೆಂದರೆ ಅದೇನು ಅಷ್ಟು ಸುಲಭದ ಮಾತೆ? ಹಾ ಈ ಸಾಗರದಲ್ಲಿ ಅದೆಷ್ಟು ಅಡ್ಡಿ ಆತಂಕಗಳಿವೆ. ಹಾ. ನಮ್ಮನ್ನು ಕ್ಷಣ ಕ್ಷಣಕ್ಕೂ ತಡೆಯುವ ಆತಂಕಗಳಿವೆ. ಹಾ. ಘೋರ ವಿಪತ್ತುಗಳಿವೆ. ಹಾ. ಇವೆಲ್ಲವನ್ನೂ ಪರಿಹರಿಸಿಕೊಂಡು ಈ ಭವಸಾಗರವನ್ನು ನಾವು ಮುಂದುವರಿದು ದಾಟಬೇಕಿದ್ದರೆ ರಾಜಸೂಯದಂತಹ ಒಂದು ಅದ್ವೈರವನ್ನು ಮಾಡಬೇಕಿದ್ದರೆ ಹಾ ನಿಮ್ಮ ಕರುಣೆಯಿಲ್ಲದೆ ಸಾಧ್ಯವಾದೀತೆ ಸ್ವಾಮಿ. ಹಾ. ಅದಕ್ಕಾಗಿ ವಿನೀತ ಭಾವದಿಂದ ನಿಮ್ಮ ಪದತಲದಲ್ಲಿ ಮತ್ತೊಮ್ಮೆ ಸಾಕ್ಷಾತ್ ಬಿದ್ದುಕೊಂಡು ಈ ಯಾಗವನ್ನು ನಡೆಸುವ ಮೂಲಕವಾಗಿ ನಮ್ಮನ್ನು ಭವಸಾಗರದಿಂದ ಮುಕ್ತಿಗೊಳಿಸಿ ಸ್ವಾಮಿ, ದಾಟಿಸಿ ಸ್ವಾಮಿ, ದಾಟಿಸಿ. ಧರ್ಮರಾಯ, ಸ್ವಾಮಿ ನಾರದರು ಹೇಳಿದ್ರು ನೀನು ಸಂಕಲ್ಪಿಸಿಕೊಂಡೆ. ಹ, ಏನು ಅಂತ ಹೇಳಬೇಕು ನಿನ್ನ ಈ ಸ್ಥಿತಿಗೆ? ಯಾಕೆ ತಪ್ಪಾಯಿತೆ ಸ್ವಾಮಿ? ಇದರುಳಾರಿ ಭೂತಲಗಳ ಆ ಆ ಸೋದತಿಯರ ಮುದ್ದು ಬಿದೈ ನಾರದನ ನುಡಿಗೆ ಸೋದತಿಯರ ಮುದ್ದು ಬಿದೈ ನಾರದನ ನುಡಿಗೆ ಇದರೊಳಾರಿ ಧರ್ಮರಾಯ, ದೇವಕೃಷ್ಣ, ನಿನ್ನ ಮಾತನ್ನು ಕೇಳುವಾಗ ನನಗೆ ನಗಬೇಕೋ ಅಳುಬೇಕೋ ಎನ್ನುವ ಹಾಗೆ ಆಗುತ್ತಾ ಉಂಟು. ಯಾಕೆ ಸ್ವಾಮಿ ಹಾಗೆ? ಯಾಗವನ್ನು ಸಂಕಲ್ಪಿಸಿದೆಯಾ? ಹ, ಯಾಗ ಅಂತ ಹೇಳಿದರೆ ಏನು? ಹ, ಒಂದು ಯಜ್ಞಕುಂಡವನ್ನು ರಚಿಸಿ ಅದಕ್ಕೆ ಒಂದಷ್ಟು ಸುವಸ್ತುಗಳನ್ನು ಹಾಕಿ ಹ. ಸ್ವಾಹ ಇದಂ ನಮಮ ಅಂತ ಹೇಳಿದ ಮಾತ್ರಕ್ಕೆ ಮುಗಿಯಿತು ಅಂತ ನೀನು ಭಾವಿಸಿದ್ದೀಯೋ? ಇದು ಇಷ್ಟಕ್ಕೆ ಮುಗಿಯುವುದಿಲ್ಲ ಎಂದು ತಿಳಿದವನಿದ್ದೇನೆ. ತಿಳಿದವನಿದ್ದೀರಿ ತಾನೇ? ಹ, ಯಾಗ ಅಂತ ಹೇಳಿದ್ರೆ ಹ, ಅದಕ್ಕೆ ಮೊದಲಿಗೆ ಸರಿಯಾದಂತಹ ಪ್ರಸ್ಥಭೂಮಿಯನ್ನು ಹುಡುಕಬೇಕು. ಹ, ಆಮೇಲೆ ಅದನ್ನು ಉಳುಮೆ ಮಾಡಬೇಕು. ಹ, ಆಯವರಿತು ಯಜ್ಞಕುಂಡವನ್ನು ರಚಿಸಬೇಕು. ಆಮೇಲೆ ಅದಕ್ಕೆ ಬೇಕಾದಂತಹ ಕುಶವೋ ಸಮಿತ್ತೋ ಎಳ್ಳೋ ಮುಂತಾದಂತಹ ಸುವಸ್ತುಗಳನ್ನು ಪ್ರಕೃತಿಜನ್ಯವಾದದ್ದನ್ನೇ ಸಂಗ್ರಹಿಸಬೇಕು. ಆಮೇಲೆ ಯಜ್ಞಕ್ಕೆ ಬೇಕಾದಂತಹ ಋತ್ವಿಜರು, ಅಧ್ವರ್ಯೋ ಉದ್ವಾತ್ರೋ ಹೋತ್ರೋ ಬ್ರಹ್ಮನೋ ಇವರೆಲ್ಲ ಷಡಂಗಗಳನ್ನು ಅರಿತು ವೇದಾಂಗಗಳನ್ನು ಪಾರಂಗತರಾಗಿರಬೇಕು. ಇಂದ್ರಪ್ರಸ್ಥದಲ್ಲಿ ಪಟ್ಟಾಭಿಷಿಕ್ತನಾದಂತಹ ಈ ಧರ್ಮರಾಯನಿಗೆ ಇದಕ್ಕೆಲ್ಲ ಕೊರತೆಯಾದೀತು ಎಂದು ನಾನು ಭಾವಿಸುವುದಿಲ್ಲ ಸ್ವಾಮಿ. ಅದರಲ್ಲೂ ಹ, ದಾನ ಧರ್ಮಾದಿಗಳು ಯಥೇಚ್ಛವಾಗಿ ನಡೆಯಬೇಕು. ಯಾರು ಬಂದರೂ ನಾಸ್ತಿ ಎನ್ನುವ ಹಾಗೆ ಇರಕೂಡದು. ಅಷ್ಟು ಮಾತ್ರವಲ್ಲ, ಅನ್ನ ಪಾನಾದಿಗಳಲ್ಲೇ ಯಾವುದೇ ರೀತಿಯ ಲೋಪ ದೋಷಗಳು ಕಂಡು ಬರಕೂಡದು. ಇದೆಲ್ಲವನ್ನೂ ನೀನು ಪೂರೈಸುತ್ತಿ, ಇದೆಲ್ಲವನ್ನೂ ಮಾಡುತ್ತಿ ಅಂತ ಆದರೂ ಕೂಡ ಇದೆಲ್ಲವನ್ನು
ಯಾಗವನ್ನು ಮಾಡಿದರೂ ಮತ್ತೂ ಇದೆಯೇ ಸ್ವಾಮಿ? ಹೌದು, ಕೈಗೊಂಡಂತಹ ಯಾಗವಾದರೂ ಎಂತದ್ದು? ರಾಜಸೂಯದ್ವರ, ಸಕಲ ರಾಜರು ಅಸೂಯೆಗೊಳ್ಳುವಂತಹ ಯಾಗ. ಹಾಗಾಗಿ ಇದನ್ನು ಮಾಡುವಾಗ ಯಾರಾದರೂ ಅರಸರಾದವರು ವಿಘ್ನ ವಿಡ್ಡೂರಾದಿಗಳನ್ನು ತಂದು ಒಡ್ಡಿಯೇ ಒಡ್ಡುತ್ತಾರೆ. ಅದರಲ್ಲೂ ನಿನ್ನವರೇ ಆದಂತಹ ಕೌರವಾದಿಗಳು ಮೊದಲೇ ದಾಯಾದಿ ಮಾಸ್ತರ್ಯವನ್ನು ಹೊಂದಿದವರು. ನೀನು ಈ ಯಾಗವನ್ನು ಮಾಡಿ ಚಕ್ರಾಧಿಪತಿಯಾಗುತ್ತಾರೆ ಅಂತ ಆದರೆ ಅವರೂ ಒಂದು ರೀತಿಯಲ್ಲಿ ವಿಘ್ನ ವಿಡ್ಡೂರಾದಿಗಳನ್ನು ತಂದು ಒಡ್ಡುತ್ತಾರೆ. ಮಾತ್ರವಲ್ಲ, ಶಿಶುಪಾಲನೋ, ದಂತವಕ್ರನೋ, ಮಗಧನೋ ಮುಂತಾದವರೆಲ್ಲರೂ ಈ ಯಾಗಕ್ಕೆ ಒಂದು ರೀತಿಯಲ್ಲಿ ಭಂಗವನ್ನು ತರುವವರೇ ಹೊರತು ಯಾಗವು ಸಾಂಗವಾಗಿ ನೆರವೇರುವ ಹಾಗೆ ಸಹಕರಿಸುವವರು ಒಬ್ಬರೂ ಇಲ್ಲ. ಹಾಗಾಗಿ ಇದನ್ನು ಅಷ್ಟು ಸುಲಭದಲ್ಲಿ ಪೂರೈಸುವ ಹಾಗಿಲ್ಲ. ಸಮಸ್ತವಾದಂತಹ ಚತುರ್ ಸಮುದ್ರ ಮಧ್ಯವರ್ತಿನಿಯಾದಂತಹ ಭೂಮಂಡಲವನ್ನು ಗೆದ್ದು ಯಾಗವನ್ನು ಪೂರೈಸುವಂತಹ ಪಟುಭಟರು ನಮ್ಮ ಪಾಳಯದಲ್ಲಿ ಅಥವಾ ನಿನ್ನ ಪಾಳಯದಲ್ಲಿ ಯಾರಿದ್ದಾರಯ್ಯ? ನಾನಾದರೂ ವಾರಿದಿಯ ಮಧ್ಯದಲ್ಲಿ ಕಂಡಿದೆ ಊರ ಕೇಳು, ಊರ ಕೇಳು. ಧರ್ಮರಾಯ, ಭಗವಾನ್, ಒಂದು ಕಾಲಕ್ಕೆ ನಾನೆಷ್ಟೋ ದುಷ್ಟರನ್ನು ವಧಿಸಿದವನು ಕೂಡ. ಕಾಲಯವನೋ, ಪೌಂಡ್ರಕನೋ, ಶಕಟನೋ, ಧೇನುಕನೋ, ಪೂತನೋ, ಬಕನೋ, ವಾತನೋ, ವತ್ಸಾಸುರಾದಿಗಳನ್ನೆಲ್ಲ ವಧಿಸಿದವನು. ನಾವು ಕೇಳಿದ್ದೇವೆ ಸ್ವಾಮಿ, ಕೆಲವರನ್ನು ಆಡಿಕೊಂದಿರಂತೆ, ಕೆಲವರನ್ನು ಓಡಿಕೊಂದಿರಂತೆ, ಕೆಲವರನ್ನು ಹಾಗೆಯೇ ಕೊಂದಿರಂತೆ ಎಲ್ಲ ಕೇಳಿದ್ದೆ ಕಥೆಗಳು. ಹೌದು, ಮಾವನನ್ನು ಕೊಂದಂತ ದ್ವೇಷಕ್ಕೆ ಬೇಕಾಗಿ ಮಾವನಾದಂತಹ ಜರಾಸಂಧ ಅದೆಷ್ಟೋ ಬಾರಿ ನಮ್ಮ ಮೇಲೆ ದಾಳಿಯನ್ನು ಮಾಡಿದ. ಕಡೆಗೆ ಅವನ ಉಪಟಳವನ್ನು ಸೈರಿಸಲಾಗಲಿಲ್ಲ. 18ನೆಯ ಬಾರಿ ನಮ್ಮ ಮೇಲೆ ದಾಳಿಯನ್ನು ಮಾಡಿದಾಗ ನಾವೆಲ್ಲರೂ ಗೋಮಂತ ಪರ್ವತವನ್ನು ಏರಿದೆವು. ಆ ಗೋಮಂತ ಪರ್ವತದ ಬುಡಕ್ಕೆ ಬೆಂಕಿ ಇಟ್ಟ. ಇನ್ನೇನು ಅಂತ ಆಲೋಚನೆ ಮಾಡುವಾಗ ಸಮುದ್ರದ ಮಧ್ಯದಲ್ಲಿ ಒಂದು ಸ್ಥಳವು ದೊರಕಿತು. ಹಿಂದೆ ಶರಿಯಾತಿಯ ಮಗನಾದಂತಹ ಆನರ್ತನು ನಿರ್ಮಿಸಿದಂತಹ ಕುಶಸ್ಥಳಿ. ಆ ಕುಶಸ್ಥಳಿಯನ್ನು ಮೇಲಕ್ಕೆತ್ತಿ ಅಲ್ಲಿಯೇ ದ್ವಾರವತಿ ಎನ್ನುವಂತಹ ವಿಶೇಷವಾದಂತಹ 8 ಬಾಗಿಲುಗಳುಳ್ಳಂತಹ ಪುರವನ್ನು ನಿರ್ಮಿಸಿದವರು ನಾವು. ಕೆಲವರು ಹೇಳುತ್ತಾರೆ ದೇವರ ಕ್ಷೇತ್ರಕ್ಕೆ ಮುಕ್ತವಾದಂತಹ ಪ್ರವೇಶ ಇದ್ದ ಕಾರಣ 8 ಬಾಗಿಲುಗಳು ಅಂತ. ಆದರೆ ಅದು ಹಾಗಲ್ಲ. ಮಗಧನ ಹೆದರಿಕೆಯಿಂದ ನಾನು ಆ ಪುರವನ್ನು ನಿರ್ಮಿಸಿದ್ದು. ಒಂದು ಕಡೆಯಿಂದ ದಾಳಿ ಮಾಡಿದರೆ ಮತ್ತೊಂದು ಕಡೆಯಿಂದ ಓಡಿ ಹೋಗಲು, ಮತ್ತೊಂದು ಕಡೆಯಿಂದ ದಾಳಿ ಮಾಡಿದರೆ ಮಗದೊಂದು ಕಡೆಯಿಂದ ಓಡಿ ಹೋಗಲು, ಈ ರೀತಿಯ ಹೆದರಿಕೆಯಿಂದ ನಿರ್ಮಿಸಿದ್ದು. ಹಾಗಾಗಿ ಅದೆಲ್ಲ ಸಾಧ್ಯವಿಲ್ಲ. ಧರ್ಮರಾಯ, ಎಲ್ಲರನ್ನೂ ಗೆಲ್ಲಿದೆ ಅಂತಾದ್ರೂ ಮಗಧನನೊಬ್ಬನನ್ನು ಗೆಲ್ಲಲು ಅಸಾಧ್ಯ. ಯಾಕೆ? ಅವ ಎಲ್ಲರನ್ನೂ ತಂದು ಸೆರೆಯಲ್ಲಿಟ್ಟಿದ್ದಾನೆ. ಹಾಗಾಗಿ ಅಂತಹ ಮಗಧನನ್ನು, ಶಿಶುಪಾಲನನ್ನು, ದಂತವಕ್ರನನ್ನು ಗೆದ್ದು ಯಾಗವನ್ನು ಪೂರೈಸುವವರು ಯಾರಯ್ಯ? ನಾವೆಲ್ಲರೂ ಬಂದರು ಭಾವ ಬಂದರು ಎಂಬಂಥ ಭಾವನೆಯಿಂದ ಸಂತೋಷಗೊಂಡಿದ್ದೆವು. ಉಪಮೆ ಬಾರಿ ಒಳ್ಳೆಯದುಂಟು, ಸಂದರ್ಭಕ್ಕೆ ಅನುಸಾರವಾಗಿ ಹೇಳಿದ್ದಿ. ಈಗ ಏನು ಭಾವ? ಏನು ನಿನ್ನ ಭಾವನೆ? ಏನು ನಿನ್ನ ಭಾವನೆ? ಗದೆಯನ್ನು ಸ್ವಲ್ಪ ಆಚೆ ಹಿಡಿ, ತಲೆಗೆ ತಾಗುತ್ತದೆ ಅದು. ಅಲ್ಲ, ಏನು ನಾವು ಯಾಗವನ್ನು ಕೈಗೊಳ್ಳಬೇಕು ಎಂಬುದಾಗಿ ನಮ್ಮ ಅಜ್ಜನಾದಂತಹ ಧರ್ಮರಾಯನು ನಿಶ್ಚಯವನ್ನು ಮಾಡಿದ್ದಾನೆ.
ಈಗ ನೀನು ಅದು ಸಾಧ್ಯವಿಲ್ಲ, ಹ. ಬೇಡ ಎಂಬುದಾಗಿ ಹೇಳುತ್ತಿದ್ದೇನೆ. ಸತ್ಯವನ್ನೇ ಹೇಳಿದ್ದು, ಸುಳ್ಳು ಎಲ್ಲಿ ಹೇಳಿದ್ದೇನೆ? ನೋಡು, ಈ ಭೀಮಸೇನನ ಕೈಯಲ್ಲಿರುವಂತಹ ಈ ರಜಾಕಾರ್ಯಂತಹ ಈ ಗದೆ ಉಂಟಲ್ಲ, ಹ. ಮಾಯಾ ನಿರ್ಮಿತವಾದ್ದು. ಹ. ಈ ಗದೆಯಿಂದ ಯಾರೇ ಬರಲಿ ಹ. ಅವರ ತಲೆಯನ್ನು ಬಡಿದು ರಾಜಾದಿರಾಜರುಗಳನ್ನು ಹೆಡೆಮುರಿ ಕಟ್ಟಿ ಹ. ಅವರಿಂದ ತಪ್ಪು ಕಾಣಿಕೆಯನ್ನು ತಂದು ಹ. ನಮ್ಮ ಜಾಗಕ್ಕೆ ಬೇಕಾದಂತಹ ಸುವಸ್ತುಗಳನ್ನು ನಾನು ಸಂಗ್ರಹಿಸ ಮಾಡುತ್ತೇನೆ. ಯಾಕೆ ಕೃಷ್ಣ, ಯಾಕೆ ಹೆದರಿಕೆ? ಭೀಮಸೇನ, ಹ? ನಿನ್ನ ಪೌರುಷಕ್ಕೆ ತಕ್ಕಂತಹ ಮಾತುಗಳನ್ನೇ ಆಡಿದ್ದಿ. ಹ. ನಿನ್ನಿಂದ ಪ್ರೇರಿತನಾಗಿ ಅರ್ಜುನನು ಏನೋ ಮಾತನಾಡುತ್ತಾ ಇದ್ದಾನಲ್ಲ. ಕೃಷ್ಣ, ಕೃಷ್ಣ, ಅರ್ಜುನ, ನೀನು ಸಂಬಂಧದಲ್ಲಿ ನಮಗೆ ಭಾವ, ಹಾ, ಆದರೆ ಈ ಪಾಂಡವರ ಭಾವನೆಯನ್ನು ಅರಿಯದಾದೆಯ ನೀನು. ಯಾಕೆ? ನಮ್ಮ ಪರಾಕ್ರಮವೇನೆಂಬುದನ್ನು ನೀನು ಹಾ, ಚೆನ್ನಾಗಿ ಅರಿತಿದ್ದರೂ ಹ. ಏನು ತಿಳಿದವನಂತೆ ಮಾತನಾಡುತ್ತಾ ಇದ್ದಿ. ಹ. ನಾವು ಇದುವರೆಗೆ ಜೀವನವನ್ನು ನಡೆಸಿದೇ ನಿನ್ನ ಕೃಪೆಯಿಂದ ಅಲ್ಲವೇ? ಹಾ, ಅದೆಷ್ಟೋ ಭಟರನ್ನು ನಾವು ಸೋಲಿಸಿದ್ದೇವೆ. ಹಾ. ನನ್ನ ಕೈಯಲ್ಲಿರುವುದೇನು? ಗಾಂಡೀವ. ಇದು ಆಟಿಕೆಯ ವಸ್ತಲ್ಲ, ಹಾ, ಗಾಂಡೀವ. ಹಾ, ಅಗ್ನಿ ದತ್ತವಾದಂತಹ ಇದು ಗಾಂಡೀವ. ಹಾ. ಕಾಂಡವನವನ್ನು ನಾನು ಅಗ್ನಿಗೆ ಆಹುತಿ ಕೊಟ್ಟು ಹಾ. ಅವನ ಉದರ ಶೂಲೆಯನ್ನು ನೀಗಿಸಿದಾಗ ಹಾ. ಸಂತೋಷಗೊಂಡಂತ ಅವನು ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಇದು ಹಾ. ಆಟವಾಡಲಿಕ್ಕೆ ಕೊಟ್ಟದಲ್ಲ. ಹ್ಮ್. ನವಕಂಡದಿ ಮೆರೆಯುವಂತಹ ಶತ್ರುಗಳು ಯಾರಿದ್ದರೂ ಕೂಡ ಹಾ. ಅವರನ್ನು ಸದೆಬಡೆಯಬೇಕೆಂಬುದಾಗಿ ಕೊಟ್ಟಿದ್ದಾನೆ. ಹಾ. ಅಷ್ಟು ಮಾತ್ರವಲ್ಲ, ಹಾ. ಶಿವನಿಂದ ನನಗೆ ಪಾಶಪತಾಸ್ತ್ರವೂ ಲಭಿಸಿದೆ. ಹಾ. ಇದರಿಂದ ವೈರಿಗಳನ್ನು, ಎಂತಹ ವೈರಿಗಳನ್ನು ಕೂಡ ನಾನು ಸದೆ ಬಡಿಯಬಲ್ಲೆ. ಹಾ. ನನ್ನ ಅಣ್ಣ ಧರ್ಮರಾಯಾತ ಹಾ. ಇದುವರೆಗೆ ಧರ್ಮವನ್ನೇ ಮಾಡುತ್ತಾ ಈ ಹಸ್ತಿನಾವತಿಯನ್ನು ಧರ್ಮಸ್ಥಳ ಅಂತ ಮಾಡಿದ್ದಾನೆ ಆತ. ಹಾ. ಈ ಧರ್ಮಸ್ಥಳಕ್ಕೆ ಯಾರಾದರೂ ಧಕ್ಕೆ ಉಂಟು ಮಾಡಿದರೆ ಹಾ. ನಾವು ಬಿಡುವವರಲ್ಲ. ಹಾ. ಆದ ಕಾರಣ ಆ ಚಿಂತೆ ನೀನು ಬಿಡು. ಹಾ. ಯಾರೇ ಬರಲಿ ಹಾ. ಅವರನ್ನು ಕೊಂದು ಈ ಯಾಗವು ಪೂರ್ಣವಾಗಿ ಸಾಂಗವಾಗಿ ನೆರೆಯುವಂತೆ ನಾನು ಮಾಡುತ್ತೇನೆ. ಎಂತ ಅನಾಮಿಕ ಬಂದರೂ ನಾವು ಬಿಡುವವರಲ್ಲ. ನುಡಿ ಕ್ಷತ್ರಿ ಪಂಥಕ್ಕೆ ವಿಹಿತ ನುಡಿ ಕ್ಷತ್ರಿ ಪಂಥಕ್ಕೆ ಸಹಜವೇ ಜಯಿಸುವ ಸಗತಿಗಳು ನೃಪದೀಕ್ಷಿಗಳ ಸಂತಗ ಮಾಡಿ ಸಸಿಗಳು ನೃಪದೀಕ್ಷಿಗಳ ಸಂತಗ ಮಾಡಿ ವಿಹಿತ ಧರ್ಮರಾಯ, ಭಗವಾನ್ ಶ್ರೀಕೃಷ್ಣ, ನಾನು ಪ್ರಶ್ನೆ ಕೇಳಿದ್ದು ನಿನ್ನಲ್ಲಿ. ಹ. ಇದರಲ್ಲಿ ಯಾರು ಭೂತಳಂಗಳ ಗೆಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದವರು ಅಂತ. ಅದಕ್ಕೆ ಇಬ್ರು ಎದ್ರಲ್ಲ. ನೀನು ಚಿವುಟಿದ್ರೆ ಮತ್ತೆ ಅವ ಹೇಳದೆ ಹೌದು. ಇರ್ತಾನೆ. ಅವ ಗದೆ ತಿರುಗಿಸುವಾಗ ನಾನು ನಿನಗೆ ಹೊಡಿತಾನ ಅಂತ ಭಾವಿಸಿದೆ ನಾನು. ವೀಣೆಯ ತಂತಿಯನ್ನು ಮೀಟಿದ ಮಾತ್ರಕ್ಕೆ ನಾದವು ಹೊಮ್ಮುವುದು. ಹ. ಹೌದು ತಾನೆ? ಹ. ಹಾಗೆಯೇ ಬೆಣ್ಣೆಯನ್ನು ಬಿಸಿ ಮಾಡಿದ್ರೆ ಮಾತ್ರ ಕರಗುವುದು. ಸತ್ಯವೇ. ಹಾಗಾಗಿ ಹ. ಇಲ್ಲಿ ಇಷ್ಟು ಕಟುವಾಗಿ ಮಾತನಾಡಲು ಕಾರಣ ಇಂತಹ ಉತ್ತರಗಳು ಬರಬೇಕು ಎನ್ನುವುದಕ್ಕಾಗಿ, ಸಾಮರ್ಥ್ಯ ಪ್ರಕಟವಾಗಬೇಕು ಎನ್ನುವ ಕಾರಣಕ್ಕಾಗಿ. ಹೌದು. ಹ. ಹಾಗಾಗಿ ಇನ್ನು ತಡ ಮಾಡಬೇಡ. ಹ. ಅಷ್ಟ ದಿಕ್ಕುಗಳನ್ನೇ ಗೆಲ್ಲಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ನಿನ್ನ ಅನುಜರು ಇದ್ದಾರಲ್ಲ, ಹ. ಅವರೇ ಸಾಕು. ಹ. ಹಾಗಾಗಿ ಯಾಗಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಯನ್ನು ಮಾಡಿಕೋ ನೀನು. ಹ. ದಿಗ್ವಿಜಯಕ್ಕೆ ಹೊರಡುವರೆ ಹ. ನನಗೆ ಭೀಮಾರ್ಜುನರ ಕೊಡು. ಎಲಗೆ ಭೀಮಾರ್ಜುನರ ಕೊಡು ತ್ರಿಪುರ ಮಂಡಿಯ
ಭಗವಾನ್ ನೀನು ಯಾಗ ದೀಕ್ಷಿತನಾದರೆ ಸಾಕು. ಹ ಭೂಮಂಡಲದಲ್ಲಿರುವಂತಹ ಸಕಲ ರಾಯರನ್ನು ಗೆಲ್ಲುವಂತಹ ಹೊಣೆಗಾರಿಕೆ ನನ್ನದು. ಹಾಗಾಗಿ ತುಂಬಿದ ಸಭೆಯಲ್ಲಿ ಪೌರುಷದ ಮಾತುಗಳನ್ನಾಡಿದಂತ ಭೀಮನು ಅರ್ಜುನನು ಇವರಿಬ್ಬರನ್ನು ನಕುಲ ಸಹದೇವರು ತಮ್ಮ ಮಾತನ್ನು ಸೇರಿಸಿದ್ದಾರಲ್ಲಿ. ಹೌದು, ಆದರೆ ಈ ಹೊತ್ತಿಗೆ ಇವರಿಬ್ಬರು ಸಾಕು. ಇವರಿಬ್ಬರನ್ನು ನನಗೆ ಕೊಟ್ಟಿ ಅಂತಾದರೆ ಇವರನ್ನೇ ಬಳಸಿಕೊಂಡು ಈ ಭೂಮಂಡಲದಲ್ಲಿರುವಂತಹ ರಿಪಗಳು ಯಾರಿದ್ದಾರೆ, ನಮಗೆ ವೈರಿಗಳು ಯಾರಿದ್ದಾರೆ, ನಮ್ಮ ವಿಘ್ನಾದಿಗಳನ್ನು ತಂದು ಒಡ್ಡುವವರಿದ್ದ ಯಾರಿದ್ದಾರೆ ಅವರನ್ನು ಕೊಂದು ಅವರ ರಮಣೀಯರಿಗೆ ವೈದವ್ಯ ದೀಕ್ಷಾ ವಿಧಿಯನ್ನು ಕೊಡುತ್ತೇನೆ. ಮಾತ್ರವಲ್ಲ, ಯಾಗಕ್ಕೆ ಬೇಕಾದಂತಹ ಭೂರಿ ಸಂಪತ್ತನ್ನು ಅವರಿಂದಲೇ ಭರಿಸುವ ಹಾಗೆ ಮಾಡುತ್ತೇನೆ. ಭಗವಾನ್, ನಿನ್ನ ಮಾತುಗಳನ್ನು, ನನ್ನ ತಮ್ಮಂದಿರ ಮಾತುಗಳನ್ನು ಕೇಳಿದಾಗ ಸಂತೋಷವಾಯಿತು. ಆದರೂ ಒಂದು ಮಾತು ಸ್ವಾಮಿ, ತಮ್ಮಂದಿರು ಸಣ್ಣವರಲ್ಲವೇ? ಧರ್ಮರಾಯ, ನೀನೇನು ಅವರನ್ನು ಚಿವುಟ ಮೂಲಕವಾಗಿ ಅವರಿಂದ ಆವೇಶವಾದಂತಹ ಮಾತುಗಳನ್ನು ಕೇಳಿ ಇದುವೇ ಮಾತುಗಳು ನನಗೆ ಬೇಕಾದುದು, ಇಂತಹವರೇ ಬೇಕು ಎನ್ನುವ ರೀತಿಯಲ್ಲಿ ನನ್ನನ್ನು ಸಂತೈಸಿದ್ದೀ. ಹೌದು, ಯಾಗ ದೀಕ್ಷಿತನಾಗಿ ನೀನಿರು, ಕೊಡುಯನಗೆ ಭೀಮ ಅರ್ಜುನರ. ಸ್ವಾಮಿ, ಏನು ಭೀಮಸೇನನ ವರ್ತನೆಯನ್ನು ನೀವೇ ನೋಡಿದಿರಿ. ಎಷ್ಟಾದರೂ ಎಳೆಯವರು ಇಬ್ಬರು. ಅವ ಮಾತು ನಂತರ ಪೆಟ್ಟು ಮೊದಲು, ಆಲೋಚನೆ ನಂತರ ಅವನದ್ದು. ಏನು ಮಾಡಿದರೂ ನಡೆಯುತ್ತದೆ ಎನ್ನುವ ರೀತಿಯಲ್ಲಿ ಸಾಮರ್ಥ್ಯ ಇದೆ ಅವನಲ್ಲಿ. ಸಾಮರ್ಥ್ಯಕ್ಕೇನು ಕೊರತೆ ಇಲ್ಲ, ಆದರೆ ಅನುಭವ ಕಡಿಮೆ. ಹಾಗೆಯೇ ಅರ್ಜುನ ಲೋಕಾನುಭವ ಕಡಿಮೆ, ಅವ ಆಲೋಚನೆಯನ್ನು ಮಾಡ್ತಾನೆ. ಅಷ್ಟೇ ಪರಾಕ್ರಮಶಾಲಿಯೂ ಹೌದು, ಆದರೆ ಅದಕ್ಕೆ ಬೇಕಾದಂತಹ ಅನುಭವವನ್ನು ಜೋಡಿಸಿಕೊಂಡದ್ದು ಕಡಿಮೆ. ಇಬ್ಬರೂ ಸಹ ಭೀಮಾರ್ಜುನರು ಎನ್ನುವಾಗ ನನಗೆ ಎರಡು ಕಣ್ಣುಗಳು ಇದ್ದ ಹಾಗೆ. ಈ ಕಣ್ಣುಗಳು ಎರಡಾದರೂ ದೃಷ್ಟಿ ಒಂದೇ ಅಲ್ಲವೇ ಸ್ವಾಮಿ? ಹೌದು. ಈ ಎಳೆಯರನ್ನು ನಿಮ್ಮ ಕೈಗೆ ಒಪ್ಪಿಸುವಾಗ ಒಂದು ಮಾತು ಸ್ವಾಮಿ, ಏನು? ಅವರ ಪರಾಕ್ರಮವನ್ನೇನೋ ನೀವು ನೋಡಿದ್ದೀರಿ, ಆದರೆ ಅವರಿಗೆ ಒಂದು ಸ್ವಲ್ಪ ವಿವೇಕವನ್ನು ನೀವು ತಿಳಿ ಹೇಳಬೇಕು. ಹಾಗಂತ ಹೇಳಿ ಅವಿವೇಕಿಗಳು ಅಂತ ನಾನು ಹೇಳುವುದಲ್ಲ, ಅವರಲ್ಲಿ ವಿವೇಕ ಇದೆ. ಆದರೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಎಷ್ಟು ಬಳಸಬೇಕು, ಎಲ್ಲಿ ಹೇಗಿರಬೇಕು, ಎಲ್ಲ ರೀತಿಯ ಮಾರ್ಗದರ್ಶನ ತಮ್ಮಿಂದ ಆಗಬೇಕು ಸ್ವಾಮಿ. ಇದು ಆ ಕಾರಣಕ್ಕಾಗಿ ಇಬ್ಬರು ತಮ್ಮಂದಿರನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದೇನೆ, ವೀಳ್ಯವನ್ನು ಕೊಟ್ಟಿದ್ದೇನೆ, ಬೇಕಾದಂತಹ ಸೇನೆಯನ್ನು ಒತ್ತಟ್ಟಿಗೆ ಕಳುಹಿಸಿಕೊಟ್ಟಿದ್ದೇನೆ ಸ್ವಾಮಿ. ಶುಭಶ್ಯಂ ಶೀಘ್ರಂ. ಧರ್ಮರಾಯ, ಆದಷ್ಟು ಬೇಗ ಹೋಗಿ ಜಯಶಾಲಿಗಳಾಗಿ ಬರುತ್ತೇವೆ. ಆ ನಿರೀಕ್ಷೆಯಲ್ಲೇ ನೀನಿರು. ನಿಮ್ಮ ನಿರೀಕ್ಷೆಯಲ್ಲೇ ಇರುತ್ತೇನೆ ಸ್ವಾಮಿ. ಭೀಮಾರ್ಜುನರೇ,
ಭೀಮಾರ್ಜುನರೇ, ಕೃಷ್ಣ ಧರ್ಮರಾಯನಿಂದ ವೀಳೆಯವನ್ನು ಅಪ್ಪಣೆಯನ್ನು ಪಡೆದುಕೊಂಡು ಮಿತವಾದಂತಹ ಸೇನೆಯನ್ನು ಕೂಡಿಕೊಂಡು ಪೂರ್ವಾಭಿಮುಖವಾಗಿ ಹೊರಟವರು ನಾವು. ಪೂರ್ವ ಎನ್ನುವುದು ಇಂದ್ರನ ದಿಕ್ಕು ಹೌದು, ಸೂರ್ಯನು ಉದಯಿಸುವಂತಹ ದಿಕ್ಕು ಹೌದು, ಹಾಗಾಗಿ ಅದು ಶುಭ ಸೂಚಕವೂ ಹೌದು. ಇಂದ್ರಪ್ರಸ್ಥದಿಂದ ಹೊರಟಂತಹ ನಾವುಗಳು ಕುರುಕ್ಷೇತ್ರವನ್ನು ಕಳೆದು ಕುರುಜಾಂಗುಲವನ್ನು ಕಳೆದು ಕಾಲಕೂಟ ಪರ್ವತವನ್ನು ಏರಿ ಇಳಿದು ಏಕ ಪರ್ವತವನ್ನು ಏರಿದೆವು. ಅಲ್ಲಿರುವಂತಹ ಗಂಡಕಿ ನದಿಯನ್ನು ದಾಟಿದೆವು. ಮಹಾಶೋಣ ನದಿಯನ್ನು ಉತ್ತರಿಸಿ ಬಂದು ನಿಂತಹ ಸ್ಥಳ ಯಾವುದು? ಶೋನಾ ನದಿಯ ತೀರ ಅಥವಾ ಮಾಘದಿ ಅಂತ ಇದನ್ನು ಕರೆಯುತ್ತಾರೆ. ಈ ನದಿಗೆ ಒಂದು ವಿಶೇಷತೆ ಇದೆ. ಅರ್ಬುದ, ಶಕ್ರವ್ಯಾಪಿ, ಮಣಿನಾಗಗಳೆಂಬಂತ ನಾಗಗಳು ಈ ನೀರಿನಲ್ಲಿ ವಾಸಿಸುವ ಕಾರಣ ಈ ನೀರು ವರ್ಷ ಪೂರ್ತಿ ವಿಷಪೂರಿತವಾಗಿದೆ. ಹಾಗಾಗಿ ಇಂತಹ ನದಿಯನ್ನು ಯಾರೂ ಉತ್ತರಿಸುವುದಿಲ್ಲ. ಅಂತಹ ವಿಷಪೂರಿತವಾದಂತಹ ನದಿಯನ್ನು ನಾವು ಉತ್ತರಿಸಿ ಮಗಧ ನಗರಿಯನ್ನು ಸೇರಿದವರಿದ್ದೇವೆ. ನೋಡಬಾರದೆ ಮಗಧನ ಸಾಮ್ರಾಜ್ಯದ ವೈಭವ ಎಷ್ಟೊಂದು ಸಮೃದ್ಧಿಯಿಂದ ಕಂಗೊಳಿಸುತ್ತಾ ಇದೆ. ಧನ ಧಾನ್ಯಾದಿಗಳು ಹೇರಳವಾಗಿದೆ. ಅವನ ಆಡಳಿತಕ್ಕೆ ಇದುವೇ ಸಾಕ್ಷಿಯಾಗಿದೆ. ಹಾಗಾಗಿ ಇದನ್ನೆಲ್ಲವನ್ನು ನೋಡುತ್ತಾ ಬಂದವರು ನಾವು, ಸೈನ್ಯವನ್ನು ಒಡಗೂಡಿಕೊಂಡು ಬಂದವರು ನಾವು. ಮುಂದತ್ತಿ ಹೋಗುವುದಿದ್ರೆ ಸೈನ್ಯದ ಅಗತ್ಯ ನಮಗಿಲ್ಲ. ಹಾಗಾಗಿ ಪ್ರಳಯವ ಪರ್ವತದ ಬುಡದೊಡಿರಿಸುತ್ತದನ ಮೇಲಿ ಬರುವ ವರಡಹಾಯ್ದು ಶೈಲಾಗ್ರದೊಳಗೆ ಬೀಳ ಹೊಯ್ಬೆದಿರರೋ ಬೀಳ ಹೊಯ್ಬೆದಿರರೋ. ಭೀಮಾರ್ಜುನರೇ, ಸೈನ್ಯವನ್ನು ಪರ್ವತದ ಈ ಗೋರಕ್ಷ ಪರ್ವತದ ಬುಡದಲ್ಲಿ ನಾವಿರಿಸುವ. ಯಾಕೆಂತ ಹೇಳಿದ್ರೆ ಮಗಧನಿಗೆ ಯಾವುದೇ ಆಯುಧದಿಂದ ಸಾವಿಲ್ಲ. ಹಾಗಾಗಿ ಸೈನ್ಯದ ಅಗತ್ಯವಿಲ್ಲ. ಆತನ ಹುಟ್ಟೇ ಆ ರೀತಿಯಾದದ್ದು. ಹಾಗಾಗಿ ಅದನ್ನು ಇಲ್ಲಿರಿಸಿದ್ದೇವೆ. ಈ ರಾಜ್ಯಕ್ಕೆ ಸೈನಿಕರು ಹೇಗೆ ರಕ್ಷಣೆಯನ್ನು ನೀಡುತ್ತಾರೋ ಹಾಗೆಯೇ ಇದು ಪ್ರಕೃತಿಯು ಕೂಡ ಇವನಿಗೆ ರಕ್ಷಣೆಯನ್ನು ಒದಗಿಸುತ್ತಾ ಉಂಟು. ಈ ನಗರವನ್ನು ಸುತ್ತುವರಿದಂತಹ 5 ಪರ್ವತಗಳನ್ನು ನೋಡಿ, ಋಷಿ, ಋಷಭ, ಚೈತಕ್ಯ, ವಿಪುಲ, ವೈಹಾರ ಎನ್ನುವಂತ 5 ಪರ್ವತಗಳು. ಈ ಚೈತಕ್ಯ ಪರ್ವತದಲ್ಲಿರುವಂತಹ ತುದಿಯನ್ನೊಮ್ಮೆ ನೋಡಿಯಂತೆ. ಅಲ್ಲಿರುವಂತಹ 3 ಬೇರಿಗಳು ವಿಶೇಷವಾದಂತಹ ಬೇರಿಗಳಿವು. ಏನು ವಿಶೇಷತೆ? ಇವನ ಹೃದಯ ಸ್ಥಾನದಲ್ಲಿರುವಂತಹ ಬೇರೆ. ಹಿಂದೆ ಮಾಶನೆನ್ನುವಂತಹ ದಾನವ ಎತ್ತಿನ ರೂಪದಲ್ಲಿ ಸಂಚರಿಸುತ್ತಾ ಊರಿನವರಿಗೆ ಉಪಟಳವನ್ನು ಕೊಡುತ್ತಿರುವಂತಹ ವೇಳೆಯಲ್ಲಿ ಆತನನ್ನು ವಧಿಸಿ ಆತನ ತೊಗಲಿನಿಂದ ರಚಿಸಿದಂತಹ ಬೇರಿತ್ರಯಗಳಿವು. ಪರಮೇಶ್ವರನು ಇದು ಇನ್ನಷ್ಟು ಬಲಿಷ್ಠವಾಗುವ ಹಾಗೆ ಅನುಗ್ರಹವನ್ನು ಈ ಬೇರಿಗೆ ಮಾಡಿದ್ದಾನೆ. ಹಾಗಾಗಿ ಈ ಬೇರಿಯನ್ನು ಯಾರೂ ಕೂಡ ಇಷ್ಟುವರೆಗೆ ಮುಟ್ಲಿಲ್ಲ. ಕಾರಣ ಉಂಟು. ಈ ಬೇರಿಗೆ 3 ಹೆಸರುಗಳುಂಟು. ಭಯಬೇರಿ, ಉತ್ಸಾಹ ಬೇರಿ, ಜಯಬೇರಿ ಎನ್ನುವುದಾಗಿ. ವೈರಿಗಳು ಯಾರಾದರೂ ಆಕ್ರಮಣವನ್ನು ಮಾಡಿದರು ಅಂತ ಆದರೆ ಭಯಬೇರಿಯು ಬಾರಿಸಿಕೊಳ್ಳುತ್ತದೆ, ಆಮೇಲೆ ಉತ್ಸಾಹ ಬೇರಿಯು ಬಾರಿಸಿಕೊಳ್ಳುತ್ತದೆ. ಇದನ್ನು ಕೇಳಿ ತಿಳಿದಂತ ಅರಸ ಸ್ವತಃ ತಾನೇ ಬಂದು ಜಯಬೇರಿಯನ್ನು ಬಾರಿಸಿದನು ಅಂತ ಆದ್ರೆ ವೈರಿಯು ಎಷ್ಟೇ ಪ್ರಬಲನಾಗಿದ್ರೂ ಕೂಡ ಆ ಜಯ ಎನ್ನುವುದು ಜರಾಸಂಧನ ಪಾಲಾಗುತ್ತದೆ. ಹಾಗಾಗಿ ಈ ಬೇರಿಯನ್ನು ನಾವು 3 ಏಕಕಾಲದಲ್ಲಿ ಭಂಗಿಸಬೇಕು. ತಡ ಮಾಡುವುದು ಸರಿಯಲ್ಲ. ಪರ್ವತದ ತುದಿಯನ್ನು ಏರಿ 3 ಬೇರಿಗಳನ್ನು ಏಕಕಾಲದಲ್ಲಿ ಭಂಗಿಸುವ ಈ ಬೇರಿಯ ಭಂಗದಿಂದ ಅವನಿಗೆ ಹೃದಯ ಸ್ತಂಭನವಾದಂತಹ ಅನುಭವ ಆಗಬೇಕು.
ಏನದು? ಭೂಕಂಪನವೇ ಅಲ್ಲ, ಭೂಗರ್ಭವೇ ಸಿಡಿದು ಹೋಯಿತೆ. ಸಪ್ತ ಪರ್ವತಗಳೇ ನುಚ್ಚುನೂರಾಗಿ ಹೋದವೆ. ಸಾಗರವೇ ಮೇರೆದಪ್ಪಿತೆ. ಏನಿದು ಶಬ್ದ? ಮಗಧ, ಮಾಗಧ, ಜರಾಸಂಧ ನಾಮಾಂಕಿತನಾದಂಥ ನಾನು ಮಗಧ ದೇಶವನ್ನು ಪರಿಪಾಲಿಸಿಕೊಂಡು ಬಂದವನು. ಆ ಶಬ್ದವನ್ನು ಕೇಳಿದರೆ ಸಾಕು, ವೈರಿಗಳ ಎದೆ ನಡುಗುತ್ತಾ ಇತ್ತು. ಅಂಥದ್ರಲ್ಲಿ ಆ ಶಬ್ದಕ್ಕೆ ಈ ಹೊತ್ತಿಗಾಗುವಾಗ ಮಾಗಧನ ಎದೆ ನಡುಗುತ್ತದೆ ಅಂತಾದ್ರೆ ಏನಿದು ಶಬ್ದ? ಹೌದು, ವಿಪುಲ, ವೈಹಾರ, ಋಷಿ, ಋಷಭಕೂಟ, ಚೈತಕವೇ ಮೊದಲುಗೊಂಡಂತ 5 ಪರ್ವತ ಪಂಕ್ತಿಗಳ ಸುತ್ತಲೂ ಆವರಿಸಿದಂಥ ಗಿರಿವ್ರಜವನ್ನೇ ರಾಜಧಾನಿಯಾಗಿಸಿಕೊಂಡಂಥ ಈ ಮಗಧ ದೇಶದ ಚೈತಕಾದ್ರಿಯ ತುತ್ತತುದಿಯಲ್ಲಿ ಪರಶಿವನಿಂದಲೇ ಪ್ರದತ್ತವಾಗಿ ವಿಶೇಷವಾದಂಥ ಅನುಗ್ರಹವನ್ನು ಹೊಂದಿ ಭೈರವ ಉಪಾಸನೆಯ ಮೂಲಕವಾಗಿ ಚೈತಕಾದ್ರಿಯ ತುತ್ತತುದಿಯಲ್ಲಿ ಬಂಧಿಸಲ್ಪಟ್ಟಂತ ಬೇರಿತ್ರಯಗಳು ಏಕಕಾಲದಲ್ಲಿ ಬಾರಿಸಲ್ಪಡುತ್ತದೆ. ಹೌದು ಅಂತ ಆದ್ರೆ ಅದರಿಂದ ಮೊಳಗಿದಂತಹ ಶಬ್ದ ಇದು. ಏನಿದು? ಬಾರಿಸಿದವರು ಯಾರು, ಮೊಳಗಿಸಿದವರು ಯಾರು ಅಂತ ಅರ್ಥ ಆಗುವುದಿಲ್ಲ. ಕೆಲವು ಸಮಯಗಳಾಯಿತು ಮಗಧನಿಗೆ ದುರ್ನಿಮಿತ್ತಗಳು, ಉಲ್ಕೆಗಳು ಮೇಲಿನಿಂದ ಬೀಳುವಂತಹ ದೃಶ್ಯ, ನರಿಗಳು ವಿಚಿತ್ರವಾಗಿ ಗೂಡುವ ದೃಶ್ಯ, ವಿಶೇಷವಾದಂಥ ನನಗೆ ಅರಿವಿಗೆ ಇಲ್ಲದೆ ಇದ್ದಂಥ ಕೆಲವಾರು ಸನ್ನಿವೇಶಗಳು ನನಗೆ ಒದಗಿ ಬರುವಂತಹದ್ದು. ರಾತ್ರಿ ಹೊತ್ತಿನಲ್ಲಿ ನನಗೆ ಅರಿವಿಲ್ಲದೆ ಇದ್ದಂಥ ದುಸ್ವಪ್ನಗಳು, ಗುರುಗಳಾದಂತಹ ಚಂಡಕೌಶಿಕರಲ್ಲಿ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ವಿಶಿಷ್ಟವಾದಂತಹ ಯಾಗವೊಂದನ್ನು ಅವರು ಸಂಘಟಿಸಿದರಲ್ಲ. ಈ ತಂಡುಲ ಪ್ರಸ್ಥವೆನ್ನುವಂತಹ ಪ್ರದೇಶದಲ್ಲಿ ಗುರುಗಳ ಆದೇಶ ನಿಮಿತ್ತವಾಗಿ ಯಾಗದೀಕ್ಷಿತನಾಗಿ ಕುಳಿತಂತಹ ಈ ಸಂದರ್ಭದಲ್ಲಿ ಇಂಥದ್ದೊಂದು ಶಬ್ದ ಕೇಳುತ್ತದೆ. ಹೌದು ಅಂತ ಆದ್ರೆ ಮರಣ ಸೂಚಕವೇ? ಮಗಧನಿಗೆ ಮರಣವನ್ನು ಕೊಡಬಲ್ಲಂತ ವಿರೋಧಿ ವೀರ ಯಾರು ಈ ಹೊತ್ತಿಗಾಗುವಾಗ? ಹೇಳುವುದಕ್ಕೆ ಬರುವುದಿಲ್ಲ. ಏನೇ ಇರಲಿ, ಮರಣ ಭಯವನ್ನು ಯಾವ ಸಂದರ್ಭದಲ್ಲಾದರೂ ಎದುರಿಸಿಯೇನು ಎನ್ನುವಂತ ಉದ್ದೇಶಕ್ಕೆ ನಾನು ಕಟಿಬದ್ಧನಾದವನು. ನೋಡಿ, ಈ ಯಾಗಶಾಲೆಯಲ್ಲಿ ಯಾಗದೀಕ್ಷಿತನಾದಂತಹ ಸಂದರ್ಭದಲ್ಲಿ ಕರೆದು ಹೇಳಿದ್ದೇನೆ, ಬೇಕಾದುದನ್ನು ಬೇಕಾದ ಹಾಗೆ ಕೊಡುತ್ತೇನೆ, ನೀವು ಕೇಳಿದ್ದನ್ನು ಕೊಡುತ್ತೇನೆ ಎನ್ನುವ ಹಾಗೆ. ಅಷ್ಟು ಕೇಳಿದ್ದೇ ತಡ, ತಂಡೋಪದಂಡವಾಗಿ ಬ್ರಾಹ್ಮಣರಿತ್ತ ಕಡೆ ಆಗಮಿಸುತ್ತಾ ಇದ್ದಾರೆ, ಸಾಲುಗಟ್ಟಿ ಬರುತ್ತಾ ಇದ್ದಾರೆ. ಯಾಗ ಒಂದು ಕಡೆ, ಗುರುಗಳು ಸಿದ್ಧರಾಗಿದ್ದಾರೆ, ಯಾಗ ಮುಂದುವರಿಯುತ್ತಾ ಉಂಟು. ಬ್ರಾಹ್ಮಣನು ಬರುತ್ತಿರುವಂತಹ ಬ್ರಾಹ್ಮಣರಿಗೆ ಕರೆದು ದಾನವನ್ನು ಕೊಡಬೇಕು. ಹಾಗಾಗಿ ಯಾರೂ ಭೀತರಾಗಬೇಕಾದಂತ ಅವಶ್ಯಕತೆ ಇಲ್ಲ. ಶಬ್ದ ಏನೋ ಕೇಳಿರಬಹುದು, ಆ ಕುರಿತಾಗಿ ನೀವು ಭೀತರಾಗಬೇಕಾದಂತ ಅಗತ್ಯ ಇಲ್ಲ. ನಿಮಗೆ ರಕ್ಷಣೆಯನ್ನು ಕೊಡಬಹುದಾದಂತಹ ಹೊಣೆ ನನ್ನದು, ನಿಮ್ಮ ರಕ್ಷಣೆಯ ಹೊಣೆ ನನ್ನದು. ಹಾಗಾಗಿ ಬನ್ನಿ ಬನ್ನಿ, ಸಾಲಾಗಿ ಬನ್ನಿ, ಸಾಲಾಗಿ ಬನ್ನಿ, ಕೇಳಿದ್ದನ್ನು ಕೊಡುತ್ತೇನೆ, ಕೇಳಿದ್ದನ್ನು ಕೊಡುತ್ತೇನೆ. ಆ ರಾತ್ರಿಯೊಳಗೆ ಮೂರು ಗೋಡೆಯ ಮುರಿದು ನಿಜರ ಆಗಾರದೊಳಗೆ ಬರುವರು ಬಂಗಾರ ಬರ ದ್ವಾರಗಳು ಯಾವ ಭೀಮಾರ್ಜುನರೇ, ದೇವ ಭೇರಿಯ ಭಂಗವಾಯಿತು. ಹೌದು. ಇನ್ನು ನಾವು ಹೀಗೆ ಹೋಗುವುದಲ್ಲ, ವೇಷವನ್ನು ಮಾಡಬೇಕು. ವೇಷ ಬಲ್ಲಟ? ಹೌದು. ವೇಷ ಅಂತ ಹೇಳಿದ್ರೆ ಯಾವ ವೇಷ? ಸುತ್ತಿಕೊಂಡು ಮಾಡುವುದಲ್ಲ, ಇದ್ದದನ್ನು ಕಳಚಿಕೊಂಡು ಮಾಡುವಂತ ವೇಷ. ಹೌದೇ? ಸುಲಭದಲ್ಲಿ ಆಗಬೇಕು.
ಯಾವುದು? ಬ್ರಾಹ್ಮಣರ ವೇಷ. ಅದು ಸುಲಭದಲ್ಲಿ ಆಗುತ್ತದೆ. ಸುಲಭ ಅಂತ ಹೇಳಿದ್ರೆ ನನಗೆ ಗೊತ್ತುಂಟು ನೀನು ವೇಷ ಮಾಡಿದ್ದಿ ಅಂತ. ಹಿಂದೆ ಚಕ್ರಾಪುರದಲ್ಲಿರುವಾಗ ಬ್ರಾಹ್ಮಣರ ವೇಷವನ್ನೇ ಧರಿಸಿಕೊಂಡು ಭಿಕ್ಷಾಟನೆಗೆ ಹೊರಟವನು. ಹಾಗಾಗಿ ಆ ಬ್ರಾಹ್ಮಣರ ವೇಷ ಮಾಡುವುದೇನೋ ನಿಮಗೆ ಕಷ್ಟವಲ್ಲ. ಹಾಗಾಗಿ ಬ್ರಾಹ್ಮಣರ ವೇಷವನ್ನು ಧರಿಸಿದ್ದೇವೆ. ಯಜ್ಞೋಪವಿತ. ಬ್ರಾಹ್ಮಣರಿಗಾದರೆ ಹತ್ತಿಯ ದಾರ, ಕ್ಷತ್ರಿಯರಿಗಾದರೆ ಉಣ್ಣೆಯ ದಾರ, ಸೆಣಬಿನ ದಾರ, ಹಾಗೆಯೇ ವೈಶ್ಯರಿಗಾದರೆ ಉಣ್ಣೆಯ ದಾರ. ನಾವು ಕ್ಷತ್ರಿಯರೇ ಆದ ಕಾರಣದಿಂದಲಾಗಿ ಉಣ್ಣೆಯ ದಾರ. ಇದು ಇವನಿಗೆ ಸಂಶಯವನ್ನು ಉಂಟು ಮಾಡಬೇಕು. ಬ್ರಾಹ್ಮಣರು ಅಂತ ಹೇಳಿದ್ರೆ ಹೇಗೆ? ಸ್ನಾತಕ ಬ್ರಾಹ್ಮಣರು ಗುರುಮಠದಲ್ಲಿ 12 ವರ್ಷಗಳ ತನಕ ವಿದ್ಯಾಭ್ಯಾಸವನ್ನು ಪೂರೈಸಿ ಆಮೇಲೆ ಗುರುವಿಗೆ ಕಾಣಿಕೆ ಕೊಡುವರೆ ಊರಿನಲ್ಲಿ ಭಿಕ್ಷೆಯನ್ನು ಎತ್ತುವಂಥದ್ದು. ಆ ಸಂದರ್ಭದಲ್ಲಿ ಎಂತಹ ದರಿದ್ರ ಗೃಹಸ್ಥನೇ ಆದರೂ, ಬಡವ ಗೃಹಸ್ಥನೇ ಆದರೂ ಒಂದು ಹಿಡಿ ಅಕ್ಕಿಯನ್ನಾದರೂ ಆತನಿಗೆ ಕೊಡಬೇಕು ಎನ್ನುವಂಥ ಶಾಸ್ತ್ರ. ಸ್ನಾತಕ ಬ್ರಾಹ್ಮಣರ ವೇಷವಾದರೂ ಆಚಾರ ಪದ್ಧತಿಗಳೆಲ್ಲ ವ್ಯತಿರಿಕ್ತವಾಗಿರಬೇಕು. ಗೃಹಸ್ಥ ಬ್ರಾಹ್ಮಣನ ಆಗಿರಬೇಕು. ಸ್ನಾತಕ ಬ್ರಾಹ್ಮಣನಿಗೆ ನಿಷಿದ್ಧ ಏನು? ತಾಂಬೂಲಾದಿ ಚರ್ವಣಗಳು ಅವರಿಗೆ ನಿಷಿದ್ಧ. ತಾಂಬೂಲವನ್ನು ಜಗೀತಾ ಇರಬೇಕು. ಮಾಲೆಯೋ ಹೂವೋ ಇದೆಲ್ಲವನ್ನು ಧರಿಸುವ ಹಾಗಿಲ್ಲ. ಹಾಗಾಗಿ ಕೊರಳಿಗೆ ಹೂವಿನ ಮಾಲೆ, ಜುಟ್ಟಿಗೆ ಹೂವನ್ನು ಧರಿಸಿಕೊಂಡಿರಬೇಕು. ಆಮೇಲೆ ಚಂದನವೋ ಪುಣುಗು ಮುಂತಾದಂತಹ ಸುಗಂಧ ದ್ರವ್ಯಗಳನ್ನು ಮೆತ್ತಿಕೊಳ್ಳುವ ಹಾಗಿಲ್ಲ. ಅಂತಹ ಸುಗಂಧ ದ್ರವ್ಯಗಳನ್ನು ಧರಿಸಿಕೊಳ್ಳಬೇಕು. ಯಾಕೆ? ನಮ್ಮನ್ನು ಕಂಡೊಡನೆ ಇವನಿಗೆ ಒಂದು ರೀತಿಯ ಗೊಂದಲ ಆಗಬೇಕು. ಇವನು ಕೆಲವು ದಿನಗಳಿಂದ ಹಲವಾರು ರಾಜಾರಿಷ್ಟಗಳನ್ನು ಕಾಣುತ್ತಾ ಇದ್ದಾನಂತೆ. ಆ ಅರಿಷ್ಟದ ಶಾಂತಿಯ ನಿಮಿತ್ತವಾಗಿ ತಾಂಡೂಲ ಪ್ರಸ್ಥ ಎನ್ನುವಂತ ಜಾಗದಲ್ಲಿ ಯಾಗದೀಕ್ಷಿತನಾಗಿದ್ದಾನೆ. ನಮ್ಮ ಈ ವಿಭಿನ್ನವಾದಂತಹ ವೇಷಗಳನ್ನು ಕಂಡು ಅವನ ಚಿತ್ತ ಭ್ರಮಣೆಯಾಗಬೇಕು. ಅವನಲ್ಲಿ ಮನಸ್ಸಿನಲ್ಲಿ ಗೊಂದಲ ಮೂಡಬೇಕು. ಇವರು ಯಾವ ದೇಶದವರು, ಯಾವ ಸಂಸ್ಕೃತಿಯನ್ನು ಹೊಂದಿದವರು ಎನ್ನುವ ಹಾಗೆ ಅವನ ಚಿತ್ತ ಭ್ರಮಣೆ ಆಗುವ ಹಾಗೆ ನಡ್ಕೊಳ್ಳಬೇಕು. ಇದು ಸಮಯ ಯಾವುದು? ಮಧ್ಯರಾತ್ರಿಯ ಹೊತ್ತು. ಮಧ್ಯರಾತ್ರಿಯ ಹೊತ್ತೇ ಇವನ ಪುರವನ್ನು ಪ್ರವೇಶ ಮಾಡಬೇಕು. ಯಾವ ರೀತಿ? ನೇರವಾಗಿ ಅಲ್ಲ, ನೇರವಾಗಿ ದಾಟಿಕೊಂಡು ಹೋಗುವುದಲ್ಲ. ನಾವು ಹಾರುವರು. ಹಾಗಾಗಿ ಕೋಟೆಗಳನ್ನು ಹಾರಿ ಬಿಡುವ. ಆಮೇಲೆ ನೇರವಾದಂತಹ ಆನೆ ಬಾಗಿಲಿನಿಂದಲೋ ಅಥವಾ ರಾಜ ಬಾಗಿಲಿನಿಂದಲೋ ಹೋಗುವುದಲ್ಲ. ಅಪರ ಮಾರ್ಗ, ಹಿಂದಿನ ಮಾರ್ಗದಿಂದಲೇ, ಹಿಂದಿನ ಬಾಗಿಲಿನಿಂದಲೇ ನಾವು ಹೋಗಬೇಕು. ಹೌದು. ಯಾವುದೇ ಶುಭ ಕಾರ್ಯಕ್ಕೆ ಹೋಗುವುದಿದ್ರೂ ಮೂವರು ಹೋಗಕೂಡದು ಎನ್ನುವಂತಹ ಸಂಸ್ಕಾರ ಉಂಟು. ನಾವು ಇವನ ವಿನಾಶವನ್ನೇ ಬಯಸುವ ಕಾರಣದಿಂದಲಾಗಿ ಮೂವರು ಒಟ್ಟಾಗಿದ್ದೇವೆ. ಮಾತ್ರವಲ್ಲ, ಅಲ್ಲಿ ನಮ್ಮನ್ನು ಕಂಡು ಅವನಿಗೆ ಬ್ರಾಹ್ಮಣರ ಮೇಲೆ ಒಂದು ವಿಶೇಷವಾದಂತಹ ಪ್ರೀತಿ. ಕೇವಲ ಯಜ್ಞೋಪವಿತವನ್ನು ಯಾರು ಹಾಕುತ್ತಾರೋ ಅವರನ್ನು ಕಂಡು ನಮಸ್ಕರಿಸುವುದು. ಅವನಿಗೆ ಬ್ರಾಹ್ಮಣರಲ್ಲಿರುವಂತಹ ಸಂಸ್ಕಾರವು, ಆಚಾರ ವಿಚಾರ ಯಾವುದೂ ಬೇಡ. ಕೇವಲ ಜನಿವಾರ ಹಾಕಿದ್ರೆ ನಮಸ್ಕರಿಸುವಂತ ವ್ಯಕ್ತಿತ್ವವನ್ನು ಹೊಂದಿದವ. ದಾನವನ್ನು ಕೊಡ್ತಾ ಇದ್ದಾನೆ. ಹೌದು. ನಾವು ಬ್ರಾಹ್ಮಣರು ಅಂತ ಹೇಳಿದ ಕೂಡಲೇ ಖಂಡಿತವಾಗಿಯೂ ಮಧುಪರ್ಕಾದಿಗಳನ್ನು ಕೊಟ್ಟು ನಮ್ಮನ್ನು ಸನ್ಮಾನಿಸಬಹುದು. ಯಾವ ಕಾಲಕ್ಕೂ ಅದನ್ನು ಸ್ವೀಕರಿಸಕೂಡದು. ಭೀಮಾರ್ಜುನರೇ, ನಾವಿವತ್ತು ವೇಷವನ್ನು ಮಾಡಿದ್ದು, ವೇಷಕ್ಕೆ ತಕ್ಕಂತಹ ನಟನೆಯೂ ಇರಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಮೂವರು ಕೂಡ ನಮ್ಮ ವೇಷವನ್ನು ಪಲ್ಲಟ ಮಾಡಿಕೊಂಡು ಮಗದನ ಆಸ್ಥಾನವನ್ನು ಸೇರೋಣ. ಸಭೆ ಸಹಿತ ಎವೆಗಿಕ್ಕದೆ ನಿರೀಕ್ಷಿಸುತ್ತ ಮೇಳವಿಸಿ ಸಭೆ ಸಹಿತ ಎವೆಗಿಕ್ಕದೆ ನಿರೀಕ್ಷಿಸುತ್ತ ಬೆಳಿರೈ
ವಿಶಾಲ ಗೋತ್ರವದಾವುದು ಪೇಳಿರೈ ನಿಮಗಾವ ದೇಶ ವಿಶಾಲ ಗೋತ್ರವದಾವುದು ಎನ್ನುತ್ತ ವಿಲೋಲಮತಿ ಚಿಂತಿಸಿದ ಇವದಿರು ವಿಪ್ರರೆಂದು ಇವದಿರು ದಂಡೋಪದಂಡವಾಗಿ ಮಗದನಿಂದ ಬೇಕಾದಂತ ದಕ್ಷಿಣೆಯನ್ನು ದಾನವನ್ನು ಪಡೆಯುವುದಕ್ಕೆ ಬೇಕಾಗಿ ಬ್ರಾಹ್ಮಣರು ಆಗಮಿಸುತ್ತಾ ಇದ್ದಾರೆ. ಅವರ ಹೆಗಲು ದಣಿವಷ್ಟು ನಾನು ಕೊಟ್ಟಿದ್ದೇನೆ. ಯಥೇಚ್ಛವಾಗಿ ಇನ್ನೇನು ಕೆಲವರೆಲ್ಲ ಬಯಸುವುದುಂಟು, ಇಂಥದ್ದೇ ಬೇಕು ಎನ್ನುವ ಹಾಗೆ ಅದಷ್ಟನ್ನೂ ಅವರಿಗೆ ನಾನು ಕೊಡುಗೆಯಾಗಿ ಕೊಟ್ಟಿದ್ದೇನೆ. ಏನನ್ನು ಕೇಳಿದ್ದಾರೋ ಅಥವಾ ನನಗೆ ಏನನ್ನು ಕೊಡಬೇಕು ಎನ್ನುವಂಥ ಮನಸ್ಸಿತ್ತು ಅದಷ್ಟನ್ನು ಕೊಡುತ್ತಾ ಸಾಗುತ್ತಾ ತಂಡೋಪತಂಡವಾಗಿ ಬರುತ್ತಾ ಇರುವಂತಹ ಬ್ರಾಹ್ಮಣರನ್ನು ನಾನು ಸಂತೈಸಿ ಕಳುಹಿಸುತ್ತಿರುವಂಥ ಹೊತ್ತಿಗೆ ನನ್ನ ದೃಷ್ಟಿ ಪಕ್ಕನೆ ನಿರ್ಗಮನದ ದಾರಿಯತ್ತ ಸಾಗಿತು. ಅಪರದ್ವಾರದಲ್ಲಿ ಯಾರೆಲ್ಲ ರಾಜದ್ವಾರದಿಂದ ಪ್ರವೇಶವನ್ನು ಮಾಡಿ ನಿರ್ಗಮನದ ದ್ವಾರದ ಮೂಲಕವಾಗಿ ಸಾಗುತ್ತಾ ಇದ್ರು, ಯಾಕೋ ಏನೋ ಒಂದು ತಟ್ಟನೆ ನನ್ನ ಸೆಳೆತ. ನೋಡಿದರೆ ಅಪರದ್ವಾರದಲ್ಲಿ ಈ ಅಪರರಾತ್ರಿಯಲ್ಲಿ 3 ಮಂದಿಗಳು, ಅದು ಎಡಗಾಲನ್ನಿಟ್ಟು ಪ್ರವೇಶ. ಎಲ್ಲ ಹಿರಿಯರು ಹೇಳಿದ್ದನ್ನು ಕೇಳಿದ್ದೇನೆ ನಾನು. ಯಾರ ಮನೆಗೂ 3 ಮಂದಿಗಳು ಏಕಕಾಲದಲ್ಲಿ ಹೋಗಬಾರದಂತೆ. ಒಂದು ಪಕ್ಷ ಅವರು 3 ಮಂದಿಗಳು ಏಕಕಾಲದಲ್ಲಿ ಒಂದು ಮನೆಯನ್ನು ಪ್ರವೇಶ ಮಾಡಿದರು ಅಂತಾದರೆ ಮತ್ತೆ ಆ ಮನೆಗೆ ಮಾಟ ಮಾಡಬೇಕು ಅಂತ ಇಲ್ಲ. ಎಲ್ಲ ಅದು ಎಡಗಾಲನ್ನಿಟ್ಟು ಇವರು ಪ್ರವೇಶ ಮಾಡಿದ್ದಾರೆ ಅಂತ ಆದ್ರೆ ಮಗದನ ಅಂತೂ ಅವರನ್ನು ಕಂಡಾವಾಗ ಯಾಗದೀಕ್ಷಿತನಾದಂಥ ನಾನು ಗುರುಗಳ ಅನುಮತಿಯೂ ಇಲ್ಲದೆ ಕುಳಿತಲಿಂದ ಎದ್ದಿದ್ದೇನೆ. ಯಾವ ಕಾರಣಕ್ಕೂ ಯಾಗದೀಕ್ಷಿತನಾದ ಕುಳಿತಲಿಂದ ಏಳಬಾರದು ಗುರುಗಳ ಅನುಮತಿ ಇಲ್ಲದೆ. ನನ್ನನ್ನು ಎಬ್ಬಿಷ್ಟುವರಷ್ಟರ ಮಟ್ಟಿಗೆ ಇವರದ್ದಾದಂಥ ಆಗಮನ ಆಗುತ್ತದೆ ಅಂತ ಆದರೆ ಕೌಳಿಕರು ಅಂತ ಭಾವಿಸಿ ನಾನು ಮೇಲೆದ್ದದ್ದು. ಕೌಳಿಕರನ್ನು ಕಂಡು ಎದ್ದದ್ದು ನಾನು. ಎಲ್ಲ ಕಾಣುವುದಕ್ಕೆ ಇವರು ಬ್ರಾಹ್ಮಣರೇ ವೇಷವೇ ಹೌದು ಅಂತ ಕಾಣುತ್ತದೆ. ಅಲ್ಲದೆ ಇದ್ದರೆ ಬ್ರಾಹ್ಮಣರಲ್ಲಿ ಸ್ನಾತಕ ಬ್ರಾಹ್ಮಣರು ಅಂತ ಉಂಟು. ಸ್ನಾತಕ ಬ್ರಾಹ್ಮಣರಲ್ಲಿ ಇರಬಹುದಾದಂಥ ಯಾವ ಲಕ್ಷಣವೂ ಇವರಲ್ಲಿ ಕಾಣುತ್ತಾ ಇಲ್ಲ. ಗಂಧಮಾಲಾದಿಗಳನ್ನು ಧರಿಸಿದ್ದಾರೆ, ತಾಂಬೂಲ ಚರ್ವಣವನ್ನು ಮಾಡಿದ್ದಾರೆ. ಹೌದು, ಗಂಧದ ಮಾಲೆ ಹಾಕಿದ್ದಾರೆ, ಇತ್ಯಾದಿ ಕೆಂಪು ಹೂವಿನ ಮಾಲೆ, ತಾಂಬೂಲ ಚರ್ವಣ. ಯಾವ ಕಾರಣಕ್ಕೂ ಸ್ನಾತಕ ಬ್ರಾಹ್ಮಣರಿಗೆ ತಾಂಬೂಲ ಚರ್ವಣ ನಿಷಿದ್ಧ. ಮತ್ತೆ ತಾಂಬೂಲದ ಪೆಟ್ಟಿಗೆ ಅದು ಯಾರದ್ದು ಆಗುತ್ತದೆ ಕೈ ಹಾಕುವುದಕ್ಕೆ, ಅದಕ್ಕೆ ಇಂಥವರ ಪೆಟ್ಟಿಗೆ ಆಗಬೇಕು ಅಂತ ಇಲ್ಲ, ಅದು ಯಾರ ಪೆಟ್ಟಿಗೆ ಆಗುತ್ತದೆ. ಕೆಂಪು ಹೂ ಒಂದಕ್ಕೊಂದು ಸಂಬಂಧವೇ ಇಲ್ಲದೆ ಇದ್ದಂತಹ ಸ್ಥಿತಿಯಲ್ಲಿ ಇವರು ಇಲ್ಲಿಗೆ ಆಗಮಿಸಿದ್ದಾರೆ. ಹೌದು ಅಂತ ಆದರೆ ಮಗದನಿಗೆ ವಿಘ್ನಕಾರಕನಾಗಿಯೇ ಇವರು ಬಂದಿದ್ದಾರೋ. ಎಡಗಾಲನ್ನೇ ಮುಂದಿರಿಸುತ್ತಾ, ಎಡ ಭುಜವನ್ನೇ ಹಾರಿಸುತ್ತಾ, ಎಡ ಕಣ್ಣುಗಳನ್ನೇ ಮಿಟಿಕಿಸುತ್ತಾ ಇವರು ಮುಂದೆ ಬರುತ್ತಾ ಇದ್ದಾರೆ. ಹಾಗಾದರೆ ಮಗದನ ಯಾವುದೋ ಒಂದು ಕಾರಣಕ್ಕೆ ಇವರು ಯಾವುದೋ ಒಂದು ಸಂಚನ್ನು ರೂಪಿಸಿಯೇ ಇವರು ಬಂದಿದ್ದಾರೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಇವರು ಒಂದು ಅಭಿನಯ ಇವರಲ್ಲಿ ಉಂಟು ಅಂತಂದರೆ ನಾವು ಸ್ವಲ್ಪ ಅಭಿನಯಿಸಿದ್ದೇವೆ. ನಮಗೂ ಅಭಿನಯ ಬರ್ತದೆ ಸ್ವಲ್ಪ, ನಾವು ಸ್ವಲ್ಪ ಅಭಿನಯಿಸುವ, ಕೇಳುವ ಇವರಲ್ಲೇ. ಅಯ್ಯ ಆಗಂತುಕರೇ, ಅಪರದ್ವಾರದ ಮೂಲಕವಾಗಿ ಅಪರರಾತ್ರಿಯಲ್ಲಿ ಆಗಮಿಸಿದಂತಹ ನಿಮ್ಮನ್ನು ಇದು ಉತ್ತಮವಾದಂತಹ ರೀತಿಯಲ್ಲೇ ಸ್ವಾಗತಿಸಿದ್ದೇನೆ. ನಿಮಗೆ ದರ್ಭಾಸನವನ್ನಿಟ್ಟಿದ್ದೇನೆ, ಅದರಲ್ಲಿ ಆಸೀನರಾಗಬೇಕು. ನಿಮ್ಮ ಪ್ರಶ್ನಾಗ್ನಿಯನ್ನು ತನಿಸಿದ್ದೇನೆ, ನಿಮ್ಮ ಮುಖಾಗ್ನಿಗೆ ಬೇಕಾಗಿ ಮಂಗಲಾರತಿಯನ್ನು ಬೆಳಗಿದ್ದೇನೆ, ಉದರಾಗ್ನಿಯನ್ನು ತನಿಸುವುದಕ್ಕೆ ಬೇಕಾಗಿ ಇದು ಮಧು ಪರ್ಕಾದಿಗಳನ್ನು ಇಟ್ಟಿದ್ದೇನೆ, ಸ್ವೀಕರಿಸಬೇಕು. ಎಲ್ಲ ಇದನ್ನು ಕಣ್ಣೆತ್ತಿಯೂ ನೋಡುವುದಿಲ್ವಲ್ಲ. ಮಧುಪರ್ಕಾದಿಗಳನ್ನಿತ್ತರೆ ಅದರ ಕಡೆ ದೃಷ್ಟಿಯೇ ಇಲ್ಲ. ಒಬ್ಬರನ್ನೊಬ್ಬರು ದೃಷ್ಟಿಸ್ತಾ ಇದ್ದಾರೆ. ಅಯ್ಯ ಹೇಳಿರೈ, ನಿಮಗಾವ ದೇಶ, ನೀವು ಎಲ್ಲಿಂದ ಬಂದವರು? ಕೆಲವು ಕಡೆಯಲ್ಲಿ ಕೆಲವು ದೇಶಾಚಾರ ಅಂತ ಉಂಟು.
ಆ ದೇಶಾಚಾರಕ್ಕೆ ತಕ್ಕುದಾದ ರೀತಿಯಲ್ಲೇ ಒಂದು ಶಿಷ್ಟಾಚಾರ ಅಂತ ಉಂಟು. ನಾವು ಒಂದು ಕಡೆಯಿಂದ ಒಂದು 400 ಹೆಜ್ಜೆ ನಾವು ನಡೆದುಕೊಂಡು ಹೋದೆವು ಅಂತಾದರೆ ಇಲ್ಲಿದ್ದಂಥ ಆಚರಣೆ ಆ ಕಡೆಯಲ್ಲಿ ಇರುವುದಿಲ್ಲ. 400 ಹೆಜ್ಜೆಯನ್ನು ನಾವು ತಲುಪಿದವಾಗ ಅಲ್ಲಿ ಇರುವುದಿಲ್ಲ. ಇಲ್ಲಿಯ ಭಾಷೆಗೂ ಅಲ್ಲಿಯ ಭಾಷೆಗೂ ವ್ಯತ್ಯಾಸ ಉಂಟು. ಅವರು ಮಾತಾಡುವಂಥ ರೀತಿಗೆ ವ್ಯತ್ಯಾಸ ಇರುತ್ತದೆ. ಇಲ್ಲಿರುವಂಥ ಆಚರಣೆ ಅಲ್ಲಿ ಇರುವುದಿಲ್ಲ. ಹಾಗಾದರೆ ಅಂಥ ಒಂದು ವಿಶೇಷವಾದಂಥ ಇಲ್ಲಿ ಇರದಿದ್ದಂಥ ಒಂದು ದೇಶ ಅದು ಯಾವುದು? ಈ ಆಚರಣೆ ಇಲ್ಲದೇ ಇದ್ದಂಥದ್ದು. ಬಹುಶಃ ನಿಮ್ಮ ದೇಶದಲ್ಲಿ ಹೀಗೆ ಒಂದು ಸ್ನಾತಕ ವ್ರತವಾದಂಥ ದಾರಿಗಳು ಹೀಗೆ ಇರ್ತಾರೆ ಏನೋ ನನಗೆ ಗೊತ್ತಿಲ್ಲ. ನಿಮ್ಮ ಗೋತ್ರ ಯಾವುದು? ಕೆಲವರಿಗೆಲ್ಲ ಅದು ಸಮಸ್ಯೆ ಆಗುತ್ತದೆ. ಗೋತ್ರ ಹೇಳಿದವಾಗ ಗೊತ್ತಿರುವುದಿಲ್ಲ. ಪಾಪ ಬಾಲ್ಯದಲ್ಲಿ ಕೆಲವರು ಹೆಸರಿಡುವಾಗ ನಕ್ಷತ್ರ ಗೊತ್ತಿರುವುದಿಲ್ಲ, ಮತ್ತೆ ಒಟ್ಟು ಒಂದು ಹೆಸರು ಇಡುವುದು. ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರಕ್ಕೆ ಅನುಗುಣವಾದಂಥ ಒಂದು ಹೆಸರನ್ನು ಇಡುವುದಕ್ಕಾಗುತ್ತದೆ. ನಕ್ಷತ್ರ ಗೊತ್ತಿಲ್ಲ ಅಂತಾದರೆ ಮತ್ತೆಂತ ಮಾಡುವುದು? ಒಂದು ಹೆಸರು ಇಡುವುದು, ಮತ್ತೆ ಆ ಹೆಸರಿಗೆ ಯಾವ ನಕ್ಷತ್ರ ಹೊಂದುತ್ತದೆ ಅಂತ ಅದನ್ನು ನೋಡುವುದು. ಹಾಗೇನಾದರೂ ನಿಮಗೆ ಗೋತ್ರಕ್ಕಿದ್ರೆ ಒಂದು ಸೂತ್ರ ಅದು ಗೊತ್ತಿದ್ರೆ ಹೇಳ್ಬೋದು. ಗೊತ್ತಿಲ್ಲ ಅಂತ ಆದರೆ ನೀವು ಯಾವುದು ಹೇಳಿದರೂ ಆದಿತ್ತು, ಅದು ನನಗೆ ಗೊತ್ತಿಲ್ಲ ನಿಮ್ಮದು ಗೋತ್ರ ಅದೇ ಇಂಥದ್ದೇ ಅಂತ. ಗೋತ್ರದಲ್ಲಿ ಕೆಲವೆಲ್ಲ ಪ್ರವರ ಎಲ್ಲ ಇರ್ತದೆ, ಅದರಲ್ಲಿ ಕೆಲವೆಲ್ಲ ಬೇರೆ ಬೇರೆ ಪ್ರವರಗಳಿರುವುದರಿಂದ ಆ ಗೋತ್ರ ಯಾವುದು, ಗೋತ್ರವೇ ಹೌದು ಅಂತ ಆದರೆ ಅದರ ಸೂತ್ರ ಯಾವುದು ಉಂಟು ಅಂತ ಆದರೆ ಹೇಳಿರೈ ನಿಮಗಾವ ದೇಶ, ವಿಶಾಲ ಗೋತ್ರ ಯಾವುದು, ಎಲ್ಲಿಂದ ಬಂದವರು, ನಿಮ್ಮ ಪರಿಚಯ ಏನು ಹೇಳಬಹುದಾ? ಇಷ್ಟು ಮಾತಾಡುತ್ತೇನೆ, ಇದಕ್ಕೆ ಉತ್ತರ ಇಲ್ವಲ್ಲ. ಕೊಟ್ಟದ್ದನ್ನು ಯಾವುದನ್ನು ಸ್ವೀಕರಿಸುವುದಿಲ್ಲ. ಇದಕ್ಕೆ ನಾನು ಮಾತಾಡಿದರೆ ಯಾವುದಕ್ಕೂ ಪ್ರತ್ಯುತ್ತರ ಇಲ್ಲ. ಬಹುಶಃ ಹೀಗಾಗುತ್ತದೆ. ಒಂದು ಅವಸರಕ್ಕೆ ವೇಷ ಮಾಡಿದರೆ ಆ ವೇಷಕ್ಕೆ ಹೋಗಿ ಇಂಥದ್ದು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಎದುರಿನಿಂದ ಯಾರಾದರೂ ಕೇಳಿದರೆ ಇಂಥದ್ದು ಹೇಳಬೇಕು ಅಂತ ಗೊತ್ತಿಲ್ಲ. ಬಹುಶಃ ಇದು ಯಾವುದೋ ಒಂದು ಅವಸರದಲ್ಲಿ ವೇಷ ಮಾಡಿದ್ದಾರೆ. ಇವರಿಗೆ ಕೇಳಿದರೆ ಇಂಥದ್ದು ಕೇಳುತ್ತದೆ, ಇಂಥ ಪ್ರಶ್ನೆ ಬರ್ತದೆ ಅಂತ ಇವರಿಗೆ ಗೊತ್ತಿಲ್ಲ. ಇರಲಿ. ಆದರೆ ನನಗೆ ಸಮಸ್ಯೆ ಅದಲ್ಲ, ಅವರು ಹೇಳದಿದ್ರು ಇವರು ಯಾರು ಅಂತ ಅರ್ಥ ಆಗ್ಲಿಲ್ವಲ್ಲ ನನಗೆ. ಸತ್ವಭುಜ ಬಲಯುತರು ಹಾಗೆಲ್ಲ ಕೆಲವು ಸಂದರ್ಭದಲ್ಲಿ ಇರ್ತದೆ. ಬ್ರಾಹ್ಮಣರೇ ಹೌದು ಅಂತಾದರೆ ಈಗ ತಂದೆ ಬ್ರಾಹ್ಮಣನು, ಬ್ರಾಹ್ಮಣ್ಯ ಮಕ್ಕಳಲ್ಲಿ ಇರಬೇಕು ಅಂತ ಇಲ್ಲ. ಮಕ್ಕಳಲ್ಲಿಯೇ ಕೆಲವು ಸಲ ಬ್ರಾಹ್ಮಣ್ಯವನ್ನು ಕಾಪಿಡುತ್ತಾ ಇರ್ತಾರೆ. ಆದರೆ ಇವರು ಯಾರು ಅಂತ ನನಗೆ ಅರ್ಥ ಆಗುತ್ತೆ.
ಕಾರಣಿಕರೆಂಬುದು ತೋರ್ಪುದು ಮಣಕೆ. ಇವರಲ್ಲಿ ಏನೋ ಒಂದು ವಿಶಿಷ್ಟವಾದಂತಹ ಶಕ್ತಿ, ಏನೋ ಒಂದು ವಿಶಿಷ್ಟವಾದಂತಹ ತೇಜಸ್ಸು ಇವರ ಮುಖದಲ್ಲಿ ಉಂಟು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಮಧ್ಯದಲ್ಲಿ ಒಬ್ಬ ಇದ್ದಾನೆ, ಅವನ ಕಣ್ಣು ಒಂದು ಕ್ಷಣಕ್ಕೆ 16,000 ಸುತ್ತು ತಿರುಗುತ್ತದೆ. ಹೌದು, ಆ ಎಡಬಲದಲ್ಲಿ ಇದ್ದವರನ್ನು ನಿಯಂತ್ರಿಸುವವನು ಅವನೇ ಅಂತ ಕಾಣುತ್ತದೆ ನನಗೆ. ಇವನ ಎಡದಲ್ಲಿ ಒಬ್ಬ ಇದ್ದಾನೆ, ಆಜಾನುಬಾಹು, ಬಲಿಷ್ಠವಾದಂತಹ ದೇಹ, ಅವನ ಭುಜ ದಂಡೆಯಲ್ಲಿ ನಿಕ್ಷೇಪಿಸಲ್ಪಟ್ಟಂತಹ ಮಾಂಸಖಂಡಗಳು. ಅಬ್ಬ, ಚೆನ್ನಾಗಿ ಗರಡಿ ಸಾಧನೆಯನ್ನು ಮಾಡಿ ಮಲ್ಲ ಯುದ್ಧದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವನ ಹಾಗೆ ಕಾಣುತ್ತಾ ಉಂಟು. ಮತ್ತೊಬ್ಬನ ನೋಡಿದರೆ ಹೆಗಳಲ್ಲಿ ಧನುಸ್ಸನ್ನು ಬತ್ತಳಿಕೆಯನ್ನು ಬಿಗಿದ ಹಾಗೆ ಆ ಗುರುತು ಅದು ಬಲವಾಗಿ ಕಾಣುತ್ತಾ ಉಂಟು. ಅವನ ಹೆಬ್ಬೆರಳನ್ನು ಗಮನಿಸಿದರೆ ಬಾಣವನ್ನು ಚೆನ್ನಾಗಿ ತೊಡುವ ಬಿಡುವಂತಹ ಕಲೆಯಲ್ಲಿ ಆತ ನಿಷ್ಣಾತನಿದ್ದಾನೆ ಎನ್ನುವುದು ಕಾಣುವಾಗ ನನಗೆ ಅರ್ಥ ಆಗುತ್ತದೆ. ನೋಡಿ, ಆ ಮಂಡಿಯೂರಿ ಸೂರ್ಯ ನಮಸ್ಕಾರ ಮಾಡಿದಂತಹ ಸ್ಥಿತಿಯಲ್ಲಿ ಆ ಪಾದಗಳು ಆ ಮಂಡಿಯಲ್ಲಿ ದಿಡ್ಡೆದ್ದದ್ದು. ಹಾಗಾದರೆ ಕ್ಷತ್ರಿಯರೇ ಹೌದು ಅಂತಾದ್ರೆ ಇವರು ಸತ್ವ ಭುಜ ಬಲಯುತರು, ಯಾವುದೋ ಒಂದು ಸತ್ವ ಉಂಟು ಇವರಲ್ಲಿ. ಅಸ್ತ್ರವಿದ್ಯಾ ನಿಪುಣರು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹೌದು ಅಂತಾದ್ರೆ ಇವರು ಯಾರು? ಅಸ್ತ್ರವಿದ್ಯಾ ನೈಪುಣ್ಯತೆಯನ್ನು ಹೊಂದಿ ಈ ಹೊತ್ತಿಗಾಗುವಾಗ ಮಾಗಧನ ಪಟ್ಟಣವನ್ನು ಈ ರೀತಿಯಾಗಿ ಪ್ರವೇಶ ಮಾಡಬೇಕು ಅಂತಾದ್ರೆ ಯಾರು? ನನಗೆ ಆಗೊಂದು ನೆನಪಿಗೆ ಯಾವುದು ಬರುವುದಿಲ್ಲ. ಬಹುಶಃ ಹೀಗಿರಬಹುದಾ? ನಾನು ಮಾಡುತ್ತಿರುವಂತಹ ಈ ಯಜ್ಞಕ್ಕೆ ಆಶೀರ್ವಾದವನ್ನು ಮಾಡುವುದಕ್ಕೆ ಬೇಕಾಗಿ ಮೂರು ಮೂರ್ತಿಗಳನ್ನು, ಆರಾಧ್ಯ ಮೂರ್ತಿಯಾದಂತಹ ಪರಮೇಶ್ವರ, ಆ ಶ್ರೀಮನ್ನಾರಾಯಣ ಜೊತೆಗೆ ಬ್ರಹ್ಮದೇವರು, ರುದ್ರಾರಿ ಅಜಬವರು, ಅವರು ಒಂದಾಗಿ ಬಹುಶಃ ನನಗೆ ಯಾಗಕ್ಕೆ ಅನುಗ್ರಹವನ್ನು ಮಾಡುವುದಕ್ಕೆ ಬೇಕಾಗಿ ಇಲ್ಲಿವರೆಗೆ ಬಂದರು. ಅವರು ಬಂದರೆ ಹೌದು ಅಂತಾದರೆ ಹೀಗೆ ಯಾಕೆ ಬರ್ತಾರೆ? ಅವರು ನೇರವಾಗಿ ಯಜ್ಞಮುಖದಲ್ಲೇ, ಯಜ್ಞ ಮಂಟಪದಲ್ಲೇ ಅವರು ಕಾಣಸಿಗಬೇಕಿತ್ತು ಅಲ್ಲ. ಭಗವಾನ್ ಸೂರ್ಯನಾರಾಯಣ ದಿವ್ಯ ತೇಜಸ್ಸನ್ನು ಹೊಂದಿದವ, ಆ ಸೂರ್ಯನೇ ಬಂದನೋ ಅಥವಾ ಚಂದ್ರ ಬಂದನೋ? ಅಲ್ಲ, ಅದೇ ತೇಜಸ್ಸನ್ನು ಹೊಂದಿದಂತ ಅಗ್ನಿದೇವ ಯಜ್ಞಮುಖದಲ್ಲಿ ಪ್ರಕಟಗೊಳ್ಳುವ ಬಹುಶಃ ಹೀಗೆ. ಅವರು ಯಾರು? ಈ ಸ್ವರೂಪದಿಂದ ಹೀಗೆ ಮಾಗಧನಿಗೆ ಅನುಗ್ರಹವನ್ನು ಮಾಡುವುದಕ್ಕೆ ಹೀಗೆ ಬರುವವರಲ್ಲ, ಹೀಗೆ ಬರಲಿಕ್ಕೂ ಇಲ್ಲ. ಕಾರಣಿಕರೆಂಬುದು ತೋರ್ಪುದು ಮನಕ್ಕೆ, ಸತ್ವಭುಜ ಬಲಯುತರು, ಶಸ್ತ್ರವಿದ್ಯಾ ನಿಪುಣರು, ರುದ್ರಾರಿ ಅಜಬವರು, ಅವರು ಹೀಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ದೊಡ್ಡ ಸಮಸ್ಯೆ ಆಯ್ತಲ್ಲ. ಯಾರಿದ್ದಾರೆ? ಬಹುಶಃ ಮಾಗಧನಲ್ಲಿ ಹೊತ್ತಿಗಾಗುವಾಗ ಒಂದು ವಿರೋಧವನ್ನು ಕಟ್ಟಿಕೊಳ್ಳಬಹುದಾದಂತಹ ಒಂದು ವರ್ಗ ಉಂಟು. ಯಾರು? ಆದಾದಿಪುರದವರು, ಆಪ್ತ ಜನ ಪಾಂಡವರು. ಆದಾದಿಪುರದವರು, ಆಪ್ತ ಜನ ಪಾಂಡವರು. ಕಾದಲೈತಗರಲ್ಲ ಕಾಣೆ ಮಿಕ್ಕವರ. ಯಾದವರೊಳಿರುಳ ದುರ್ಗಾಧರಣ ಹೇಡಿಗಳು. ಯಾದವರೊಳಿರುಳ ದುರ್ಗಾಧರಣ ಹೇಡಿಗಳು. ಮಾಧವನ ದಂತಿರಲಿ ಮಾತನಾಡಿಸುವೆ. ಯಾದವರೊಳಿರುಳ ದುರ್ಗಾಧರಣ ಹೇಡಿಗಳ. ಮಾಧವನ ದಂತಿರಲಿ ಮಾತಾಡಿಸುವೆನು. ಯಾರೋ 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 ಯಾರಿರಬಹುದು ಎನ್ನುವ ಹಾಗೆ ಯೋಚಿಸಿದರೆ ಆ ದಂತಿಪುರದವರು. ಹೌದು, ಭೀಷ್ಮನ ಒಂದು ವರ್ಚಸ್ಸು ಒಂದು ಕಾಲದಲ್ಲಿ ದಿಗ್ವಿಜಯವನ್ನು ಮಾಡುತ್ತಾ ಈ ನಮ್ಮ ಮಗಧಪುರವನ್ನು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಭೀಷ್ಮನಿಗೂ ನಮಗೂ ಘನಘೋರವಾದಂತಹ ಹೋರಾಟ ನಡೆದಿದೆ. ಆ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂತಹ ಚಂಡಕೌಶಿಕರು ಆಗಮಿಸಿ ನಮ್ಮನ್ನು ಒಂದು ಮಾಡಿ ಸಂಧಾನವನ್ನು ಮಾಡಿ, ಯಾವ ಕಾರಣಕ್ಕೂ ನಿಮ್ಮಲ್ಲಿ ವೈರತ್ವ ಸಲ್ಲದು ಎನ್ನುವ ಹಾಗೆ ಒಂದು ಸಂಧಾನದ ಹೊಸಗೆಯನ್ನು ಮಾಡಿದವರು. ಆ ಬಳಿಕ ನಿಮ್ಮಲ್ಲಿಗೆ ನಾವು ಬರುವುದಿಲ್ಲ, ನಮ್ಮಲ್ಲಿಗೆ ನೀವು ಬರಬೇಡಿ, ನಿಮ್ಮದು ನಿಮಗೆ, ನಮ್ಮದು ನಮಗೆ, ಹೀಗೆ ಮಾಡಿಕೊಂಡವರು ನಾವು.
ಒಂದು ಒಪ್ಪಂದ ನಮ್ಮೊಳಗೆ ಆಗಿದೆ. ಈಗ ಪಾಪ ಅವನಿಗೆ ವಯಸ್ಸಾಯಿತು, ಈಗ ಅವನಿಗೆ ಹೇಗೂ ಬೇಡ, ಉಳಿದವರಿಗೆ ಕೊಡುವುದಿಲ್ಲ. ಅವ ಭೀಷ್ಮ ಅಲ್ಲ, ಭೀಷ್ಮ ಬರ್ಲಿಕ್ಕಿಲ್ಲ. ಹಾಗಂತ ಅದರಲ್ಲಿ ಒಬ್ಬ ಇದ್ದಾನೆ ಕೌರವ, ಅವ ಈಗ ನಮಗೆ ಆಪ್ತ, ಪರಮಾಪ್ತ. ಆದಂತಿಪುರದವರಲ್ಲ. ಇನ್ನೊಂದು ಒಬ್ಬ ಇದ್ದಾನೆ, ಶಿಶುಪಾಲ ದಂತವಕ್ರಾದಿಗಳು, ಅವರೆಲ್ಲ ಒಂದು ದೊಡ್ಡದಾದಂತಹ ಗುಂಪು, ದೊಡ್ಡ ನಾಯಕತ್ವ ಅದರಲ್ಲಿ ಶಿಶುಪಾಲನದ್ದು. ದೊಡ್ಡವರೆಲ್ಲ ಬೆಂಬಲಿಗರೆಲ್ಲ ದೊಡ್ಡ ಉಂಟು ಅಂತ ಆದರೆ ನಾವು ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡುವುದು, ಅಲ್ಲಿಗೆ ಅವರಿಗೆ ಅವರ ಬೆಂಬಲ ನಮಗೆ ಸಿಗುತ್ತದೆ, ಸುಲಭದಲ್ಲಿ ಮುಗಿಯುತ್ತದೆ ಅದು. ಆದುದರಿಂದಲೇ ಶಿಶುಪಾಲನನ್ನು ಓಲೈಸಿ ಅವನಲ್ಲಿ ಒಂದು ಹೊಂದಾಣಿಕೆಯನ್ನು ಮಾಡಿ ಅವನಿಗೆ ಒಂದು ಸೇನಾಧಿಪತ್ಯ ಕೊಟ್ಟದ್ದು. ಈಗ ಅವ ನಮ್ಮವನೇ. ಶಿಶುಪಾಲ ಬರಲಿಕ್ಕಿಲ್ಲ, ದಂತವಕ್ರನು ಮೊದಲುಗೊಂಡವರೆಲ್ಲ ಅಲ್ಲ. ಹಾಗಾದರೆ ಆದಂತಿಪುರದವರಲ್ಲ, ಇನ್ನೊಂದುಂಟು, ಪಾಂಡವರು. ಪಾಪ ಪಾಂಡವರು, ಅದು ಪಾಪ ಅವರದ್ದೇ ಅವರಿಗೆ ಸಿಕ್ಕಲಿಲ್ಲ, ಇನ್ನು ಉಳಿದವರದಕ್ಕೆ ಅವರು ಯಾಕೆ ಬರ್ತಾರೆ? ಅವೊಬ್ಬ ಧರ್ಮರಾಜ ಇದ್ದಾನೆ, ತಣ್ಣೀರನ್ನು ತನಿಸಿ ಕೊಡುವವನಂತೆ. ಇಬ್ಬರು ಇದ್ದಾರೆ ಅದರಲ್ಲಿ, ಆದರೆ ಅದು ದೊಡ್ಡ ವಿಷಯ ಅಲ್ಲ ಬಿಡಿ. ಅವರಲ್ಲ, ಅವರು ಈಗ ನಮಗೆ ಆಪ್ತ ಜನರೇ ಪಾಂಡವರು. ಇನ್ನು ಯಾದವರು ಅಂತ ಒಂದು ವರ್ಗ ಉಂಟು, ಅದರಲ್ಲಿ ಗುಂಪುಗಾರಿಕೆ ತುಂಬ ಉಂಟು. ಅಂಧಕರು, ವಿಷ್ಣುಗಳು, ಭೋಜರು, ಸಾತ್ವತರು ಮೊದಲುಗೊಂಡದ್ದೆಲ್ಲ ಗುಂಪುಗಾರಿಕೆ ಉಂಟು. ಅದರಲ್ಲಿ ಒಬ್ಬ ಪ್ರಬಲನಾಗಿ ಮೆರೆದು ನಿಂತ ಒಬ್ಬ ಇದ್ದಾನೆ. ಈಗ ವರ್ತಮಾನದಲ್ಲಿ ಒಬ್ಬ ಗಂಡಸು ಅಂತ ಇದ್ರೆ ಅವ ಬಲರಾಮ. ಹೌದು, ನಾವೆಲ್ಲ ನೋಡಿದ್ದೇವೆ ಅವನಲ್ಲಿ. ಸಣ್ಣ ಪುಟ್ಟ ತುಮುಳ ಆಗಿದೆ, ಬಳಿಕ ಇಲ್ಲ ಅದರಲ್ಲಿ. ಆದರೆ ಒಬ್ಬ ಇದ್ದಾನೆ ಅದರಲ್ಲಿ, ಕೃಷ್ಣ. ಏನು ಮಾಡಿಯನು, ಏನಕ್ಕೇನು ಮಾಡಿಯನು. ಆದರೆ ಹೋರಾಟಕ್ಕೆ ನಿಂತರೆ ಅವ ಓಡಿದ್ದೇ ಹೆಚ್ಚು. ತುರುಗಾಯಿ, ರಣಹೇಡಿ, ಅವ ಹೋರಾಟ ಮಾಡಿದ ಚರಿತ್ರೆ ಇಲ್ಲ, ಓಡಿದ್ದೇ ಹೆಚ್ಚು. ಅವ ಎಲ್ಲ ಇಲ್ಲಿಗೆ ಸೈನ್ಯವನ್ನು ಕಟ್ಟಿಕೊಂಡು ಅಥವಾ ಈ ರೀತಿಯಾಗಿ ಬರುವ ಸ್ವಭಾವದವನೇ ಅಲ್ಲ, ಅವ ಬರಲಿಕ್ಕಿಲ್ಲ ಎಲ್ಲ. ಹಾಗಾದರೆ ಇದು ಯಾರು ಎಂದೆಂಬುದು ಅರಿಯದಾಯಿತು ನನಗೆ. ಇದುವರೆಗೂ ನನಗೆ ಇವರು ಯಾರು ಅಂತ ಸ್ಪಷ್ಟ ನನಗೆ ಅರ್ಥ ಆಗಲಿಲ್ಲ ಅಂತಾದರೆ ನನ್ನಲ್ಲೇ ನಾನು ತರ್ಕಿಸಿ ಸುಮ್ಮನೆ ಸಮಯ ಹಾಳು ಮಾಡುವುದು ಯಾಕೆ? ಜಿಜ್ಞಾಸೆ ಅಜ್ಞಾನದ ಲಕ್ಷಣ ಅಲ್ಲ. ಇಷ್ಟರವರೆಗೆ ಮಗದನ ಜಿಜ್ಞಾಸೆ, ಇನ್ನು ಹಾಗಲ್ಲ, ಇನ್ನು ಮಗದನ ವಿಚಾರಣೆ. ಹಾಗಾಗಿ ಆಗಂತುಕರೇ ಇತ್ತಲೀಗ ಅಪರರಾತ್ರಿಯಲ್ಲಿ ಅಪರದ್ವಾರದ ಮೂಲಕವಾಗಿ ಪ್ರವೇಶ ಮಾಡಿದವರು ನೀವು ಈ ಮಗದನ ಮಹಾಮಂಡಲಕ್ಕೆ. ಈ ಸಂದರ್ಭದಲ್ಲಿ ನಾನು ನಿಮಗೆ ಯಾವ ಉಪಚಾರವನ್ನು ಮಾಡಿದ್ದೇನೋ ಅದನ್ನೆಲ್ಲವನ್ನು ಬದಿಗಿರಿಸಿ ಸುಮ್ಮನೆ ನೀವು ನಿಂತಿದ್ದೀರಿ. ಈಗ ಒಬ್ಬ ರಾಜ್ಯದ ವಿಭುವಾಗಿ ನಿಮ್ಮನ್ನು ಪ್ರಶ್ನಿಸುತ್ತಾ ಇದ್ದೇನೆ, ಒಬ್ಬ ಮಹಾನಾಯಕನಾಗಿ ನಾನು ಪ್ರಶ್ನಿಸುತ್ತಾ ಇದ್ದೇನೆ. ಇತ್ತಲ್ಲಿ ಈಗ ಅಪರ ರಾತ್ರಿಯಲ್ಲಿ ಏನು ಕಾರಣ ನಿಮಿತ್ತ ಬಂದಿರಿ? ಯಾವ ಕಾರಣಕ್ಕೆ ಬೇಕಾಗಿ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ಅರ್ಥ ಆಗುವುದಿಲ್ಲ. ಕಾರಣ ಏನೇ ಇರಬಹುದು. ಕೆಲವು ಸಂದರ್ಭದಲ್ಲಿ ನಿಮಗೆ ರಕ್ಷಣೆ ಬೇಕು ಅಂತ ಆದರೆ, ಅಥವಾ ಯಾವುದಾದರೂ ಒಂದು ಅವಸರದಲ್ಲಿ ಯಾವುದೋ ಒಂದು ಗಂಡಾಂತರಕ್ಕೆ ನೀವು ಸಿಲುಕಿದ್ದರ ಪರಿಣಾಮವಾಗಿ ತಂಡೋಪತಂಡವಾಗಿ ಬರುತ್ತಿರುವಂತಹ ಬ್ರಾಹ್ಮಣ ಸಂದೋಹದ ಜೊತೆ ಬಂದರೆ ಎಲ್ಲಿ
ನಿಮಗೆ ಅಪಚಾರ ಆಗುತ್ತದೋ ಅಥವಾ ನಿಮಗೆ ನಿಮ್ಮ ದೇಹಕ್ಕೆ ಅಥವಾ ನಿಮಗೆ ಯಾವುದಾದರೂ ಗಂಡಾಂತರವನ್ನು ಸುಲಭದಲ್ಲಿ ಪೂರೈಸುವುದಕ್ಕಾಗುವುದಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ನಿಮಗೆ ಒದಗಿದಂತಹ ವಿಪತ್ತನ್ನು ಅತಿ ಶೀಘ್ರವಾಗಿ ಮಗದನಲ್ಲಿ ನಿವೇದಿಸಿಕೊಳ್ಳಬೇಕೆನ್ನುವಂತಹ ಧಾವಂತಿಂದಲಾಗಿ ಅಪರಾದ್ವಾರದ ಮೂಲಕವಾಗಿ ನೀವು ಪ್ರವೇಶ ಮಾಡಿದ್ದೀರಿ, ಹೌದು ಅಂತ ಆದರೆ ನಿಮಗೆ ಕ್ಷಮೆ ಉಂಟು, ಕ್ಷಮೆ ನೀಡಲಾಗಿದೆ. ಯಾವ ಕಾರಣಕ್ಕೆ ಬೇಕಾಗಿ ಅಪರದ್ವಾರದ ಮೂಲಕವಾಗಿ ಪ್ರವೇಶ ಮಾಡಿದ್ದೀರಿ ಎನ್ನುವಂಥದ್ದು ಒಂದು. ನೀವು ಯಾರು, ನಿಮ್ಮ ಹೆಸರೇನು, ಎಲ್ಲಿಂದ ಬಂದವರು, ನಿಜವಾಗಿ ನೀವು ಸಹಜರೋ ಅಂದರೆ ನಿಮ್ಮಲ್ಲಿ ಅನುಮಾನ ಕಾಡುತ್ತಾ ಉಂಟು ನನಗೆ. ನೀವು ಹುಟ್ಟಂಥ ವಸನ, ನಿಮ್ಮ ನಿಂತ ನಿಲುವು, ನಿಮ್ಮ ಗಾಂಭೀರ್ಯ, ನೀವು ಪಾಣಿ ಪಂಚೆ ಉಡುವಾಗಲೇ ಅರ್ಥ ಆಗುತ್ತದೆ ನಮಗೆ, ಅರ್ಥ ಆಗಿದೆ. ಅದು ಬ್ರಾಹ್ಮಣರು ಉಡುವಂಥ ಪಾಣಿ ಪಂಚೆಗೂ ಉಳಿದವರು ಉಡುವಂಥ ಪ್ರಾಣಿ ಪಂಚೆಗೂ ವ್ಯತ್ಯಾಸ ಉಂಟು. ಕೆಲವು ಸಂದರ್ಭದಲ್ಲಿ ಬ್ರಾಹ್ಮಣರೊಟ್ಟಿಗೆ ಭೋಜನಕ್ಕೆ ಊಟಕ್ಕೆ ಕುಳಿತರೆ ಗೊತ್ತಾಗ್ತದೆ ಉಳಿದವರು ಯಾರೋ ಅಂತ. ಅದು ಎಲೆಗೆ ನೀರು ಹಾಕಿ ಒರೆಸುವಾಗಲೇ ಅರ್ಥ ಆಗುತ್ತದೆ. ಎಲೆ ಅರಿಯಿತೋ ನೀರು ಹಾಕುವಾಗ ಅಡ್ಡ ಒರೆಸಿದನೋ ಆವಾಗ ಗೊತ್ತಾಗ್ತದೆ ಇವ ಬ್ರಾಹ್ಮಣ ಅಲ್ಲ ಅಂತಲೇ. ಬ್ರಾಹ್ಮಣರಾದರೆ ಚಂದಕ್ಕೆ ಊಟ ಮಾಡ್ತಾರೆ, ಉಳಿದವರಿಗೆ ಬ್ರಾಹ್ಮಣರಿಗೆ ವ್ಯತ್ಯಾಸ ಕಾಣ್ತದೆ. ನೀವು ಯಾರು, ನಿಮ್ಮಲ್ಲಿ ಒಂದು ಕೃತ್ರಿಮ ನನಗೆ ಕಾಣುತ್ತಾ ಉಂಟು. ಅಲ್ಲ, ಇದು ಸಹಜವೋ ಅರ್ಥ ಆಗುವುದಿಲ್ಲ ನನಗೆ. ಕೃತ್ರಿಮವೇ ಹೌದು ಅಂತಾದರೆ ಮಗದನಲ್ಲಿ ಕೃತ್ರಿಮ ಯಾಕೆ, ಎಲ್ಲಿಂದ ಪ್ರಶ್ನಿಸುತ್ತಾ ಇದ್ದೇನೆ, ಉತ್ತರಿಸತಕ್ಕದ್ದು. ಮಗದ ನಮ್ಮ ಭರೋಣವನ್ನು ಕಂಡು ಯಾಗದೀಕ್ಷಿತನಾದಂಥ ನೀನು ಮೇಲೆದ್ದು ತಲೆಯನ್ನು ಕೆರೆದುಕೊಳ್ಳುತ್ತಾ ಆಲೋಚನೆ ಮಾಡುತ್ತಾ ಅತ್ತ ಇತ್ತ ಸಾಗುತ್ತಾ ನಮ್ಮಲ್ಲೇ ಪ್ರಶ್ನೆಯನ್ನು ಮಾಡಿದ್ದಿ, ಯಾರು ನೀವು ಅಂತ. ನಾವು ಶತ್ರುಗಳಯ್ಯ. ಶತ್ರುಗಳಿಗೆ ತಮ್ಮ ನಿಜದ ಸತ್ಯವಚನ ಮಾರ್ಗಗಳನ್ನು ಸತ್ಯವಚನ ಮಾರ್ಗಗಳನ್ನು ಶತ್ರುಗಳಿಗೆ ತಮ್ಮ ನಿಜದ ಸತ್ಯವಚನ ಮಾರ್ಗಗಳನ್ನು ಬಿತ್ತರಿದು ವೇದ ಶಾಸ್ತ್ರವು ಮಗದ ಬಿತ್ತರಿದು ವೇದ ಶಾಸ್ತ್ರವು ಮಗದ. ಶತ್ರುಗಳಿಗೆ ತಮ್ಮ ನಿಯತ ಸತ್ಯವಚನ ಮಾರ್ಗಗಳನ್ನು ಬಿತ್ತರಿದು ವೇದ ಶಾಸ್ತ್ರವು ಮಗದ. ಶತ್ರುಗಳಿಗೆ ತಮ್ಮ ನಿಜದ ಸತ್ಯ ವಚನ ಮಾರ್ಗಗಳನ್ನು ಬಿತ್ತರಿಸಲರಿದು ವೇದ ಶಾಸ್ತ್ರವು ಮಗದ. ಬಿತ್ತರಿಸಲರಿದು ವೇದ ಶಾಸ್ತ್ರವು ಮಗದ. ವೇದ ಶಾಸ್ತ್ರವು ಮಗದ. ಶತ್ರುಗಳಿಗೆ ಮಗದ. ಮಗದ ಅವಸರದಲ್ಲಿಯೋ ವೇಷ ಮಾಡಿದ್ದಲ್ಲ, ಸಾಕಷ್ಟು ಪೂರ್ವ ಸಿದ್ಧತೆಯಿಂದಲೇ ವೇಷ ಮಾಡಿಕೊಂಡು ಬಂದವರು ನಾವುಗಳು. ಹಾಗಾದ್ರೆ ಮಾಡಿದ್ದು ವೇಷವೇ? ವೇಷ ಮಾಡಿದ್ದು ಕಪಟದಾಕೃತಿ ಅಂತ ನೀನು ಭಾವಿಸಿದ್ದಿ.
ಹಾಗಂತ ವೇಷ ಮಾಡಿದ್ದು ಕಪಟವನ್ನು ತಾಳಿಕೊಂಡ ಬಂದ ಮಾತ್ರಕ್ಕೆ ಸತ್ಯವನ್ನೇ ಹೇಳಬೇಕು ಅಂತ ಇಲ್ಲಲ್ಲ. ವೇಷಕ್ಕೆ ತಕ್ಕಂತ ನಟನೆಯೂ ಬೇಕು ತಾನೆ. ಅದು ವೇಷ ಎಂಥದ್ದು ಮಾಡಿದರೂ ವೇಷಕ್ಕೊಂದು ಮರ್ಯಾದೆ ಅಂತ ಉಂಟು. ಹೌದು, ಯಾವ ವೇಷವೇ ಆದೀತು. ವೇಷಕ್ಕೆ ತಕ್ಕಂತ ನಟನೆಯೂ ಬೇಕು, ಆವಾಗ ವೇಷಕ್ಕೆ ಪೂರ್ಣತೆ ಬರುವುದು. ಹಾಗಾಗಿ ನೀನು ಕೌಳಿಕರೋ ಮೋಸಗಾರರೋ ಅಂತ ಭಾವಿಸಿದ್ರೆ ಅದು ಸತ್ಯವೇ. ನಾವು ನಿನಗೆ ಶತ್ರುಗಳಯ್ಯ. ಹೌದು, ಶತ್ರುಗಳಾದಂತಹ ನಾವು ನಿನ್ನಲ್ಲಿ ನಾವು ಇಂಥವರು ಇಂಥ ಗೋತ್ರದವರು ಅಂತ ಹೇಳಿದರೆ ಆಗುತ್ತದ? ಖಂಡಿತ ಆಗುವುದಿಲ್ಲ. ಹಾಗೆ ಹೇಳಬಾರ್ದು ಅಂತ ಉಂಟು ಶತ್ರುಗಳಲ್ಲಿ. ಸಕಲ ಶಾಸ್ತ್ರಗಳು ವೇದಗಳು ಮುಂತಾದವು ಹೇಳಿದ್ದೇನು? ಏನು? ಯಾವ ಕಾರಣಕ್ಕೂ ಶತ್ರುವಿನಲ್ಲಿ ತನ್ನದಾದಂತಹ ಗೌಪ್ಯತೆಯನ್ನು ಬಿಟ್ಟುಕೊಡಬಾರದು. ಹಾಗಾಗಿ ಅಲ್ಲ, ಈಗ ಯಾಕೆಂದ್ರೆ ಈಗ ನಾನು ಕೇಳಿದ ಪ್ರಕಾರವಾಗಿ ಶತ್ರುಗಳಲ್ಲಿ ಪರಿಚಯವನ್ನು ಹೇಳಿ ಯುದ್ಧ ಮಾಡುವಾಗ, ಒಂದು ರಾಷ್ಟ್ರದ ಮೇಲೆ ಒಂದು ಅಭಿಯೋಗ ಮಾಡುವಾಗ ಶತ್ರುಗಳಲ್ಲಿ ತನ್ನ ಪರಿಚಯವನ್ನು ಹೇಳಿ ಹೋರಾಟ ಮಾಡಿದಂತ ಚರಿತ್ರೆ ಉಂಟು. ಈಗ ದೇವಲೋಕದ ಮೇಲೆ ರಾಕ್ಷಸರು ದಾಳಿ ಮಾಡಿದರು, ಹೋಗಿ ಅಲ್ಲಿ ನಾನು ಇಂಥ ಕಡೆಯಿಂದಲೇ ಬಂದವನು, ನಿನಗೆ ಶತ್ರು ಅಂತಲೇ ಹೇಳಿದಂತ ಚರಿತ್ರೆ ಉಂಟು. ಈಗ ಒಂದು ಕಡೆಗೆ ಒಂದು ರಾಷ್ಟ್ರದ ಮೇಲೆ ನಾವು ಕುಳಿತಲ್ಲಿಂದಲೇ ಅಭಿಯೋಗ ಮಾಡುವುದಿದ್ರೆ ಒಂದು ಪತ್ರ ಬರೆದು ನಾನು ನಿನಗೆ ಶತ್ರು, ನಾನು ಕುಳಿತ ನೆಲದಿಂದಲೇ ನಿನಗೆ ಹೊಡೆಯುತ್ತೇನೆ ಅಂತ ಪತ್ರ ಬರೆದು ನಾನು ನಿನಗೆ ಶತ್ರು ಅಂತ ಹೇಳುವಂತ ಒಂದು ಉದಾಹರಣೆ ಉಂಟು. ಒಂದು ಶಾಸ್ತ್ರ, ಅದು ಶಾಸ್ತ್ರದಲ್ಲಿ ಉಂಟು. ಈಗ ಶತ್ರುಗಳಿಗೆ ತಮ್ಮ ನಿಜ ಹೇಳಬಾರದು ಎನ್ನುವಂಥದ್ದು ಯಾವ ಶಾಸ್ತ್ರದ? ಈಗ ಒಬ್ಬನ ಮೇಲೆ ಅಭಿಯೋಗ ಮಾಡುವುದಿದ್ರೆ, ಪರಸ್ಪರ ಹೋರಾಟವನ್ನು ಮಾಡುವುದಿದ್ರೆ ಕುಲ ಗೋತ್ರವನ್ನು ಹೇಳಿಕೊಂಡು ಹೋರಾಟ ಮಾಡುವುದು ಇದೆ. ಸಮಾನರಲ್ಲಿ ಹೋರಾಟವೋ ಸಮಾನರಲ್ಲಿ ಪಂಕ್ತಿಯೋ ಇರುವುದು ನಿಜ. ಆದರೆ ಇವತ್ತು ಹಾಗಲ್ಲ. ನಿನ್ನನ್ನು ಮಣಿಸಬೇಕು ಎನ್ನುವ ಕಾರಣದಿಂದಲೇ ನಾವು ಬಂದವರು. ನೇರವಾಗಿ ನಿನ್ನಲ್ಲಿ ಪರಿಚಯವನ್ನು ಕೊಟ್ಟು ಹೋರಾಟ ಮಾಡುವ ಹಾಗಿಲ್ಲ. ಹಾಗಾಗಿ ಶತ್ರು ಅಂತ ಭಾವಿಸಿ ನೀನು ಮಾಡಿದಂತ ಕೃತ್ರಿಮಕ್ಕೆ ಪ್ರತಿಯಾಗಿ ಕೃತ್ರಿಮವನ್ನೇ ಮಾಡಿಕೊಂಡು ಆ ರೀತಿಯಾಗಿ ನಿನ್ನನ್ನು ಮಣಿಸಬೇಕು ಎನ್ನುವ ಕಾರಣಕ್ಕಾಗಿ ಬಂದವರು. ಹಾಗಾಗಿ ಯಾವುದೇ ಶಾಸ್ತ್ರವು ಹೇಳುವುದಿದ್ರು ಶತ್ರುಗಳಲ್ಲಿ ನಿಜವಾದಂತ ಸತ್ಯವನ್ನು ಹೇಳಕೂಡದು ಎನ್ನುವುದಾಗಿ. ಹಾಗಾಗಿ ನಿನ್ನನ್ನು ನಾವು ಶತ್ರುಗಳಂತ ಪರಿಗಣಿಸಿದ್ದೇವೆ. ಯಾವ ಕಾಲಕ್ಕೂ ನಿನ್ನಲ್ಲಿ ಸತ್ಯವನ್ನು ಹೇಳುವುದಿಲ್ಲ. ಶತ್ರುಗಳು ಅಂತ ಬಾಯಿ ಮಾತಿನಲ್ಲಿ ಹೇಳಿದರೆ ಸಾಕಾಗುವುದಿಲ್ಲ. ಕಾರಣ ಏನು ತೋರುತ್ತಲಿದೆ ತೋರುತ್ತಲಿದೆ ಆಗಾರವು ಹೋಗದರೆ ಮಾಗದನಿಗೆ ನೀವು ಶತ್ರುಗಳೇ. ಹೌದು, ಈ ಪ್ರಪಂಚದಲ್ಲಿ ಯಾರಿಗೆ ಯಾರು ಶತ್ರುಗಳು ಅಲ್ಲ, ಯಾರಿಗೆ ಯಾರು ಮಿತ್ರರು ಅಲ್ಲ. ಒಬ್ಬನಲ್ಲಿ ಶತ್ರುತ್ವ ಮಿತ್ರತ್ವ ಉಂಟಾಗಬೇಕು ಅಂತ ಆದ್ರೆ ಅದಕ್ಕೊಂದೊಂದು ಕಾರಣ ಅಂತ ಇರುತ್ತದೆ. ಒಬ್ಬನಲ್ಲಿ ಮಿತ್ರತ್ವ ಉಂಟಾಗುವುದಕ್ಕೊಂದು ಕಾರಣ ಇರುತ್ತದೆ, ಶತ್ರುತ್ವ ಉಂಟಾಗುವುದಕ್ಕೊಂದು ಕಾರಣ ಅಂತ ಇರುತ್ತದೆ. ಈಗ ಶತ್ರುತ್ವಕ್ಕೆ ಏನು ಕಾರಣ ಅಂತ ನಾನು ಕೇಳಬೇಕು. ಪ್ರಧಾನವಾಗಿ ಒಂದು 7-8 ಕಾರಣಗಳು ಇರುತ್ತದೆ ಶತ್ರುತ್ವಕ್ಕೆ ಒಬ್ಬನಲ್ಲಿ ಉಂಟಾಗಬೇಕು ಅಂತ ಆದ್ರೆ. ಒಂದು ಹೆಣ್ಣು ಕಾರಣ, ಮೂಲಕ ಒಂದು ಹೆಣ್ಣಿನ ನೆವನದಿಂದಲಾಗಿ ಒಂದು ಶತ್ರುತ್ವ ಎನ್ನುವಂಥದ್ದು ಒಬ್ಬನಲ್ಲಿ ಉಂಟಾಗಬಹುದು. ಇಲ್ಲದಿದ್ದರೆ ಹೊನ್ನಿನ ನೆವನದಿಂದಲಾಗಿ ಆದರೂ ಒಬ್ಬನ ಹೊನ್ನನ್ನು ಅಪಹರಿಸಿದರೆ ನನ್ನ ಹೊನ್ನನ್ನು ಅವ ಅಪಹರಿಸಿದ್ದಾನೆ ಎನ್ನುವ ಕಾರಣದಿಂದಲಾದರೂ ಶತ್ರುತ್ವ ಉಂಟಾಗಬಹುದು. ಇನ್ನು ಮಣ್ಣಿನ ಕಾರಣಕ್ಕೆ, ಕೆಲವರು ಮಣ್ಣಿನ ಕಾರಣಕ್ಕೆ ಬೇಕಾಗಿ ಹೋರಾಟವನ್ನು ಮಾಡುತ್ತಾರೆ. ಮಣ್ಣು ಹೇಳುತ್ತದಂತೆ, ನನ್ನ ಕಾರಣಕ್ಕೆ ಹೋರಾಟ ಮಾಡಿದರೆ ನನ್ನಿಂದಲೇ ನಿರ್ಮಿತವಾದಂತಹ ದೇಹ ನಿನ್ನನ್ನು ಮಣ್ಣು ಮಾಡುತ್ತೇನೆ ಅಂತ. ಕೆಲವರೆಲ್ಲ ಮಣ್ಣಿನ ಕಾರಣಕ್ಕೆ ಬೇಕಾಗಿ ಹೋರಾಟ ಮಾಡುವವರಿದ್ದಾರೆ. ಇನ್ನು ಕೆಲವರಲ್ಲಿ ಸ್ಪರ್ಧಾ ಮನೋಭಾವ ಬೆಳೆಯುತ್ತದೆ. ಆ ಸ್ಪರ್ಧೆಯಿಂದಲಾಗಿ ಕೆಲವರಿಗೆಲ್ಲ ಅದನ್ನು ತಾನು ಬೆಳೆಸಬೇಕು ಎನ್ನುವ ಕಾರಣಕ್ಕೆ, ಅದು ಮಾಸ್ತರ್ಯದಿಂದ. ಒಬ್ಬ ಉತ್ತಮ ಸಂಗೀತಗಾರನಿದ್ದಾನೆ, ಅವನಷ್ಟೇ ತಾನು ಆಡಬೇಕು, ಅವನಷ್ಟಕ್ಕೆ ತಾನು ಬೆಳೆಯಬೇಕು ಎನ್ನುವಂಥ ಉದ್ದೇಶದಿಂದ ಅವನಲ್ಲಿ ಒಂದು ವಿಧವಾದಂತಹ ಮಾಸ್ತರ್ಯದಿಂದ ಒಂದು ಸ್ಪರ್ಧಾ ಮನೋಭಾವ ಉಂಟಾಗುತ್ತದೆ. ಅವಾಗ ಅವನಲ್ಲಿ ಯಥಾರ್ಥಕ್ಕಾದ್ರೂ ಅದನ್ನು ಬೆಳೆಯುವುದಕ್ಕೆ ಬೇಕಾಗಿ ಒಂದು ವಿಧವಾದಂತಹ ಮಾಸ್ತರ್ಯದಿಂದ ಆತನಲ್ಲಿ ಶತ್ರುತ್ವ ಉಂಟಾಗುತ್ತದೆ. ಆ ಕಾರಣವೂ ಇರಬಹುದು. ಬೇರೆ ಬೇರೆ ಕಾರಣಗಳಿಂದಾಗಿ ಶತ್ರುತ್ವ ಎಲ್ಲ ಉಂಟಾಗುತ್ತದೆ. ಕೆಲವರು ಬೆಳೆದವಾಗ ಅವನ ವರ್ಚಸ್ಸನ್ನು ಕಾಣುವುದಕ್ಕಾಗದೆ ಕೆಲವರೆಲ್ಲ ಒಂದು ವಿಧದಿಂದ ಮಾಸ್ತರ್ಯವನ್ನು ಅಂತಕೊಂಡು ಶತ್ರುತ್ವವನ್ನು ಕಟ್ಟಿಕೊಳ್ಳುವುದುಂಟು. ಈಗ ಇದು ಯಾವುದು ನನಗೆ ತಿಳಿದ ಮಟ್ಟಿಗೆ, ನಾನು ಯಾರ ಮನೆ ಹೆಣ್ಣು ಮಕ್ಕಳನ್ನು ನಾನು ಅಪಹರಿಸಲಿಲ್ಲ, ಅಥವಾ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ನಾನು ಅಪಹರಿಸಲಿಲ್ಲ, ನಿಮ್ಮ ಹೊಣ್ಣನ್ನು ಮಣ್ಣನ್ನು ನಾನು ಅಪಹರಿಸಿ ನನ್ನದಾಗಿಸಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನಿದ್ದವನಲ್ಲ. ಹಾಗಾದ್ರೆ ನನ್ನಲ್ಲಿ ಶತ್ರುತ್ವ
ಒಂದು ನಾಡಿನ ವಿಭುವಾದಂತಹ ಈ ಮಗದನಲ್ಲಿ ಶತ್ರುತ್ವ ಉಂಟು ಅಂತ ನನ್ನ ನೆಲದಲ್ಲಿ ನಿಂತು ನೀವು ಹೇಳಬೇಕು ಅಂತಾದ್ರೆ ಆ ಶತ್ರುತ್ವಕ್ಕೆ ಕಾರಣ ಏನು ಅಂತ ನಾನು ಕೇಳಬೇಕೋ ಬೇಡವೋ? ನೀನು ಶತ್ರುತ್ವದಲ್ಲಿ ಹಲವಾರು ವಿಧಗಳನ್ನು ಗುರುತಿಸಿದ್ದಿ. ಇದು ನಿನ್ನದಾದಂತ ಕೇವಲ ಲೌಕಿಕವಾದಂತ ಸಂಬಂಧವನ್ನು ಇಟ್ಟುಕೊಂಡಂತ ಶತ್ರುತ್ವ ಆಗಿರಬಹುದು. ಆದ್ರೆ ನೀನು ಕೈಗೊಂಡಂತ ಕೆಲಸ ಏನು ಗೊತ್ತುಂಟ? ಏನು? ನೀನೇ ಕಲ್ಪಿಸಿಕೊಂಡು ಹೇಳಿದ ಹಾಗೆ ಹೆಣ್ಣೋ ಹೊಣ್ಣೋ ಮಣ್ಣೋ ಇದು ಯಾವುದರ ಕುರಿತಾಗಿಯೂ ಶತ್ರುತ್ವದ ಭಾವನೆಯನ್ನು ಹೊಂದಿಕೊಂಡು ಬಂದವರು ನಾವುಗಳಲ್ಲ. ಆದರೆ ನೀನು ಕೈಗೊಂಡಂತಹ ಕಾರ್ಯವಾದರೂ ಏನು ಆಲೋಚನೆ ಮಾಡು. ಏನು? ದಿಗ್ವಿಜಯವನ್ನು ಕೈಗೊಳ್ಳುವುದರ ಮುಖೇನವಾಗಿ ಅಖಂಡವಾದಂತಹ ಭರತ ವರ್ಷದಲ್ಲಿರುವಂತಹ 86 ವಂಶದ ಅರಸು ಮಕ್ಕಳನ್ನು ಕಾರಾಗೃಹದಲ್ಲಿ ಇರಿಸಿದ್ದೀಯಂತೆ. ಮುಂದೊಂದು ದಿವಸ ಅವರನ್ನೇ ಬಲಿಪಶುಗಳನ್ನಾಗಿ ಹೋಮಿಸುತ್ತಿ ಎನ್ನುವಂತಹ ವಿಚಾರವನ್ನು ತಿಳಿದು ನಿನ್ನಲ್ಲಿ ಶತ್ರುತ್ವವನ್ನು ಬೆಳೆಸಿಕೊಂಡು ಬಂದವರು ನಾವುಗಳು. ಹಾಗಾಗಿ ಒಂದು ಒಳ್ಳೆಯ ಮಾತನ್ನು ಹೇಳುತ್ತೇನೆ. ಏನದು? ನಿನ್ನ ಕಾರಾಗೃಹದ ಅಥವಾ ಬಂಧನದಲ್ಲಿರುವಂತಹ ಅರಸುಕುವರರನ್ನು ಬಂಧಮುಕ್ತಗೊಳಿಸಿದಿ ಅಂತಾದರೆ ಯಾವ ಕಾಲಕ್ಕೂ ನಿನ್ನಲ್ಲಿ ಶತ್ರುತ್ವ ಎನ್ನುವುದು ಇಲ್ಲ. ಹಾಗಾಗಿ ಆ ಅರಸುಗಾರರನ್ನು ಬಂಧನದಲ್ಲಿ ಇರಿಸಿದ್ದೇ ಶತ್ರುತ್ವಕ್ಕೆ ಕಾರಣ. ನಾನು ಬಂಧಿಸಿದಂತ ರಾಜಕುಮಾರರನ್ನು ಸೆರೆ ಬಿಡಬೇಕು. ಬಿಡು. ಅದರಲ್ಲಿ ಯಾರಿದ್ದಾರೆ? ನಿನ್ನವರು ಯಾರಿದ್ದಾರೆ? ರಾಜಕುಮಾರರ ಜೊತೆ ಹೋರಾಟವನ್ನು ಮಾಡಿ ಅವರು ಗೆಲ್ಲುವುದಕ್ಕಾಗದೇ ಇದ್ದಂತಹ ಸಂದರ್ಭದಲ್ಲಿ, ಸೋಲನ್ನೊಪ್ಪಿಕೊಂಡಂತಹ ಸಂದರ್ಭದಲ್ಲಿ ಅವರನ್ನು ಸೆರೆ ಹಿಡಿದು ತಂದಿದ್ದೇನೆ. ಒಂದು ಅರ್ಥದಿಂದ ಅವರು ನನ್ನ ಕುರಿತಾಗಿ ವಿರೋಧಾಭಾಸದ ನುಡಿಗಳನ್ನೇ ಆಡುವುದಕ್ಕೆ ಹೊರಟರು. ಏನು? ಅವರು ನನಗೆ ವಿರೋಧಿಗಳು ಎನ್ನುವ ಕಾರಣಕ್ಕೆ ಬೇಕಾಗಿ ನನ್ನಲ್ಲಿ ವಿರೋಧದ ಭಾವನೆಯನ್ನು ಹೊಂದಿದ್ದರಿಂದಲಾಗಿ ಅವರನ್ನು ಕರೆತಂದು ಸೆರೆಮನೆಯಲ್ಲಿ ಇರಿಸಿದ್ದೇನೆ. 97 ಆಗಿದೆ, ಅದಕ್ಕೆ ಇನ್ನು 3 ಬಾಕಿ ಇತ್ತು. ಆ ನಿರೀಕ್ಷೆಯಲ್ಲಿ ನಾನಿದ್ದವನು. ಆದರೆ ಈಗ ಬಂದು ನೀನು ಕೇಳ್ತಾ ಇದ್ದಿ
ಅವರನ್ನು ಸೆರೆ ಬಿಡು. ಆ ಕಾರಣಕ್ಕೆ ಬೇಕಾಗಿ ನಿನಗೆ ನಿನ್ನಲ್ಲಿ ಶತ್ರುತ್ವ ಎನ್ನುವ ಹಾಗೆ. ಹ ಉಳಿದವರನ್ನು ಬಿಡುವ ವಿಚಾರ ಬಿಡು. ಈಗ ನಿನಗೆ ಸಂಬಂಧಪಟ್ಟವರು ಯಾರಿದ್ದಾರೆ ಹೇಳು. ನಿನ್ನ ಸಂತಾನದವರು ಯಾರಿದ್ದಾರೆ ಹೇಳು. ಅದರಲ್ಲಿ ನಿನ್ನ ಅಣ್ಣ ಇದ್ದಾನೋ, ತಮ್ಮ ಇದ್ದಾನೋ, ಮಾವ ಇದ್ದಾನೋ, ಭಾವ ಇದ್ದಾನೋ, ಅಲ್ಲ ನಿನ್ನ ಅಪ್ಪ ಇದ್ದಾನೋ, ಯಾರಿದ್ದಾರೆ ಹೇಳು. ಅಲ್ಲ ನಿನ್ನ ಮಗ ಇದ್ದಾನೋ ಹೇಳು. ಯಾರಾದರೂ ಇದ್ದರೆ ಹೇಳು. ಅದು ಬಿಟ್ಟು ಒಬ್ಬರನ್ನು ಬಿಡುತ್ತೇನೆ ಅದು ಇದ್ರೆ, ಈಗ ಒಂದು ರಾಜ್ಯಕ್ಕೆ ಒಬ್ಬನು ಬಂಧಿಸಲ್ಪಟ್ಟರೆ ಒಂದು ರಾಜ್ಯ ಅರಾಜಕತೆ ಆಗುತ್ತದೆ ಅಂತ ಆದ್ರೆ, ಒಬ್ಬ ರಾಜನಿದ್ರೆ ಆ ರಾಜನನ್ನು ಬಿಡುವ, ಆ ರಾಜ್ಯ ಅರಾಜಕತೆ ಆಗುತ್ತದೆ ಅಂತ ಬಿಡಬಹುದು. ಅಲ್ಲ ಒಂದು ಮನೆಯಲ್ಲಿ ಒಂದು ಕುಟುಂಬಕ್ಕೆ ಬೇರೆ ಯಾರು ಇಲ್ಲ, ಅದಕ್ಕೆ ಇಲ್ಲ, ಅವರನ್ನು ನೋಡಿಕೊಳ್ಳುವ ಹಾಗೆ ಇರೋದಂದ್ರೆ ಅವನೊಬ್ಬರನ್ನು ಬಿಡು. ಹಾಗೆ ಏನಾದರೂ ಇದ್ರೆ ಒಂದು ದಯನೀಯವನ ಪುಣ್ಯಾತ್ಮ ಹಾಗೆ ಅಲ್ಲ, ಅದು ಕೇಳುವುದಿಲ್ಲ. ಸೆರೆ ಬಿಡುವ ಮಗದ ಆಗಲ್ಲ. ಮಗದ ಹೀಗೆ ಒಂದು ನಿರ್ಗತಿಕವಾದಂತಹ ಸ್ಥಿತಿಯಲ್ಲಿ ಒಂದು ಕುಟುಂಬ ಉಂಟು, ಒಂದು ಸೆರೆ ಬಿಡು ಮಗದ ಒಬ್ಬನನ್ನು. ಹಾಗೆ ಕೇಳಿದ್ರೆ ನಾನು ಬಿಡುತ್ತೇನೆ ಇಲ್ವೋ ಅದು ಬೇರೆ ಪ್ರಶ್ನೆ. ಸೆರೆ ಬಿಡು ಅಂತ ಹೇಳೋದಕ್ಕೆ ಯಾರು ನೀನು, ಯಾರಿದ್ದಾರೆ ಅದರಲ್ಲಿ ಹೇಳು. ಮಗದ ಕೇವಲ ಲೌಕಿಕವಾದಂತಹ ಸಂಬಂಧವನ್ನು ಇರಿಸಿಕೊಂಡು ಇಲ್ಲಿಗೆ ಬಂದವನಲ್ಲ, ಧರೆಯ ಧರ್ಮದ ಕೈಗೊಳ್ಳುವುದರ ಮುಖೇನವಾಗಿ ಭೂಮಂಡಲದಲ್ಲಿರುವಂತಹ ಅರಸುಕುಮಾರರೆಲ್ಲರನ್ನು ತಂದು ಕಾರಾಗೃಹದಲ್ಲಿ ಇರಿಸಿದ್ದೀ ಎನ್ನುವಂತ ವಿಚಾರವನ್ನು ತಿಳಿದಿದ್ದೇನೆ. ಸೋತ ಮೇಲೆ ಅವರನ್ನು ತಂದು ಪಶುಗಳ ಹಾಗೆ ಕೊಳ್ಳುವುದು ಯಾವ ಕ್ಷಾತ್ರ ಧರ್ಮ ಹೇಳು? ಸೋತಂತ ವ್ಯಕ್ತಿಯನ್ನು ಹಾಗೆ ಬಿಟ್ರೆ ಮತ್ತೆ ಅವನಿಗೆ ಸಾಧಿಸುವಂತಹ ಛಲ ಬರುತ್ತದೆ. ಹಾಗಾದರೆ ಅವರ ಸಾಧನೆಗೆ ಹೆದರಿ ನೀನು ಈ ರೀತಿ ಮಾಡಿದೆ ಅಂತ ಹೇಳಬೇಕಾಗುತ್ತದೆ. ಇಲ್ಲ ಅಂತ ಆದ್ರೆ ಒಂದು ಯುದ್ಧದಲ್ಲಿ ಅವರ ತಲೆಗೆ ಇನ್ನು ಕಡಿಯಬೇಕಿತ್ತು. ಆದರೆ ನೀನು ಮಾಡುವಂತಹ ಕ್ರಿಯೆ ಏನು? ಮನುಷ್ಯ ಸಂಕುಲವೇ ಹೆದರುವಂತಹ ಕ್ರಿಯೆ, ಪೈಶಾಚಿಕವಂತಹ ಕ್ರಿಯೆ. ಇಂತಹ ಕ್ರಿಯೆ ಧರೆಯಲ್ಲಿ ಯಾರು ಮಾಡಕೂಡದು ಎನ್ನುವ ನಿಟ್ಟಿನಲ್ಲೇ ಬಂದವನು. ಕ್ಷತ್ರಿಯನಾದವನಿಗೆ ಹೋರಾಟವೇ ಮುಖ್ಯ. ಹೋರಾಟದಲ್ಲಿ ಸೋತ ಅಂತ ಆದ್ರೆ ಮತ್ತೆ ಬದುಕುವ ಹಕ್ಕಿಲ್ಲ ಅವನಿಗೆ. ಆದುದರಿಂದಲೇ ಸಾಮೂಹಿಕವಾಗಿ ನರಮೇಧ ಹೇಳಿದ್ದು ಬದುಕುವ ಹಕ್ಕಿಲ್ಲ ಅಂತ. ಸೋತವರು ಆ ಸೋತವರ ಕಡೆಯಿಂದ ಕಪ್ಪವನ್ನೇ ಸ್ವೀಕರಿಸಬೇಕೇ ಹೊರತು ಅವರನ್ನು ತಂದು ಬಂಧಿಸುವ ಹಾಗಿಲ್ಲ. ಯಾಕೆ? ಮೊದಲೇ ಹೇಳಿದ ಹಾಗೆ ಅವರು ಸಾಧಕರು. ಕ್ಷತ್ರಿಯರು ಎನ್ನುವವರು ಎಲ್ಲ ಕಡೆ ಒಂದು ಕಡೆ ಸೋತ ಮಾತ್ರಕ್ಕೆ ಹೆದರಿ ಕೂತುಕೊಳ್ಳುವಂತಹ ಜಾಯಮಾನ ಅಲ್ಲ. ಮತ್ತೊಂದು ಕಡೆಯಲ್ಲಿ ಸಾಧನೆಯನ್ನು ಮಾಡಿ ಎದುರು ಹಾಕಿಕೊಳ್ಳಬೇಕು. ಇದು ಯುದ್ಧದ ನಿಯಮ. ಏನೇ ಇರಲಿ ಅವರನ್ನೆಲ್ಲರನ್ನು ಕಾರಾಗೃಹದಲ್ಲಿ ಇರಿಸಿದ ಮಾತ್ರಕ್ಕೆ ನಾನು ಬಂದವನು. ಧರೆಯ ಧರ್ಮದ ರಕ್ಷಣೆಯ ಹೊಣೆಯನ್ನು ಹೊತ್ತವನು ನಾನು. ಹಾಗಾಗಿ ಧರೆಯಲ್ಲಿ ಯಾರೆಲ್ಲ ಅಧರ್ಮದಿಂದ ಮೆರೆಯುತ್ತಾರೋ ಅವರಿಗೆ ಶಿಕ್ಷೆಯನ್ನು ಕೊಡುವವನು. ಧರ್ಮಿಗಳನ್ನು ರಕ್ಷಿಸುವಂತಹ ಧರ್ಮದ ರಕ್ಷಣೆಯ ಹೊಣೆಯನ್ನು ಹೊತ್ತವನು. ಶಿಕ್ಷಾ ರಕ್ಷಕರ್ತನು ನಾನು. ಎಂಥದ್ದು ಎಂಥದ್ದು?
ಹೊಣೆ. ಹೌದು. ಒಂದು ನಾಡಿನ ವಿಭು ನಾನು, ಹಾ, ನನ್ನ ಸಮಕ್ಷಮದಲ್ಲಿ ನಿಂತು ಧರ್ಮದ ಹೊಣೆ ಅನ್ನೋದಂತ ಹೇಳಿದ್ರೆ ಅದರ ಅರ್ಥ ಏನು? ನನ್ನ ಅಧಿಕಾರ ಹಸ್ತಕ್ಷೇಪವ? ಧರ್ಮದ ಮುಖ ಒಂದಲ್ಲ, ಧರ್ಮದ ಮುಖ ಭಿನ್ನವಾಗಿದೆ, ಬೇರೆ ಬೇರೆಯಾಗಿದ್ದುಂಟು. ಇದೇ ರೀತಿಯಲ್ಲಿ ಧರ್ಮ ಇರಬೇಕು ಅಂತ ಏನೂ ಇಲ್ಲ. ಯಾಗದಲ್ಲಿ ನರಮೇಧ ಒಂದು ಉಂಟು, ಅದು ಮಹಾಜನನಾದಂಥ ಒಬ್ಬ ವ್ಯಕ್ತಿ ಮಾಡಬಹುದು ನರಮೇಧ, ಉಳಿದವರು ಯಾರು ಮಾಡಬಾರ್ದು ಅಂತ. ಅದು ವೇದ ತುಲ್ಯವಾದಂಥದ್ದು. ವೇದದಲ್ಲಿ ಅದಕ್ಕೆ ಪ್ರಮಾಣ ಉಂಟು, ಅದನ್ನು ಹೀಗೆ ಮಾಡಬಹುದು ಅಂತ. ಹಾ, ವೇದ ಹೇಳ್ತದೆ ಗೋಮೇಧ ನರಮೇಧ ಎಲ್ಲ ಮಾಡಬಹುದು ಅಂತ ಉಂಟು. ಆದರೆ ಹೇಗೆ ಮಾಡಬೇಕು ಅಂತ ಉಂಟು. ಆದರೆ ನಾನು ಮಾಡಬಹುದು, ನನಗೆ ಉಂಟು. ನಾನು ಭೈರವೋಪಾಸನೆ ಆದುದರಿಂದ ನನಗೆ ಮಾಡಬಹುದು, ಉಳಿದವರು ಮಾಡಬಹುದು. ಮಾಡಕೂಡದು ಎನ್ನುವ ಕಾರಣಕ್ಕಾಗಿಯೇ ಬಂದವ ಅಲ್ಲ, ನಾನು ಮಾಡಬಹುದು, ಉಳಿದವರು ಮಾಡಬಾರದು. ನೀನು ಮಾಡಬಾರದು ಅಂತಲೇ ಬಂದವರು ನಾವು. ಅಲ್ಲ, ಅದನ್ನು ಮಾಡಬಾರದು ಅಂತ ಹೇಳುವುದಕ್ಕೆ ನೀನಲ್ಲ. ಈಗ ನಿನಗೆ ಧರ್ಮವೇ ನಿನಗೆ ಹೊಣೆ ಹೌದು ಅಂತ ಆದರೆ, ಈ ಪ್ರಪಂಚದಲ್ಲಿ ಕೆಲವು ವರ್ಗದಲ್ಲಿ ನಾವು ಧರ್ಮಸ್ಥಾಪಕರು ಅಂತ ತಿರುಗಾಡುವವರಿದ್ದಾರೆ. ಹೇಗೆ ಗೊತ್ತುಂಟಾ? ಕೂಡದು ನಗ್ನ ಶರೀರಗಳಾಗಿ ಕೆಲವರ ತಿರುಗಾಡುತ್ತಾರೆ. ಬಟ್ಟೆ ಇಲ್ಲದೆ, ಮೈ ಮೇಲೆ ಬಟ್ಟೆ ಇಲ್ಲದೆ ನಾವು ಧರ್ಮ ಪ್ರಚಾರಕರು ಅಂತ ತಿರುಗಾಡುತ್ತಾರೆ. ಅದು ಹಾಗೆ ತಿರುಗಾಡಬಾರದು, ಕಾಣುವುದಕ್ಕಾಗುವುದಿಲ್ಲ. ಅಲ್ಲ, ಅವರಿಗೆ ಆಗ್ತದೆ, ಅಂಥವರಿಗೆಲ್ಲ ನಮ್ಮದು ಕೊಡುಗೆ ಉಂಟು ಬೇಕಾದರೆ. ಮತ್ತೆ ಕೆಲವರು ನರಕ ಕಪಾಳದಲ್ಲಿ ಭಕ್ಷಣವನ್ನು ಹಾಕಿ ತಿನ್ನುವವರಿದ್ದಾರೆ, ಅಂಥವರೆಲ್ಲ ಇದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ಆದಂಥ ರೀತಿಯಲ್ಲಿ, ಅಂದರೆ ಗಂಡ ಹೆಂಡತಿ ಎನ್ನುವಂಥ ಒಂದು ಸಂಬಂಧವೇ ಇಲ್ಲದೆ ಒಂದು ವಿಚಿತ್ರವಾದಂಥ ವರ್ತನೆಯಲ್ಲಿ ಜೀವನವನ್ನು ಸಾಗಿಸುತ್ತಾ, ಗಂಡು ಹೆಣ್ಣು ಅಂತ ಪ್ರಭೇದವೇ ಇಲ್ಲದೆ ಜೀವನವನ್ನು ಸಾಗಿಸುವವರೆಲ್ಲ ಬೇರೆ ಬೇರೆ ಕಡೆಯಲ್ಲೆಲ್ಲ ಇದ್ದಾರೆ. ಈಗ ಒಂದು ಕಡೆಯಲ್ಲಿದ್ದಂಥ ಅಲ್ಲ, ಹಾಗೆ ಇರಬೇಕು ಅಂತ ಇಲ್ಲ. ಒಂದು ಕಡೆಯಲ್ಲಿದ್ದಂಥ ಪದ್ಧತಿ ಮತ್ತೊಂದು ಕಡೆಯಲ್ಲಿ ಇರಬೇಕು ಅಂತ ಇಲ್ಲ. ಯಾಕೆಂದರೆ ಈಗ ದಕ್ಷಿಣಕ್ಕೆ ಬಂದರೆ ಶುದ್ಧವಾದಂತಹ ಮಡಿಯಲ್ಲೇ ಪೂಜೆ ಮಾಡುವುದು, ದೇವರ ಪೂಜೆ ಮಾಡುವುದು ಶುದ್ಧ ಮಡಿಯಲ್ಲೇ ಪೂಜೆ ಮಾಡುವುದು. ಅದೇ ಇಲ್ಲ, ಅಂಗಿ ಬಟ್ಟೆಯನ್ನು ಒದ್ದೆ ಬಟ್ಟೆಯಲ್ಲೇ ಪೂಜೆ ಮಾಡುವುದು. ಅದೇ ಮಧ್ಯಕ್ಕೆ ಹೋದರೆ, ಒಂದು ಮಧ್ಯ ಪ್ರದೇಶಕ್ಕೆ ಹೋದರೆ ಬಟ್ಟೆ ಹಾಕಿ ಪೂಜೆ ಮಾಡುವುದು. ಇನ್ನು ಉತ್ತರಕ್ಕೆ ಹೋದರೆ ಮೈ ತುಂಬ ಕಂಬಳಿಯನ್ನು ಹೊದ್ದು ಪೂಜೆ ಮಾಡುವುದು. ಅದು ಹಾಗೆ ಹೇಳುವುದಕ್ಕಿಲ್ಲ. ಅದೇನು ನಮ್ಮಲ್ಲಿ ಮಡಿಯಲ್ಲಿ ಪೂಜೆ ಮಾಡುವುದು, ನೀವು ಮಡಿಯಲ್ಲೇ ಪೂಜೆ ಮಾಡಬೇಕಂತ. ಹಾಗೆ ಪೂಜೆ ಮಾಡಿದರೆ 3 ಹೊತ್ತಿಗೆ 3 ಮಂದಿ ಬ್ರಾಹ್ಮಣರು ಬೇಕು ಪೂಜೆ ಮಾಡುವುದಕ್ಕೆ ಅಲ್ಲಿ. ಯಾಕಂದರೆ ಅದು ಅಲ್ಲಿಯ ವಾತಾವರಣ ಹಾಗೆ, ಆ ಪರಿಸ್ಥಿತಿ ಹಾಗೆ, ಆ ಸಂದರ್ಭಕ್ಕೆ ಅನುಗುಣವಾಗಿ ಧರ್ಮ ಇರುತ್ತದೆ. ಇಲ್ಲೆಲ್ಲ ದೇವರ ತಲೆಗೆ ಕೈ ಹಾಕುವುದಕ್ಕಿಲ್ಲ. ಅದು ಮಧ್ಯಕ್ಕೆ ಹೋದರೆ ದೇವರ ತಲೆಗೆ ಕೈ ಹಾಕಿ ದೇವರನ್ನು ಮುಟ್ಟಬಹುದು. ಇಲ್ಲಿ ದೇವರನ್ನು ಮುಟ್ಟುವುದಕ್ಕಿಲ್ಲ ದಕ್ಷಿಣದಲ್ಲಿ. ಇನ್ನು ಉತ್ತರಕ್ಕೆ ಹೋದರೆ ದೇವರ ತಲೆಗೆ ಕೈ ಹಾಕಿ ಪ್ರಸಾದ ತೆಗೆಯುವುದು. ಇಲ್ಲ, ಕೆಲವು ಕಡೆಗಳಲ್ಲಿ ಕೆಲವು ಶಿಷ್ಟಾಚಾರ ದೇಶಾಚಾರ ಅಂತ ಉಂಟು. ಕೆಲವು ಸಲ ಶಾಸ್ತ್ರದ ತಲೆಮೆಟ್ಟಿ ನಿಲ್ಲುತ್ತದೆ ರೂಢಿ, ಅದು ಆಗುತ್ತದೆ. ಅದು ಇಲ್ಲ ಅಂತಲ್ಲ. ನೀನು ಧರ್ಮಾದಿಗಳನ್ನೇ ಅಂತ ಉಂಟಲ್ಲ, ಹೇಳಿದ್ಯಲ್ಲ, ಮೊದಲು ಅದನ್ನು ಸರಿ ಮಾಡಿ ಬಾ. ಮತ್ತೆ ದರೆಯ ಧರ್ಮಾದಿಗಳನ್ನು ಸರಿ ಮಾಡುವುದಕ್ಕೆ ಹೊರಟವಂತ, ಅದನ್ನು ಸರಿ ಮಾಡಿ ಬಾ. ನಿನ್ನ ಲೆಕ್ಕದಲ್ಲಿ ಧರ್ಮ ಅಂತ ಹೇಳಿದ್ರೆ ಏನು? ಯಾವುದು ಧರಿಸುವುದಕ್ಕೆ ಯೋಗ್ಯವೋ, ಯಾವುದು ಆಚರಿಸುವುದಕ್ಕೆ ಯೋಗ್ಯವೋ ಅದು ಧರ್ಮ. ಹೌದು. ನಾನು ಆಚರಿಸುವಂತದ್ದು ನನಗೆ ಧರ್ಮ. ನಿನಗೆ ಧರ್ಮ ಆಗಿರ್ಬೋದು, ಅನ್ಯರ ಹಿತಕ್ಕೆ ಧಕ್ಕೆಯಾಗದ ಹಾಗೆ ಬದುಕುವುದು ಧರ್ಮ. ಗೊತ್ತಾಯ್ತಾ? ನೀನು ಮಾಡುವುದೇನು? ಅನ್ಯರ ಹಿತಕ್ಕೆ ಧಕ್ಕೆಯಾಗುವ ಹಾಗೆ ಬದುಕುತ್ತಾ ಇದ್ದಿ. ಹೌದು. ಈಗ ನಾನು ಹೇಳ್ತೇನೆ, ನೀನು ಬಾಯಿಗೆ ಬಂದ ಹಾಗೆ ಬಗಳು ಬೇಡ. ಬಾಯಿಗೆ ಬಂದ ಹಾಗೆ ಧರ್ಮ ಅಂತ ಹೇಳಿದ್ರೆ ಏನು? ಒಂದು ಪಂಗಡವನ್ನು ಸೂಚಕವಾಗಿ ಹೇಳುವುದಲ್ಲ, ಆಚಾರದಲ್ಲಿ ವ್ಯಕ್ತವಾಗುವಂತದ್ದು. ಧರ್ಮ ಅಂತ ಹೇಳಿದ್ರೆ ಹೀಗೆ ಅಂತ ನಿಷ್ಕರ್ಷವಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ತನ್ನದಾದಂತಹ ಸಂಸ್ಕಾರ ಏನುಂಟು, ತನ್ನದಾದಂತಹ ಆಚಾರ ಪದ್ಧತಿ ಏನುಂಟು, ಅದನ್ನೇ ಧರ್ಮ ಅಂತ ಕರೆಯುವುದು. ಧರ್ಮ ಅಂತ ಹೇಳಿದ್ರೆ ಬೇರೊಂದಿಲ್ಲ. ಅಲ್ಲ, ಅದೇ ನಾನು ಹೇಳಿದ್ದು. ಯಾವುದು ಆಚರಿಸುವುದಕ್ಕೆ ಯೋಗ್ಯವಾದುದು, ಯಾವುದು ಧರಿಸುವುದಕ್ಕೆ ಯಾವುದು ಯೋಗ್ಯವಾದುದು, ಧಾರಣ ಐತಿ ಧರ್ಮ ಎನ್ನುವಂತ ಅರ್ಥದಿಂದಲೇ ನಾನು ಹೇಳಿದ್ದು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಅಲ್ಲ, ನೀನು ವೇಷ ಮಾಡಿ ಬಂದು ನನ್ನ ಮುಂದೆ ನಿಂತು ನಿನ್ನ ಯಾವ ವೇಷವು, ನಿನ್ನ ಯಾವ ಭಾಷೆಯು ನಿನ್ನನ್ನು ರಕ್ಷಿಸುವುದಕ್ಕಿಲ್ಲ. ಸತ್ಯ ಹೇಳು. ನಿನಗೆ ಸತ್ಯ ಹೇಳಿದರೆ ಸತ್ತು ಹೋಗುತ್ತೇನೆ ಅಂತ ಗುರುಗಳ ಶಾಪ ಉಂಟ ನಿನಗೆ? ಅಲ್ಲ, ಸತ್ಯ ಹೇಳಿ ನೀನು ಕೇಳಿ ಮಾಡುವುದೇನು? ಕೇಳಿ ಕೇಳಿ ಮಾಡುವೆಯೇ ತಾಲಗುರಾಣಿ ಧೂಳಿ ಪಟಲ. ಎಂತದು? ತಾಲಗುರಾಣಿ ಧೂಳಿ ಪಟಲ
ಕಾಳಗವ ಕೊಡು ಹೇಗೆ ಕಾಳಗವ ಕೊಡು ಕಾಳಗವ ಕೊಡು ನಮ್ಮ ಅನಿ ಬರೋಳೆ ಅಸುರಾರಿ ಕೇಳಿ ಮಾಡುವುದೇನು ನಾವು ಬಂದಾಗಿನಿಂದಲೇ ನಿನ್ನದಂತ ಗೊಂದಲಗಳು ಆರಂಭವಾಗಿದೆ. ಯಾರಿವರು ಎನ್ನುವುದಾಗಿ ಅಲ್ಲ, ನಮ್ಮ ಪರಿಚಯವನ್ನು ಕೇಳಿ ಮಾಡುವುದಾದರೂ ನೀನು ಏನಯ್ಯ? ನೀನು ಹೇಳು, ಮತ್ತೆ ನೋಡೋದು ಎಂಥದ್ದು ಅಂತ ಹೇಳಲಿಕ್ಕೆ ಹೇಳುತ್ತೇನೆ. ನನ್ನ ಬಲಭಾಗದಲ್ಲಿರುವವ ಚೌಪಟು ಮಲ್ಲ. ಅಂದ್ರೆ 4 ಕಡೆಯಿಂದಲೂ ವೈರಿಗಳು ಏಕಕಾಲದಲ್ಲಿ ಆಕ್ರಮಿಸಿದರೆ ಅವರೆಲ್ಲರನ್ನೂ ಧೂಳಿಪಟ ಮಾಡಬಲ್ಲ. ವೈರಿಗಳಿಗಿಂತಲೂ ಮಿಗಿಲಾಗಿ 4 ಪಟ್ಟು ಸಾಮರ್ಥ್ಯವನ್ನು ತೋರಿಸಬಲ್ಲಂತಹ ಭೀಮಸೇನ ಕಣ ಇವನ. ಹೌದು. ಓ, ಅವ ಒಂದು ಆಗಲಕಾಯಿಗೆ ಕಾಲು ಒಂದ ಹಾಗೆ ಉಂಟು. ಅವ ಯಾರು? ಇವನು ಒಮ್ಮಿಂದೊಮ್ಮೆಗೆ ಹರನು ಮುನಿಸಿಕೊಂಡ ಅಂತ ಆದರೆ 3ನೆಯ ಕಣ್ಣನ್ನು ತೆರೆಯುತ್ತಾನೆ. ಅದರಿಂದಲೇ ಎಲ್ಲವನ್ನು ಭಸ್ಮ ಮಾಡುತ್ತಾನೆ. ಹಾಗೆಯೇ ಇವನ ಯೋಗ್ಯತೆ. ಆ ಹರನಿಗೆ ಸಮನಾದಂತಹ ಸಾಮರ್ಥ್ಯವನ್ನು ಹೊಂದಿದವನು ತನ್ನ ಕೈಯಲ್ಲಿರುವಂತಹ ಧನುವಿನಿಂದ 1 ಲಕ್ಷವನ್ನಿಟ್ಟು ಬಾಣವನ್ನು ಹೂಡಿದಂತಾದರೆ ಎಂತಹ ಅಭೇದ್ಯವಾದಂತಹ ಆ ವಿರೋಧಿಯನ್ನಾದರೂ ಭೇದಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ಅರ್ಜುನ ದೇವ. ಅವರಿಗೆ ಮಣ್ಣಾಕ್ಲಿ. ನೀನು ಯಾರು ಹೇಳು? ನನ್ನ ಪರಿಚಯವು ಹೇಗೆ ಅಂತ ಹೇಳುವುದು? ನೀನು ನನಗೆ ಸಂಬಂಧದಲ್ಲಿ ಅಜ್ಜ ಆಗುತ್ತೆ. ನನಗೆ ಗೊತ್ತಿಲ್ಲದೆ ಇದ್ದ ಸತ್ತ ಮೊಮ್ಮಗ ಯಾರವ? ನಿನ್ನ ಅಳಿಯ ನಾನು. ನನ್ನ ಅಳಿಯ? ನನ್ನ ಮಕ್ಕಳ ಗಂಡ? ಅಳಿಯನ ಅಳಿಯ? ಯಾರವ ಪಾಪಿ? ಊರಿನಲ್ಲೆಲ್ಲ ನನ್ನನ್ನು ಅಸುರಾರಿ ಅಂತ ಕರೆಯುತ್ತಾರೆ. ಮತ್ತೆ ಬೇರೆ ಹೆಸರು ಉಂಟ ನಿನಗೆ? ಕೆಲವು ಕಡೆ ಕೆಲವು ಹೆಸರುಗಳುಂಟು. ಹಾಗಾದ್ರೆ ತುಂಬಾ ಸಾಲ ಮಾಡಿರ್ಬೇಕು. ಸಾಲ ಮಾಡಿದವರು ತುಂಬಾ ಮೈ ಮೇಲೆಲ್ಲ ತುಂಬಾ ಸಾಲ ಮಾಡಿದವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಾಗ ಹೆಸರೆಲ್ಲ ಬದಲಾಗ್ತದೆ ಅವರು. ಹಾಗೆ ನಿನ್ನ ಊರಿನಲ್ಲಿರುವವರೆಲ್ಲ ಹಾಗಿದ್ದವರ ಅಲ್ಲ, ಕೆಲವರೆಲ್ಲ. ನೀನು ಸರಿಯಾಗಿ ಸಮಯಕ್ಕೆ ಸರಿಯಾಗಿ ವೇತನ ಕೊಡದಿದ್ರೆ ಮತ್ತೆ ಸಾಲವೇ ಮಾಡಬೇಕಾಗುತ್ತದೆ. ಈಗ ನೀನು ಯಾರು ಅಂತ ನಿನಗೆ ತುಂಬಾ ಹೆಸರು, ಎಂತ ಹೆಸರುಂಟು? ಈಗ ಸರಿ ಹೇಳು, ನನಗೆ ಅರ್ಥ ಆಗುವಾಗ ಹೇಳು. ನಾನೇ ಕೃಷ್ಣ. ಯಾರು? ಕೃಷ್ಣ. ಕೃಷ್ಣ? ಹೌದು. ತಿಳಿಯಲಾದಿನೇ ನಮ್ಮ ಕವಸಗೆ ಅಳಿಯನೇರನು ನಮಗೆ ತಿಳಿಯಲಾದಿನೇ ನಮ್ಮ ಕವಸಗೆ ಅಳಿಯನೇರನು ನಮಗೆ ಲಲನೆ ದೇವತೆ ಅಣುಗ ಚೋರರ ಕುಲ ಶಿರೋಮಣಿ ಲಲನೆ ದೇವಗಿ ಅಣುಗ ಚೋರರ ಕುಲ ಶಿರೋಮಣಿ ಎಂಬರಿದನು ಆಡಲೇ ತಿಳಿಯದ
ತಿಳಿಯಿತಾ? ನಿಮಗೆ ತಿಳಿಯಿತಾ? ನಿಮಗೆ ತಿಳಿಯಿತಾ? ಯಾರಿಗೂ ತಿಳಿಯಲ್ವಾ? ನನಗೆ ತಿಳಿದಿದೆ. ಇವನ ಕುರಿತಾಗಿ ತಿಳುವಳಿಕೆ ನನ್ನಲ್ಲಿ ತಿಳಿಯಾಗಿಯೇ ಇದೆ. ಇವ ಯಾರು? ಇವ ಬೇರೆ ಯಾರು ಅಲ್ಲ, ನನಗೆ ಮೊಮ್ಮ. ಅಂದ್ರೆ ಇವನ ಕುರಿತಾಗಿ ಬಹಿರಂಗವಾಗಿ ಹೇಳುವುದಕ್ಕೆ ನಮಗೆ ನಾಚಿಕೆ ಆಗ್ತದೆ. ಅಂತ ಪುಣ್ಯಾತ್ಮ ಇವ. ಅಂದ್ರೆ ನನ್ನ ಮಕ್ಕಳ ಗಂಡ ಇದ್ದಾನಲ್ಲ ಕಂಸ, ಅವನಿಗೆ ಇವ ಅಳಿಯ. ಆ ಕಾರಣಕ್ಕೆ ಬೇಕಾಗಿ ನನಗೆ ಇವ ಮೊಮ್ಮಗ. ಕೆಲವು ನಕ್ಷತ್ರದಲ್ಲಿ ಕೆಲವು ಮಕ್ಕಳು ಹುಟ್ಟಿದರೆ ತಂದೆ ತಾಯಿಗಳಿಗೆ ದೋಷ ಅಂತ ಉಂಟು. ಕೆಲವು ಸಂದರ್ಭದಲ್ಲಿ ಮಕ್ಕಳಿಗೆ ದೋಷ ಅಂತ ಉಂಟು ನಕ್ಷತ್ರದಲ್ಲಿ. ಇವ ಒಂದು ಹುಟ್ಟುವಾಗ ತಂದೆ ತಾಯಿಗಳಿಗೆ ದೋಷ. ಇವ ಹುಟ್ಟುತ್ತಾನೆ ಎನ್ನುವಂತಹದ್ದು ಹುಟ್ಟುವುದಕ್ಕಿಂತ ಮೊದಲೇ ಗೊತ್ತಾಗಿದೆ. ತಂದೆ ತಾಯಿಗಳಿಗೆ ಮದುವೆ ಆಗುವಾಗಲೇ ಗೊತ್ತಾಗಿದೆ ಇವ ಹೀಗೆ ಹುಟ್ಟುತ್ತಾನೆ ಅಂತ. ಪುಣ್ಯಾತ್ಮ ಹುಟ್ಟುವುದಕ್ಕಿಂತ ಪೂರ್ವದಲ್ಲೇ ತಂದೆ ತಾಯಿಗಳಿಗೆ ಕಾಲಿಗೆ ಸರಪಳಿ ಹಾಕಿ ಸೆರೆಮನೆಯಲ್ಲಿ ಅಂತ ಪುಣ್ಯಾತ್ಮ ಇವ. ಇವ ಹುಟ್ಟುವುದಕ್ಕಿಂತ ಮೊದಲು 7 ಮಂದಿ ಮಕ್ಕಳನ್ನು ಕೊಂದಾಗಿದೆ. ಆ ಬಳಿಕ ಮತ್ತೊಂದು ಎಂಥದ್ದು ಏನಾಗಿದೆ ಅಂತ ಗೊತ್ತಿಲ್ಲ, ಒಂದು ಜಾರಿದೆ ಅಂತೆ. ಮತ್ತೆ ಇವ ಯಾವ ಕಡೆಯಿಂದ ತೂರಿದ್ದಾನೋ ಗೊತ್ತಿಲ್ಲ, ಹೇಗೆ ಜಾರಿದ್ದಾನಂತ ಗೊತ್ತಿಲ್ಲ. ಮತ್ತೆ ಸುದ್ದಿ ಬಂದದ್ದು ಹೇಗೆ ಅಲ್ಲಿ ನಂದಗೋಕುಲದಲ್ಲಿ ಅಲ್ಲಿ ಬೆಳೆಯುತ್ತಾ ಇದ್ದಾನೆ ಅಂತೆಲ್ಲ ಸುದ್ದಿ ಬಂತು. ಅದು ಹೇಗೆ ಅಷ್ಟಮಿ, ಶ್ರಾವಣ ಮಾಸ, ಅಷ್ಟಮಿಯ ತಿಥಿ, ಕಾರ್ಗತ್ತಲು, ಕಳ್ಳರು ಕೂಡ ಹೊರಗೆ ಇಳಿಯುವುದಕ್ಕೆ ಹೆದರ್ತಾರೆ. ರೋಹಿಣಿ ನಕ್ಷತ್ರ ಅಂತ ಕಾರ್ಗತ್ತಲೆಯಲ್ಲಿ ಇವ ಹುಟ್ಟಿಕೊಂಡವ. ಇವ ಹುಟ್ಟಿದ ಬಳಿಕ ಕಳ್ಳರೆಲ್ಲ ಕೆಲಸ ಬಿಟ್ಟಿದ್ದಾರೆ. ಯಾರಿಗೂ ಎಂಥದ್ದು ಕೆಲಸ ಇಲ್ಲ. ಯಾಕಂದ್ರೆ ಇವನೇ ಸಿಕ್ಕಿದ್ದನ್ನೆಲ್ಲ ಇವನಿಗೆ ಬೇಕು, ಮತ್ತೆ ಉಳಿದವರಿಗೆ ಎಂಥದ್ದು ಇಲ್ಲ. ಎಂಥದ್ದೆಲ್ಲ ಕದ್ದಿದ್ದಾನೆ ಗೊತ್ತುಂಟು. ಹಾಲು, ಮೊಸರು, ಬೆಣ್ಣೆ ಅದು ಸಾಲದು ಅಂತ ಹೆಣ್ಣು ಮಕ್ಕಳ ಸೀರೆ ಕದ್ದಿದ್ದಾನೆ. ಎಂಥ ದುರ್ಬುದ್ಧಿ ಗೊತ್ತುಂಟ ಇವನದು. ಹೆಣ್ಣು ಮಕ್ಕಳು ನದಿಯಲ್ಲಿ ಸ್ನಾನ ಮಾಡುವಾಗ ಅವರ ಬಟ್ಟೆ ಹಿಡ್ಕೊಂಡು ಮರದ ಮೇಲೆ ಹೋಗುದು. ಪಾಪ ಏನು ಮಾಡೋದು? ಇವನ ದುರ್ಬುದ್ಧಿ, ಅವ್ರ ಮೇಲೆ ಬರಬೇಕಲ್ಲ. ಹಸಿಮಯ್ಯ ಹೆಣ್ಣು ಮಕ್ಕಳನ್ನು ಕಂಡ್ರೆ ಬಿಡ್ತಾ ಇರಲಿಲ್ಲ ಇವನು. ಸೀರೆ ಸೆರಗಿಗೆ ಕೈ ಹಾಕುವುದು. ಪಾಪ ಅವುಗಳಿಗೆ ಹೇಳುವುದಕ್ಕೆ ಗೊತ್ತಿಲ್ಲ. ಮನೆಯಲ್ಲಿ ತಂದೆ ತಾಯಿಗಳಲ್ಲಿ ಹೇಳುವುದು ಹೇಗೆ? ಕೃಷ್ಣ ನಮ್ಮ ಸೀರೆ ಸೆರಗಿಗೆ ಕೈ ಹಾಕಿದಂತ. ಒಂದು ವೇಳೆ ಹೇಳಿದರೂ ನಾಳೆ ಹಸೆ ಮನೆ ಹೇರಬೇಕಾದಂತ ಕುಳಿತುಕೊಳ್ಬೇಕಾದಂತ ಹೆಣ್ಣು ಮಕ್ಕಳು ಕೃಷ್ಣ ಸೀರೆ ಸೆರಗಿಗೆ ಕೈ ಹಾಕಿದ್ದಾನೆ ಅಂತ ಆದ್ರೆ ಅವರನ್ನು ಯಾರು ಮದುವೆ ಆಗ್ತಾರೆ? ಇವ ಸೀರೆ ಸೆರಗಿಗೆ ಕೈ ಹಾಕಿದ್ರೆ ಬರೀ ಸೆರಗಿಗೆ ಕೈ ಹಾಕಿ ಬಿಡ್ತಾನೋ? ಇವನಿಗೆ ಏನು ಬೇಕು ಅದನ್ನೆಲ್ಲ ಮಾಡಿ ಮುಗಿಸುತ್ತಾನೆ. ಮತ್ತೆ ಅವರನ್ನು ಮದುವೆ ಆಗುವುದು ಯಾರು? ಅಂತ ಒಬ್ಬ ಪುಣ್ಯಾತ್ಮ. ಹೋಗಿ ಹೋಗಿ ಈಗ ಅಂತಲ್ಲ, ಇವನನ್ನು 17 ಬಾರಿ ನಾನು ದಂಡಯಾತ್ರೆಯನ್ನು ಕೈಗೊಂಡು ಅಲ್ಲಿಯವರೆಗೆ ಹೋದವ. ಕಂಸನನ್ನು ಕೊಂದ ಎನ್ನುವ ಕಾರಣಕ್ಕೆ ಬೇಕಾಗಿ, ಇವನ ಹಗೆಯನ್ನು ತೀರಿಸುವುದಕ್ಕೆ ಬೇಕಾಗಿ ದಾಳಿ ಮಾಡಿದವನು. ಆ ಬಳಿಕ ಹೋಗಿ ದ್ವಾರಾವತಿಯಲ್ಲಿ ಓಡಿದವಾಗ ಇವನ ಬೆನ್ನು ನೋಡಿದ್ದೇ ಹೆಚ್ಚು, ಮುಖ ನೋಡಿದ್ದು ಕಡಿಮೆ. ನಾನು ಇವ ಮುಖ ತೋರಿಸುತ್ತಾ ಇದ್ರೆ, ಇವನ ಮುಖ ನೋಡ್ತಾ ಇದ್ರೆ ನನಗೆ ಬರುವಾಗಲೇ ಗೊತ್ತಾಗುತ್ತಾ ಇತ್ತು ಇವ ಹೌದು ಅವನೇ ಅಂತ. ಬೆನ್ನು ನೋಡಿದ್ದರಿಂದ ನನಗೆ ಗೊತ್ತಾಗ್ಲಿಲ್ಲ. ಏನು ಈ ಹುಡುಗರನ್ನು ಕಟ್ಟಿಕೊಂಡು ಇಲ್ಲಿಗೆ ಬಂದಿದ್ಯಲ್ಲ, ಏನು ಅಂತ ಭಾವಿಸಿದ್ದಿ? ಏನು ಅಂತ ಭಾವಿಸಿದ್ದಿ? ಏಕಾದಶಿಯ ದೇವರೇ, ನೀನು ಏನು ಅಂತ ಭಾವಿಸಿದ್ದಿಲ್ಲಿ? ಏನು ನಿನ್ನ ಗೋಪಾಲ ಬಾಲಿಕೆಯರ ಜೊತೆ ಕೊಳಲಗಾನವನ್ನು ಹಿಡ್ಕೊಂಡು ಆ ಗೋವುಗಳನ್ನು ಮೇಯಿಸುತ್ತಾ ಆ ಕಾಡುಮೇಡುಗಳನ್ನು ಆಳಿದಂಥ ಒಂದು ಪ್ರದೇಶ ಅಂತ ಭಾವಿಸಿದ್ಯೋ ಮಾಗಧನ ನಗರ ಅಂತಾರೆ. ಇಲ್ಲಿಗೆ ಬಂದು ನನ್ನಲ್ಲಿ ದುರ ಕೊಡು. ನಿನಗೆ ಸುಲಭ ಆಗಿತ್ತು ಕಂಸನನ್ನು ಗುದ್ದಿಕೊಳ್ಳುವುದಕ್ಕೆ. ಆ ಬಳಿಕ ಹಂಸಡಿಂಬಿಕರು, ಕಂಸನ ಮೂಲ ಬಲಗಳಾದಂಥ ಹಂಸಡಿಂಬಿಕರನ್ನು ನೀರಿನಲ್ಲಿ ಮುಳುಗಿಸಿಕೊಳ್ಳುವುದಕ್ಕೆ. ಪಾಪಿ, ಇಲ್ಲಿಯವರೆಗೆ ಬಂದೆ ಅಲ್ಲ, ನನ್ನ ಕೈಗೆ ಸಿಕ್ಕಿದೆ. ಹೇಗೆ ಮುಷ್ಟಿ ಬಲಿಯವರೆಗೆ ನಿಲ್ಲುತ್ತೀಯಾ ಅಲ್ಲ ಓಡುತ್ತೀಯಾ?
ಕಂಸಗೆ ಅಳಿಯನೀತನು. ಹೌದೌದು. ಹಾಗಾದರೆ ಸರಿಯಾಗಿ ನನ್ನ ಪತ್ತೆ ಹಚ್ಚುವಲ್ಲಿ ನೀನು ವಿಫಲನಾದೆಯೋ? ಯಾಕೆ? ಹಣ್ಣು ಮುದಿಯನಾಗಿದ್ದಿ ನೀನು ಈ ಹೊತ್ತಿಗೆ, ಆದರೂ ನಿನ್ನ ಚಪಲತೆ ಬಿಡಲಿಲ್ಲ ನೋಡು. ಕಳೆದ ಕೆಲವಾರು ದಿನಗಳಿಂದ ನಿನಗೆ ಕೆಲವೊಂದು ದುಸ್ವಪ್ನಗಳು ಬೀಳುತ್ತಾ ಇದೆಯಂತೆ. ಅದಕ್ಕೆ ಬೇಕಾಗಿ ಹಲವಾರು ರಾತ್ರಿಯ ವೇಳೆಯಲ್ಲಿ ಹಲವಾರು ರಾಜಾರಿಷ್ಟಗಳನ್ನು ಮಾಡುತ್ತಾ ಇದ್ದಿ ಎನ್ನುವಂತ ವರ್ತಮಾನ ಕೇಳಿದೆ. ಪದೇ ಪದೇ ನಿದ್ದೆಗೆಟ್ಟ ಕಾರಣದಿಂದಲಾಗಿ ಪಿತ್ತ ನೆತ್ತಿಗೇರಿತು, ಅಥವಾ ನಿನ್ನ ಹುಟ್ಟೇ ಪಿತ್ತದವನು ನೀನು ಅಲ್ಲ, ನಿನಗೆ ಸ್ವಲ್ಪ ಕುಡಿಯುವ ಅಭ್ಯಾಸ ಉಂಟಂತೆ. ಕುಡಿದಂತಹ ಅಮಲು ಪದಾರ್ಥದ ಪ್ರಮಾಣವು ಅಧಿಕವಾಗಿ ಈ ಹೊತ್ತಿಗೆ ಈ ರೀತಿಯಾಗಿ ವರ್ತಿಸುತ್ತಾ ಇದೆಯೋ, ಅಥವಾ ಭಂಗಿಯನ್ನು ಸೇದಿ ಮಂಗನ ಹಾಗೆ ಮಾತಾಡುತ್ತಾ ಇದ್ದೀಯೋ? ಏನಯ್ಯ? ಎಲ್ಲ ಸಾಧ್ಯವಾದರೆ ಕಾಳಗ ಕೊಡಿ ಎಂಬಲ್ಲಿ ಎಲ್ಲ ಗೋಪಕುಮಾರ, ಏನು ಕಾಯ್ತಾ ಇದ್ದೆ ನಿನ್ನನ್ನು. ಅನೇಕ ಬಾರಿ ಓಡಿ ಬದುಕಿದವನು ನೀನು. ಅಂದು ನನ್ನ ಮಕ್ಕಳಿಗೆ ವೈಧವ್ಯವನ್ನು ತಂದೊಡ್ಡಿದವನು ನೀನು. ಕಂಸನ ವಧಾನಂತರದಿಂದ ನಿನ್ನನ್ನು ಕಾಯ್ತಾ ಇದ್ದೆ ನಾನು. ಇಂದು ಸಿಕ್ಕಿದೆ. ನಿನ್ನನ್ನು ಕೊಂದು ನನ್ನ ಮಕ್ಕಳ ಅವರ ವೈಧವ್ಯ ಏನುಂಟು ಅದಕ್ಕೆ ರಕ್ತದರ್ಪಣವನ್ನು ನೀಡುತ್ತೇನೆ. ನಿನ್ನ ರಕ್ತದಿಂದ ಅವರಿಗೆ ಬೊಟ್ಟಿಡುತ್ತೇನೆ. ಪಾಪಿ, ಇಲ್ಲಿಗೆ ಬಂದೆ ಅಲ್ಲ ನೀನು. ಜರಾಸಂಧ ಓಡಿ ಹೋದವನಂತ ಹೇಳ್ತಾ ಇದೆಯಲ್ಲ, ನೀನು ಬರುವಾಗ 13 ಅಕ್ಷೋಹಿಣಿಯೋ 33 ಅಕ್ಷೋಹಿಣಿಯ ಸೇನೆಯನ್ನು ಸಂಗ್ರಹಿಸಿಕೊಂಡು ಪ್ರತಿ ಸಲ 17 ಸಲ ಬಂದೆ. ಒಮ್ಮೆಯಾದರೂ ಸೇನಾ ಸಮೇತನಾಗಿ ಹಿಮ್ಮುಖ ಹೋಗಿ ಸಾಗಿದ ಉದಾಹರಣೆ ಉಂಟು? ಪ್ರತಿ ಸಲ ಬಂದಾಗಲೂ ಸೇನೆಯನ್ನು ಕಳಕೊಂಡೇ ಹೋದದ್ದು. ಯಾಕೆ? ನೀನು ಮತ್ತಷ್ಟು ಪಾಪಿಗಳನ್ನು ಕರಕೊಂಡು ಬಾ ಪಾಪಿ ಮಗನೇ ಎನ್ನುವುದಾಗಿ. ಹಾಗಾಗಿ ಇವತ್ತು ಕಾಲ ಕೂಡಿ ಬಂದಿದೆ, ಕೈಗೆ ಸಿಕ್ಕಿದ್ದಿ. ನೀನಲ್ಲ, ನೀನೆಂತವ ಅಂತ ನನಗೆ ಗೊತ್ತುಂಟು. ಓ ಹುಡುಗರೇ, ನಿಮ್ಮ ಹುಡುಗರೇ ನುಡಿವರಿಲ್ಲದೆ ವ್ಯರ್ಥ ನಮ್ಮೋಳು ನುಡಿದ ಭೀಮ ಹುಡುಗರೇ ಹುಡುಗರೇ, ನೀವೆಲ್ಲ ಅವನ ಮಾತು ಕೇಳಿ ಇಲ್ಲಿಗೆ ಬಂದಿದ್ದೀರಲ್ಲ. ಅವ ಏನು ಎನ್ನುವಂತಹದ್ದು ನನಗೆ ಮೊದಲೇ ಗೊತ್ತಿತ್ತು. ನಾನು ನಿನ್ನ ಪ್ರಾಯದಲ್ಲಿ ನಾನು ಹೀಗೆ ಇದ್ದೆ, ನಿನ್ನ ಹಾಗೆ ಇದ್ದೆ. ಈಗ ಮಾತ್ರ ಸ್ವಲ್ಪ ವಯಸ್ಸಾಯಿತು. ನೀನು ಅಲ್ಲಿ ಕುಳಿತುಕೊಳ್ಳುವುದಲ್ಲ, ನೀನು ಇಲ್ಲಿ ಬಾ, ನನ್ನ ಬಳಿಯಲ್ಲಿ ಬಂದು ಕುಳಿತುಕೋ. ನಿನಗೆ ಏನು ಬೇಕು ಸರಿ ಯಥಾರ್ಥಕ್ಕಾದರೂ ಹೇಳಬೇಕು. ನಿಮ್ಮನ್ನು ಸರಿದಾರಿಯಲ್ಲಿ, ನಿಮ್ಮನ್ನು ತಿದ್ದಿ ತೀಡಿ ನಿಮ್ಮನ್ನು ಸರಿದಾರಿಗೆ ತರುವಲ್ಲಿ ನೀವು ಪಾಪ ನಿಮ್ಮ ತಂದೆ ಕಾಡಿನಲ್ಲೇ ಅವರು ಶಾಪದಿಂದ ಸತ್ತದ್ದಲ್ವ, ಮತ್ತೆ ನಿಮ್ಮನ್ನು ಸರಿದಾರಿಗೆ ತರುವುದು ಯಾರು? ಆ ಭೀಷ್ಮ ಪಾಪ ಹಣ್ಣು ಮುದುಕ, ಅವನಿಗೆ ಹೇಗೂ ಯಾವುದು ಬೇಡ ಅಂತ ಅವ ಸುಮ್ಮನೆ ಇದ್ದವ. ನೀವು ಹೋಗಿ ಅವನ ಕೈಗೆ ಸಿಕ್ಕಿದ್ದೀರಿ. ಅವ ನಿಮ್ಮನ್ನು ಸರಿದಾರಿಗೆ ತರುವುದಕ್ಕುಂಟು. ಅವ ನಿಂತಲ್ಲಿ ನಿಲ್ಲುವುದಿಲ್ಲ. ಅವ ನಿಮ್ಮನ್ನು ನನ್ನ ಕೈಗೆ ಒಪ್ಪಿಸಿ ಅವ ಈಗ ಓಡಿಯನು. ಹಾಗಾಗಿ ನೀವು ನನ್ನ ಕೈಯಲ್ಲಿ ಪೆಟ್ಟು ತಿಂದು ಸಾಯುವುದು ಬೇಡ ಮಕ್ಕಳೇ. ನೀವು ಇಲ್ಲಿ ಬನ್ನಿ, ಅವನನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ನಿಮಗೆ ಏನು ಬೇಕು, ಎಂಥದ್ದು ಬೇಕು ನಾನು ಕೊಡುತ್ತೇನೆ. ನಿಮಗೆ ಯಾವುದು ಬೇಕು, ಎಂಥದ್ದು ಬೇಕು ಕೇಳಿ, ನಾನು ಕೊಡ್ತೇನೆ. ಇಲ್ಲಿ ಬನ್ನಿ. ಎಲ್ಲವಾ ದುಷ್ಟ ಕೃಷ್ಣ, ಅವನ ಬಗ್ಗೆ ಏನಾದರೂ ಮಾತಾಡಿದರೆ ನಿನ್ನನ್ನು ಬಿಡುವುದಕ್ಕಿಲ್ಲ. ಅದೆಷ್ಟು ರಾಜಕುಮಾರರನ್ನು ಬಂಧನದಲ್ಲಿ ಇರಿಸಿದ್ದ, ಎಷ್ಟು 97. ನಮ್ಮ ಅಜ್ಜ ಬಿಟ್ಟದ್ದು ಯಾಕೆ ಗೊತ್ತುಂಟ? ನಿನ್ನ ವಧೆಯನ್ನು ನಾನು ಮಾಡಬೇಕು
ಎನ್ನುವುದರಲ್ಲಿ ಅನುಮಾನ ಇಲ್ಲ. ಯುದ್ಧ ಮಾಡಬೇಕು ಎನ್ನುವಂತ ಹಂಬಲ ಉಂಟು ಅಂತಾದ್ರೆ ಬನ್ನಿ, 3 ಮಂದಿಗಳು ಬನ್ನಿ, ನಾನು ಹೋರಾಟ. ಕೆಲವೋ ಮಗದ ಬನ್ನಿ ಅಂತ ಕರೆಯುತ್ತಾ ಇದ್ದೀರಲ್ಲ, ನಾಳೆ ಲೋಕದ ಜನ ಏನೆಂದುಕೊಂಡಾರು? ಒಬ್ಬ ಹಣ್ಣು ಮುದಿಯನನ್ನು 3 ಸೇರಿ ಗುದ್ದಿ ಕೊಂದರು ಎನ್ನುವ ಹಾಗೆ ಅಂತಹ ಅಪವಾದ ಬರುವುದು ಬೇಡ. ನಾವು 3 ಇದ್ದೇವೆ, 3ರಲ್ಲಿ ಯಾರನ್ನು ಬೇಕಾದರೂ ಆಯ್ಕೆ ಮಾಡಿಕೊ, ನಾವು ಯುದ್ಧಕ್ಕಂತೂ ಸಿದ್ಧರಾಗಿದ್ದೇವೆ. ನೀನು ಮಾಡುತ್ತೀಯಾ? ನೀನು ಹೋರಾಟ ಮಾಡಿ ಏನು? ನೀನು ಎಂತದ್ದು ಅಂತ ನನಗೆ ಗೊತ್ತಿಲ್ಲ. ಇದಕ್ಕಿಂತ ಮೊದಲು ಹೋರಾಟ ಮಾಡಿ ನಿನ್ನ ಸೈನ್ಯವನ್ನು ಎಷ್ಟು ನಾಶ ಮಾಡಿದ್ದೇನೆ ಅಂತ ಗೊತ್ತಿಲ್ಲ. ಮೊದಲಾದ್ರೆ ನೀನು ಓಡುತ್ತಾ ಇದ್ದಿ, ನಿನ್ನ ಬೆನ್ನ ಹಿಂದೆ ನಾನು ಓಡುತ್ತಾ ಇದ್ದೆ. ಈಗ ನನಗೆ ಕೊಡುವುದಿಲ್ಲ. ಅಲ್ಲ, ನನಗೆ ಹೋರಾಟ ಮಾಡಿಯೋ ಗೆಲ್ಲಿಕ್ಕೆ ಗೊತ್ತುಂಟು, ಓಡಿಸಿ ಗೆಲ್ಲುಕು ನನಗೆ ಗೊತ್ತುಂಟು. ನೀನು ಎಂತದ್ದೆಲ್ಲ ಮಾಡಿದ್ದಿ, ಹಾಗಾಗಿ ನೀನು ಸಲ್ಲ. ಮತ್ತೆ ಅವ ಸಣ್ಣವ, ಅವನು ಬೇಡ. ಆಗುವುದಿದ್ದರೆ ಏನಾದ್ರೂ ಮಲ್ಲವಿದ್ಯೆಯಲ್ಲಿ ಗರಡಿ ಸಾಧನೆಯನ್ನು ಮಾಡಿ ನಮ್ಮದಾದಂತಹ ಒಂದು ವಿಶಿಷ್ಟವಾದಂತಹ ಒಂದು ಮಟ್ಟು ಉಂಟು, ಒಂದು ಪೆಟ್ಟು ಉಂಟು. ಅದು ಮಗದ ಪೆಟ್ಟು, ಮಗದ ತಿಟ್ಟು. ನೋಡೋಣ ಅವನದ್ದು ತಿಟ್ಟು ಎಂತದ್ದು, ನನ್ನದು ಪೆಟ್ಟು ಎಂತದ್ದು ಅಂತ. ಸ್ವಲ್ಪ ನಾನು ಕೊಟ್ಟರೆ ಅವ ಸಹಿಸಿಯನು, ಅವ ಕೊಟ್ಟರೆ ನಾನು ಸಹಿಸಿಯನು. ಹಾಗಾಗಿ ನಮಗೆ ಸ್ವಲ್ಪ ಹೊಂದಾಣಿಕೆ ಇರ್ತದೆ. ಹಾಗಾಗಿ ನಿಮಗೆ ಎಂತದ್ದು ಬೇಕು, ಆಯುಧ ಬೇಕೋ, ಎಂತದ್ದು ಬೇಕು, ಅದನ್ನೆಲ್ಲವನ್ನು ಸಕಾಲದಲ್ಲಿ ಒದಗಿಸಿ ಕೊಟ್ಟಿದ್ದೇನೆ. ಇದು ಗಂಧ ಚಂದನಾದಿ ಇತ್ಯಾದಿ ವಸ್ತುಗಳನ್ನು ತಂದು ಒಪ್ಪಿಸಿದ್ದೇನೆ. ಬೇಕಾದುದನ್ನು ಬೇಕಾದ ಹಾಗೆ ನೀವೇ ಅದನ್ನು ಬೇಕಾದ ಹಾಗೆ ತೊಳೆದುಕೊಳ್ಳಿ, ಪೂಸಿಕೊಳ್ಳಿ, ಬೇಕಾದದ್ದು ಹಾಗೆ ಸುಗಂಧ ದ್ರವ್ಯಗಳನ್ನೆಲ್ಲ. ಇದು ವಿಶಾಲವಾದಂತಹ ರಾಜಾಂಗಣ ಸಿದ್ಧವಾಗಿದೆ, ವೇದಿಕೆ ನಮ್ಮದು. ಇತ್ತಂಡಗಳಲ್ಲಿಯೂ ನೋಟಕರಾಗಿ ನಿಲ್ಲಬೇಕು. ಇತ್ತಂಡಗಳಲ್ಲಿಯೂ ಇದು ವಿಶೇಷವಾದಂತಹದ್ದು. ಭೀಮನಿಗೂ ಮಗದನಿಗೂ ನಡೆಯಬಹುದಾದವರೆಗೆ ಆಗದಂತಹ ಹೋರಾಟ ನಾ ಭೂತೋ ನಾ ಭವಿಷ್ಯತಿಯಾಗಿ ಹಾಗೆ ಆಗಬೇಕು. ಇದು ಒಂದು ಕಡೆಯಿಂದ ನಿಲ್ಲಬೇಕು. ಈಗ ಇದಕ್ಕೊಂದು ಪ್ರಧಾನವಾದಂತಹ ಗೆಲುವಿಗೆ ಒಬ್ಬ ಅಧ್ಯಕ್ಷ. ಯಾರು? ನೀನಾಗುತ್ತೀಯಾ? ನಾನೇ ಆಗ್ತೇನೆ. ಆದೀತು, ಅಧ್ಯಕ್ಷ ನೀನೇ ಆದೀತು. ನಿನ್ನ ಅಧ್ಯಕ್ಷ ಸ್ಥಾನದಲ್ಲೇ ಅದು ಮುಂದುವರಿಯಲಿ. ನಾನೇ ತೀರ್ಪುಗಾರನಾಗಿದ್ದುಕೊಂಡು, ನಾನೇ ನೋಟಕನಾಗಿದ್ದುಕೊಂಡು ಈ ಹೋರಾಟ ನಡೆಯಲಿ. ಇವತ್ತು ದಿವಸ ಎಂತದ್ದು? ಕಾರ್ತಿಕ ಶುದ್ಧ ಪಾಡ್ಯದ ದಿವಸ. ಹೌದಾ? ಯುದ್ಧ ಯಾವಾಗ ಮುಗಿಯುತ್ತದೆ ಅಂತ ಲೆಕ್ಕ ನೀನೇ ಹಾಕಬೇಕು. ಹೌದಲ್ಲ? ಹಾಗಾದ್ರೆ ತೊಡಗೋಣ ಅಲ್ವಾ? ತಡ ಮಾಡಬೇಡಿ, ಆರಂಭಿಸಿ. ಸಹಸ್ರ ಗಜತ್ರಾಣಿ ಆಗೊಂದು ಪ್ರತೀತಿ ಉಂಟು ಪ್ರಪಂಚದಲ್ಲಿ. ಶತಗಜತ್ರಾಣಿ, ಸಹಸ್ರ ಗಜತ್ರಾಣಿ ಎನ್ನುವ ಹಾಗೆ. ಹೌದು, ವಿಶೇಷವಾದಂತಹ ವರವನ್ನು, ಒಂದು ವಿಶಿಷ್ಟವಾದಂತಹ ಶಕ್ತಿಯನ್ನು ನೀನು ಸಂಪಾದನೆ ಮಾಡಿದ್ದಿ ಅಂತ ನಿಜ. ಆದ್ರೆ ಅದು ಇದುವರೆಗೆ ಎಲ್ಲಿಯೂ ಅದು ಪ್ರಕಟ ಆಗ್ಲಿಲ್ಲ, ಅದರ ಪ್ರದರ್ಶನ ಆಗ್ಲಿಲ್ಲ. ಆದ್ರೆ ಈಗ ಅದಕ್ಕೊಂದು ವೇದಿಕೆ ನಿನಗೆ ಅದಿವಾಗಿ ಬಂದಿದೆ. ಅದೇ ಆದಂತಹ ನಿನ್ನದಾದಂತಹ ಬಲವನ್ನು ಹೊಂದಿದವನು ನಾನು ಇದ್ದೇನೆ. ನಿನಗಿಂತ ವಯಸ್ಸು ತುಂಬಾ ಆಗಿರಬಹುದು ನನಗೆ, ಆದರೆ ನನ್ನ ಭುಜದಂಡೆಯಲ್ಲಿ ನಿಕ್ಷೇಪಿಸಲ್ಪಟ್ಟಂತಹ ಬಲಕ್ಕೆ ಯಾವುದೇ ವಿಧವಾದಂತಹ ಕೊರತೆ ಬಂದದ್ದಿಲ್ಲ. ಹಾಗಾಗಿ ಮಕ್ಕಳೇ, ನೀವು ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡು ಆ ಮೂಲಕವಾಗಿ ಕಾಡು ಮೇಡು ಸುತ್ತಿ ಅಲೆದಾಡಿದವರು ನೀವು. ಆ ಬಳಿಕ ಒಂದು ಭದ್ರವಾದಂತಹ ನೆಲೆಯನ್ನು ಕಲ್ಪಿಸುವಲ್ಲಿಯೂ ನಿಮಗೆ ತೊಡಕುಂಟಾಗಿತ್ತು. ನೀವು ಅಲ್ಲಿ ಇಲ್ಲಿ ತಿರುಗಾಡುವುದಕ್ಕಿಂತ ನೇರವಾಗಿ ನನ್ನ ಬಳಿಗೆ ಬರುತ್ತಾ ಇದ್ರೆ ನೀವು ಒಂದು ಭದ್ರವಾದಂತಹ ನೆಲೆಯನ್ನು ಕೌರವನಲ್ಲಿ ಹೇಳಿಯೋ ಅಥವಾ ಭೀಷ್ಮನಲ್ಲಿ ಹೇಳಿಯೋ ನೀವು ಹೇಗೆ ಬದುಕುವುದಕ್ಕಿಂತ ಒಂದು ಭದ್ರವಾದಂತಹ ನೆಲೆಯನ್ನು ನಾನು ಕಲ್ಪಿಸಿಕೊಡುತ್ತಾ ಇದ್ದೆ ನಿಮಗೆ. ಆದ್ರೆ ಹೋಗಿ ನೀವು ಅವನ ಇದರಿಂದ ಕೆಡುತ್ತೀರಿ ನೀವು. ಹಾಗಾಗಿ ನನ್ನ ವಿಶಿಷ್ಟವಾದಂತಹ ಬಲ ಏನುಂಟು ಅದರ ಮೂಲಕವಾಗಿ ಇದು ನಿನಗೆ ಘಾತವನ್ನು ಮಾಡುವುದಕ್ಕೆ ಸಿದ್ಧರಿದ್ದೇನೆ. ಸಾಧ್ಯ ಇದ್ರೆ ತಡೆದುಕೋ.
ಮಾಡಬೇಕನ್ನು ಬಲವನ್ನು ತೋರಿಸಿಕೊಡ್ತೇನೆ ಎನ್ನುವಂತದ್ದು ಹಂಬಲ ನಿನಗೂ ಉಂಟಲ್ಲ. ನನ್ನ ಜೊತೆ ಹೋರಾಟ ಮಾಡಬೇಕೆನ್ನುವಂತ ಉದ್ದೇಶ ನಿನಗೂ ಉಂಟಲ್ಲ. ಹೌದು. ಇದೋ ಮುಷ್ಟಿಗೆ ಮುಷ್ಟಿ, ಎದೆಗೆ ಹೆದೆ, ದೃಷ್ಟಿಗೆ ದೃಷ್ಟಿ, ಭುಜಕ್ಕೆ ಭುಜವನ್ನು ಕೊಟ್ಟು ಕಾದಾಡೋಣ ಕಾದಾಡೋಣ. ಕೃಷ್ಣ ಎಷ್ಟು ಬಾರಿ ಎಸೆದರು ಮುದ್ದು ಮುದ್ದುವನ್ನು ಪುನರಪಿ ಬರೆದಿದ್ದಾನಲ್ಲ ಏನು ಹಲವು ಬಾರಿಗೆ ಸೀಳಿ ದಣಿಯುತ್ತ ಬಲೆ ಮದನನು ನೋಡವು ತಿಳಿದು ಕರಗಳ ಬಲ್ಲಡಿಸಿದ ತಿಳಿದು ಭೀಮಗೆ ದೂರವು ತಿಳಿದು ಕರಗಳ ಬಲ್ಲಡಿಸಿದ ತಿಳಿದು ಭೀಮಗೆ ದೂರವು ಏನನೆಂಬೆದಾಗದ ಅರ್ಥವಾಯಿತು ಕೃಷ್ಣ, ಅರ್ಥವಾಯಿತು ನಿನ್ನ ಸಂಧಿ. ಇನ್ನು ಈ ಮಾಗದನಿಗೆ ಉಳಿಗಾಲವಿಲ್ಲ. ಯವನ ಮನಸ್ಸೀಲಿ ತಲೆಯನ್ನು ಒಂದು ಭಾಗದ ತಲೆಯನ್ನು ಮೇಲೆ ಇನ್ನೊಂದು ಭಾಗ ತಲೆಯನ್ನು ಕೆಳಗೆ ಮಾಡಿ ಎಸೆಯಿದ್ದಾನೆ. ಭೀಮಾರ್ಜುನರೇ, ದೇವಾ ದುರುಳನಾದಂತಹ ಮಾಘದನ ವಧೆಯಾಯಿತು. ಆತನ ಸೆರೆಯಲ್ಲಿರುವಂತಹ 86 ವಂಶದ ಅರಸುಕುವರರನ್ನು ಸೆರೆ ಬಿಡಿಸಿದ್ದಾಯಿತು. ಅವರೆಲ್ಲರೂ ಯಾಗ ಸಾಂಗವಾಗಿ ನೆರವೇರುವರೆ ತಾವೆಲ್ಲ ಸಹಕಾರಿಗಳಾಗುತ್ತೇವೆ ಎನ್ನುವ ಹಾಗೆ ಮಾತನ್ನು ಕೊಟ್ಟಿದ್ದಾರೆ. ಎಲ್ಲ ರಾಜರುಗಳು ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಮಾತ್ರವಲ್ಲ, ಮಗಧ ದೇಶದಿಂದ ಹೇರಳವಾದಂತಹ ಕಪ್ಪ ಕಾಣಿಕೆಗಳನ್ನು ಇಂದ್ರಪ್ರಸ್ಥಕ್ಕೆ ಸಾಗಿಸಿದ್ದೂ ಆಯಿತು. ಇಲ್ಲಿ ಅರಸನಿಲ್ಲದೆ ರಾಜ್ಯ ಅರಾಜಕತೆಯ ತಾಣವಾಗಬಾರದು ಎನ್ನುವ ಉದ್ದೇಶದಿಂದ ಈ ಜರಾಸಂಧನ ಮಗನಾದಂತಹ ಸಹದೇವನನ್ನು ಇಲ್ಲಿಯ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ್ದೂ ಆಯಿತು. ಒಟ್ಟಿನಲ್ಲಿ ಜರಾಸಂಧನ ವಧೆ ಲೋಕಕ್ಕೂ ಕ್ಷೇಮ, ಲೋಕಕ್ಕೂ ಮಂಗಳವನ್ನುಂಟು ಮಾಡಿತು.